ಸರ್ ನಮಸ್ತೆ ಸರ್. ನಮಸ್ಕಾರ. ಕಳೆದ ಸರ್ತಿ ನಾನು ಬಂದಾಗ ತೆಂಕುತಿಟ್ಟು ಯಕ್ಷಗಾನದ ಹಲವಾರು ಪ್ರಸಕ್ತ ವಿದ್ಯಮಾನಗಳು, ಆಮೇಲೆ ಅದು ಬೆಳೆದು ಬಂದ ರೀತಿ, ಬೇರೆ ಬೇರೆ ಹಲವಾರು ವಿಚಾರಗಳನ್ನು ಒಂದು 2-2.5 ಗಂಟೆ ಒಂದು ಏನು ಸಂದರ್ಶನದಲ್ಲಿ ನಾವು ಕ್ರೋಢೀಕರಿಸಿ ಅದನ್ನು ನಾವು ಪ್ರಸಾರವನ್ನು ಕೂಡ ಮಾಡಿ ಆಗಿದೆ. ಈಗ ಮುಂದುವರೆದ ಭಾಗದಲ್ಲಿ ಈಗ ತಾವು ದೀವಟಿಕೆ ಬೆಳಕಿನ ಆಟಗಳು ಅಂದರೆ ದೊಂದಿ ಬೆಳಕಿನ ಆಟಗಳು, ಅದರ ಬಗ್ಗೆ ನೀವು ಬಹಳಷ್ಟು ಕೆಲಸಗಳನ್ನು ಮಾಡಿದವರು. ಅಂದರೆ ಅದರ ಬಗ್ಗೆ ಆಮೂಲಾಗ್ರವಾಗಿ ಆಮೂಲಾಗ್ರವಾಗಿ ಅದರ ಬಗ್ಗೆ ತಿಳಿದುಕೊಂಡು ಅದನ್ನು ಈಗಿನ ಕಾಲಕ್ಕೆ ಅದು ಪ್ರಯೋಗದ ರೀತಿಯಲ್ಲಿ ಅದು ಆಗ್ತದೆ. ಯಾಕೆಂದರೆ ಈಗ ನಾವು ಮಾಡ್ತಾ ಇಲ್ಲದೇ ಇರುವ ಕಾರಣ ನೀವು ಎಷ್ಟು ಒಂದು 20-25 ದೀವಟಿಕೆ ಬೆಳಕಿನ ಆಟಗಳನ್ನು ನೀವು ಮಾಡಿದವರು, ಅದರ ಫಲಿತಾಂಶವನ್ನು ನೀವೇ ಖುದ್ದಾಗಿ ಕಂಡುಕೊಂಡವರು. ಈಗ ಹಲವಾರು ಜನ ಕೇಳ್ತಾರೆ ಏನು ಅಂತಂದರೆ, ಈಗಿನ ಕಾಲದಲ್ಲಿ ಈ ಒಂದು ಫೆಸಿಲಿಟಿಯಲ್ಲಿ ನಾವು ದೊಂದಿ ಬೆಳಕಿನ ಆಟ ಮಾಡುವ ಅವಶ್ಯಕತೆ ಏನಿದೆ, ಅದರ ಮರ್ಮ ಏನು ಅಂತ ಹೇಳಿ ತಮಾಷೆ ಮಾಡುವಂಥ ಒಂದು ಇದನ್ನು ಕೂಡ, ಆ ರೀತಿಯ ಒಂದು ವಾಕ್ಯಗಳನ್ನು ಕೂಡ ನಾನು ಕೇಳಿದ್ದೇನೆ. ಈ ದೀವಟಿಕೆ ಬೆಳಕು ಅಥವಾ ದೊಂದಿ ಬೆಳಕಿನ ಆಟ, ಇದರ ಔಚಿತ್ಯ ಮತ್ತು ಈಗಿನ ಕಾಲಕ್ಕೆ ಅದರ ಪ್ರಸ್ತುತತೆ, ಇದರ ಬಗ್ಗೆ ನೀವು ಸ್ವಲ್ಪ ಹೇಳ್ತೀರಾ? ಆಮೇಲೆ ಇನ್ನೊಂದು, ಕೆಲವರೆಲ್ಲ, ನಾನು ಕೆಲವು ಕಡೆ ಇಲ್ಲಿ ಉಡುಪಿಯಲ್ಲಿ ನಾನು ನೋಡಿದ್ದೇನೆ, ಅಂದರೆ ಮಂದ ಬೆಳಕಿನ ಆಟ ಅಂತ ಹೇಳಿ ಮಾಡ್ತಾರೆ. ಅದು ಎಷ್ಟು ಸಮಂಜಸ? ಈ ಬಗ್ಗೆ ಎಲ್ಲ ಸ್ವಲ್ಪ ವಿವರಣೆ ಕೊಡ್ತೀರಾ ಸರ್? ದೀವಟಿಗೆ ಬೆಳಕಿನ ಆಟದ ಬಗ್ಗೆ ಮೊದಲಿಗೆ ನಾನು ಕಂಡುಕೊಂಡದ್ದು, ಅದರ ಬಗ್ಗೆ ಮಾಹಿತಿ ಪಡೆದದ್ದು ಡಾಕ್ಟರ್ ಶಿವರಾಮ್ ಕಾರಂತರ ಯಕ್ಷಗಾನ ಬಯಲಾಟ ಅನ್ನೋ ಪುಸ್ತಕ. ಅದು ನಾನು ಸುಮಾರು SSLCಯಲ್ಲಿ ನಾನು ಓದ್ತಾ ಇರುವಾಗ ಆ ಪುಸ್ತಕವನ್ನು ಓದಿದ್ದೇನೆ. ಅದರಲ್ಲಿ ಈ ಒಂದು ಅಂಶವನ್ನು ಏನು ಹೇಳಿದ್ರು ಅಂತ ಹೇಳಿದ್ರೆ, ಈ ಅಂಶವನ್ನು ವಿಶೇಷವಾಗಿ ಒಂದು ಕಡೆ ಹೇಳ್ತಾರೆ. ಆ ಪುಸ್ತಕದಲ್ಲಿ ಅವರು ದೀವಟಿಗೆ ಬೆಳಕಿನಲ್ಲಿ ಆಟ ಹೇಗೆ ಕಾಣ್ತದೆ ಅನ್ನೋದನ್ನು ವಿವರಿಸಿದ್ದಾರೆ. ಅದು ಹೇಗೆಂದರೆ, ಬೆಳದಿಂಗಳ ಬೆಳಕಿನಲ್ಲಿ ನಾವು ನಡೆದಾಡಿದ್ರೆ ಹೇಗಾಗ್ತದೆ, ಪರಸ್ಪರ ನೋಡಿದ್ರೆ ಆಗ್ತದೆ, ಅಂಥ ಬೆಳಕು ಇತ್ತು. ಆಮೇಲೆ ಅದರಲ್ಲಿ ಬರುವಂಥ ಬಿಂಬಗಳ ಚಿತ್ರ ಅದೊಂದು ವಿಶೇಷವಾದಂತಹ ಒಂದು ಬೇರೆ ಲೋಕಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ತದೆ ಇತ್ಯಾದಿದೆಲ್ಲ ಹೇಳಿದ್ರು ಅವರು. ಆಗ ಹೆಚ್ಚಾಗಿ ಟ್ಯೂಬ್ಲೈಟ್ನಲ್ಲಿ ಆಟ ಆಡ್ತಾ ಇದ್ದದ್ದು, ಎಲ್ಲ ಮೇಳದವರೆಲ್ಲ ಹಾಗೆ ಆಡ್ತಾ ಇದ್ರು. ಅಂದ್ರೆ ಗ್ಯಾಸ್ ಲೈಟ್ ಹೋಗಿ ಟ್ಯೂಬ್ಲೈಟ್ ಬಂದಾಗಿದೆ. ಅದಕ್ಕಿಂತ ಅಂದ್ರೆ ನಾನು SSLC ಅಂದ್ರೆ ಸುಮಾರು 64ನೇ ಇಸ್ವಿ, 63ನೇ 64ನೇ ಇಸ್ವಿ ಕರೆಕ್ಟ್. ಆಮೇಲೆ ಅಂದ್ರೆ ಆಗ ಟ್ಯೂಬ್ಲೈಟ್ ಎಲ್ಲ ಬಂದಾಗಿದೆ. ಅದಕ್ಕಿಂತ ಮೊದಲು ಗ್ಯಾಸ್ ಲೈಟ್ನಲ್ಲಿ ನಾನು ಆಟ ನೋಡಿದ್ದೇನೆ. ಗ್ಯಾಸ್ ಲೈಟ್ನಲ್ಲಿ ಒಂದು ತೊಂದರೆ ಏನಂದ್ರೆ, ಅಲ್ಲಿ ಆ ಬೆಂಕಿ ಬರೋದು ಅದೆಲ್ಲ ಒಂದು ಅಪಾಯದ ಒಂದು ಲಕ್ಷಣವೇ. ಇವರು ತೆಗೆಯೋದು, ಅದಕ್ಕೆ ಕರೆಕ್ಟ್ ಗಾಳಿ ಹಾಕೋದು ಇತ್ಯಾದಿ ಎಲ್ಲ, ಮತ್ತು ಬಗ್ಗ ಉರಿದು ಮೇಲೆ ಹೋಗೋದು, ಇದೆಲ್ಲ ಆಗಾಗ ಉಪದ್ರ ಆಗ್ತಾ ಇತ್ತು. ಆಮೇಲೆ ವಿದ್ಯುತ್ ದೀಪ ಬಂತು, ಅದೆಲ್ಲ ತೊಂದರೆ ಹೋಯಿತು. ಈಗ ಅಲ್ಲಿ ಇದೆಲ್ಲ ವಸ್ತು ಲಭ್ಯತೆ ವಿಷಯ, ಇನ್ನಷ್ಟು ಸುಧಾರಿತ ವಿಷಯಗಳು ಬರ್ಬೋದು. ಬಂದರೆ ಆಗ ಇದೆಲ್ಲ ಹಿಂದೆ ಹೋಗ್ತದೆ. ನಾವು ಯಕ್ಷಗಾನ ಅದಕ್ಕೋಸ್ಕರ ಈಗ ಏನಾಯಿತು, ದೀವಟಿಗೆ ಆಟದಲ್ಲಿ ಆಡ್ತಾ ಇದ್ದಾಗ ಒಂದು ರೀತಿ, ಅಂದರೆ ಮೇಕಪ್ ಮಾಡುವ ರೀತಿ ಒಂದು. ಟ್ಯೂಬ್ಲೈಟ್ ಬಂದಾಗ ಅಥವಾ ಪೆಟ್ರೋಮಿಕ್ಸ್ ಬಂದಾಗ ಅದಕ್ಕಾಗಿ ಸ್ವಲ್ಪ ಬದಲಾವಣೆ. ಆಮೇಲೆ ಟ್ಯೂಬ್ಲೈಟ್ ಬಂತು, ಅದಕ್ಕೆ ಸ್ವಲ್ಪ ಬದಲಾವಣೆ. ಟ್ಯೂಬ್ಲೈಟಿಗಿಂತ ಇನ್ನೂ ಉತ್ತಮ ಬೆಳಕು ಬರುವುದು ಮುಂದೆ. ಯಾಕಂದರೆ ವಿಜ್ಞಾನ ಅಂದ್ರೆ ಮುಂದೆ 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 ತಂತ್ರಜ್ಞಾನ ಬೆಳವಣಿಗೆ 5 ವರ್ಷದಲ್ಲಿ ಈಗಿನದ್ದೇ ಅಪ್ರಸ್ತುತ ಆಗ್ತಿದೆ. ನನ್ನ ಕ್ಯಾಮರಾ ನಿಮ್ಗೆ ಗೊತ್ತಿದೆ, ಒಳ್ಳೆ ಕೆಲಸ ಮಾಡ್ತಾ ಇತ್ತು, ಈಗ ಅದು ಮೂಲೆ ಹಾಕಿದ್ದೇನೆ. ಯಾಕೆಂದರೆ ನಡೆಯೋದಿಲ್ಲ, ಯಾಕೆ ಫಿಲ್ಮ್ ರೋಲ್ ಇದ್ದು. ಅಂದರೆ ಪ್ರತಿ 5 ವರ್ಷಕ್ಕೆ ಒಮ್ಮೆ ನಮ್ಮ ಮಾರುಕಟ್ಟೆಯಲ್ಲಿ ಹಳೆಯ ವಸ್ತುಗಳು ಅಪ್ರಸ್ತುತ ಆಗ್ತವೆ, ಹೊಸ ಬರ್ತದೆ. ಹೊಸ ಬೆಳಕಿಗೆ ಹಾಗಾದರೆ ಈಗಿನ ಯಕ್ಷಗಾನವನ್ನು ಇನ್ನೂ ಸ್ವಲ್ಪ ಬೇರೆ ಮಾಡಬೇಕಾಗ್ತದೆ ನಾವು. ಹೀಗೆ ಬೇರೆ ಮಾಡ್ತಾ ಹೋಗೋದರಿಂದ ಅದರಲ್ಲಿರುವಂತಹ ಮುಖ್ಯವಾಗಿ ಆ್ಯಂಟಿಕ್ ವ್ಯಾಲ್ಯೂ ಅದು ಬಹಳ ಇಂಪಾರ್ಟೆಂಟ್. ಕರೆಕ್ಟ್. ಗೊತ್ತಲ್ಲ, ಆ್ಯಂಟಿಕ್ ವ್ಯಾಲ್ಯೂ. ನಾವು ಯಾಕೆ ಯಕ್ಷಗಾನವನ್ನು ಯಾಕೆ ಅಷ್ಟು ಮಾಡ್ತೇವೆ? ಅದಕ್ಕಿಂತಲೂ ಚಂದ ರೂಪಗಳು ಬೇರೆ ಮಾಧ್ಯಮದಲ್ಲಿ ಇಲ್ವಾ? ಬೇಕಾದಷ್ಟು ಉಂಟು. ಈಗ ಸುಂದರನಾಗಿ ಮಾಡುವುದಕ್ಕೋಸ್ಕರ ನಿಮಗೆ ಫಿಲ್ಮ್ನಲ್ಲಿ ಎಷ್ಟೆಲ್ಲ ಸಾಧ್ಯತೆಗಳಿದ್ದಾವೆ. ಹೌದು. ಅಥವಾ ಶಕ್ತಿಶಾಲಿಯನ್ನಾಗಿ ತೋರಿಸೋದಕ್ಕೆ ಎಷ್ಟು ಸಾಧ್ಯತೆಗಳಿದ್ದಾವೆ. ಮತ್ತು ಯಕ್ಷಗಾನದಲ್ಲಿ ಇರೋದೇನು ಅಂದರೆ, ಯಕ್ಷಗಾನ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕಲ್ಪನಾ ಶಕ್ತಿಯನ್ನು ಅದು ಹೆಚ್ಚಿಸ್ತದೆ. ಕರೆಕ್ಟ್. ನೀವು ಕೂತಲ್ಲಿಗೆ ಈಗ ನೋಡಿ, ನಮ್ಮ ಸಾಂಪ್ರದಾಯಿಕ ಪ್ರೇಕ್ಷಕರಿಗೆ ಏನಂದ್ರೆ ಬರ್ತಾ ಇಲ್ಲ ಹೋಯ್ತಂತ ಹೋಯ್ತು.
ಹಾಂ ಹೇಳಿ ಸರ್. ಸಾಂಪ್ರದಾಯಿಕ ಪ್ರೇಕ್ಷಕರಿಗೆ ಹಾಂ ವೇಷ ಬಂದು ರಥದಲ್ಲಿ ಕೂತ್ಕೊಂಡು ನಾನು ದೇವೇಂದ್ರನ ಇದು ಸಭಾಸ್ಥಾನದಲ್ಲಿ ಮಂಡಿಸಿದ್ದೇನೆ ಅಂತ ಹೇಳ್ತಾನೆ. ಅವನು ಒಪ್ಕೊಳ್ತಾನೆ. ಯಾಕೆ ಅದನ್ನು ಕಲ್ಪಿಸಬಲ್ಲ. ಯಾಕೆ ಕಲ್ಪಿಸಬಲ್ಲ ಅಂದರೆ ಒಂದು ಪರಂಪರೆ ಇದೆ. ಹಾಗೆ ಕಲ್ಪಿಸುವಂಥ ಒಂದು ಪರಂಪರೆ. ನಮ್ಮ ಯಕ್ಷಗಾನದ ವಿಶೇಷತೆ ಏನಂದರೆ, ನೀವು ಪೂರ್ವರಂಗ ನೋಡ್ಬೋದು. ಪೂರ್ವರಂಗ ಯಾಕಿದೆ? ಅಲ್ಲಿ ಆಡುವಂಥ ಆ ಮಂಡಳಿಯ ಕಲಾವಿದರ ಏನಾದರೂ ಶೈಕ್ಷಣಿಕವಾದಂಥ ಅಭಿವೃದ್ಧಿಗೆ. ಅದರಲ್ಲಿ ಕೋಡಂಗಿ, ಬಾಲಗೋಪಾಲ ಇದೆಲ್ಲ ಬಂದದ್ದು ಈಗ ಒಂದು ವಿಧಿವಿಧಾನವಾಗಿ ಮಾತ್ರ. ಮುಂಚೆ ಹಾಗಲ್ಲ. ಬೆಳಗ್ಗೆ 6 ಗಂಟೆಗೆ ಯಾವನಾದರೂ ಕಲಾವಿದನಿಗೆ ಏನಾದರೂ ತೊಡಕು ಉಂಟು ಅಂತೇಳಿ ಆದರೆ ಅವನು ಕೋಡಂಗಿಗಳ ಒಟ್ಟಿಗೆ ಬಂದು ಅಲ್ಲಿ ಪದ್ಯಕ್ಕೆ ಕುಣಿದು ತಿದ್ದುಕೊಳ್ತಾನೆ. ಈಗ ಅದನ್ನು ನಮ್ಮ ಗೋಪಾಲಕೃಷ್ಣ ಕುರುಪ್ ಅವರು ಹೇಳಿದ್ದಾರೆ. ಅವರು ಮೇಳದಲ್ಲಿದ್ದಾಗ ಮಾಧವ ಶೆಟ್ಟರಿಗೆ ಯಾವುದೋ ಒಂದು ಕುಣಿತ ಅವರಿಗೆ ಸಿಗ್ತಾ ಇರಲಿಲ್ಲ, ಏನೋ ತೊಡಕಾಗ್ತಾ ಇತ್ತಂತೆ. ಆಗ ಅವರು 2ನೇ ವೇಷಧಾರಿ ಆಗಿದೆ. ದೊಡ್ಡ ವೇಷಧಾರಿ ಅವರು ಕೋಡಂಗಿಯಾಗಿ ವೇಷ ಮಾಡಿ ಕುಣಿದು ಅವರ ಏನು ನ್ಯೂನತೆ ಇದೆ ಅದನ್ನು ಕಳೆದದನ್ನು ನೋಡಿದ್ದೇನೆ ಅಂತ ಹೇಳಿದ್ದಾರೆ ಅವರು. ಅಂದರೆ ಇಲ್ಲಿ ಕೋಡಂಗಿಯಾಗಿ ಮಾಡುವಾಗ ಅದಕ್ಕೆ ಯಾವುದೇ ಚೌಕಟ್ಟು ಇಲ್ಲದೆ ಇರುವುದರಿಂದ ಅಲ್ಲಿ ನೀವು ಅನ್ವೇಷಣೆಗಳನ್ನು ಮಾಡ್ತಾ ತಪ್ಪುಗಳನ್ನು ತಿದ್ದುಕೊಳ್ಳುವ ಅವಕಾಶ ಹೆಚ್ಚು. ಅನ್ವೇಷಣೆಗಿಂತ ಅವರ ಏನಾರ ಕುಂದು ಕೊರತೆ ಇದ್ರೆ ಅದನ್ನು ನೀಗಿಸುವುದಕ್ಕೆ ಒಂದು ಅಭ್ಯಾಸ ಆಗ್ಬೇಕಲ್ಲ. ಕರೆಕ್ಟ್. ಒಂದು ತರಬೇತಿ, ಒಂದು ಜಾಗ ಬೇಕಲ್ಲ. ಕರೆಕ್ಟ್. ಅದು ಆದ್ರಿಂದ ಅದು ಯಕ್ಷಗಾನದ ಅದು ಇದ್ದದ್ರಿಂದ ಏನು 2 ಪ್ರಯೋಜನ. ಒಂದು, ಯಕ್ಷಗಾನ ಕಲಾವಿದರಿಗೆ ಈ ರೀತಿಯ ಕೊರತೆಗಳನ್ನು ನೀಗೋದು. ಕರೆಕ್ಟ್. ಇನ್ನೊಂದು ಯಾವುದಂದ್ರೆ ಪ್ರೇಕ್ಷಕರಿಗೆ ಯಕ್ಷಗಾನವನ್ನು ನೋಡಲು ಕಲಿಸುವುದು. ಕರೆಕ್ಟ್. ಬಹಳ ಮುಖ್ಯ. ಯಾವುದಂತ ಹೇಳಿದ್ರೆ ಅದನ್ನು ನೋಡಿ 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 ಆಗುವಾಗ ಅವನ ಮನಸ್ಸು ಒಂದು ರೀತಿಯಲ್ಲಿ ಸಿದ್ಧತೆ ಆಗ್ತದೆ. ಮೊದಲು ಮಾತಿಲ್ಲದ ವೇಷಗಳೆಲ್ಲ ಬರ್ತವೆ. ಈಗ ಬಾಲಗೋಪಾಲ ಮಾತಾಡೋದಿಲ್ಲ. ಕರೆಕ್ಟ್. ಅಥವಾ ಕೋಡಂಗಿ ಹಾಸಿಗಾರ ಇದ್ದ, ಅದು ನಮ್ಮ ಕಾಲಕ್ಕಾಗಿ ನಿಂತು ಹೋಗಿದೆ. ಕರೆಕ್ಟ್. ಆಮೇಲೆ ಅರ್ಧನಾರಿ ಬರ್ತದೆ, ಅಲ್ಲಿ ಮಾತುಕತೆ ಇದೆ, ನಾವು ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಿದ್ದೇವೆ. ಆದರೆ ಮಾತುಗಾರಿಕೆಯನ್ನು ನಾವು ರಿವೈವ್ ಮಾಡಲಿಲ್ಲ. ಯಾಕಂದರೆ ಅಲ್ಲಿ ಒಳ್ಳೆ ಹಾಸ್ಯಗಾರ ಬೇಕು. ಆ ಹಾಸ್ಯಗಾರ ಅವ್ರು ನೋಡಿ, ಅವರು ದೇವರನ್ನೇ ಅವರು ಗೇಲಿ ಮಾಡ್ತಾರೆ. ಹೌದು, ಅಪಹಾಸ್ಯ ಮಾಡ್ತಾರೆ. ಅಂದರೆ ನಿಮಗೆ ಅದು ಗೊತ್ತಿರಬೇಕು. ಒಂದು ಅಪಹಾಸ್ಯ ಮಾಡೋದು ಈ ಲೋಕದಲ್ಲಿ ಇದೆ ಮತ್ತು ಅದಕ್ಕೆ ನಾವು ಅದನ್ನು ಎದುರಿಸುವುದಕ್ಕೆ ಸಿದ್ಧರಾಗಬೇಕು ಅನ್ನುವಂತಹ ಒಂದು ಪಾಠ ಕೂಡ ಅದನ್ನು ಸಿಗ್ತದೆ. ಕರೆಕ್ಟ್. ಅಂದ್ರೆ ನಾವು ಅದಕ್ಕೆ ಪ್ರತಿಕ್ರಿಯಿಸುವುದಲ್ಲ, ಅದನ್ನು ಎದುರಿಸಬೇಕು. ನಾವು ಅದನ್ನು ಎದುರಿಸುವುದು ಹೇಗೆ ಎದುರಿಸುವುದು? ದೇವರನ್ನು ಹೇಳ್ತಾರೆ, ಹಾದಿ ವಿನಾಯಕನೋ ಬೀದಿ ವಿನಾಯಕನೋ ಹೇಳ್ತಾರೆ. ಮತ್ತೆ ಹಾಗಿರುವಾಗ ದೇವರನ್ನು ಕೂಡ ನಾವು ಪ್ರಶ್ನಿಸಿ ಅಥವಾ ಗೇಲಿ ಮಾಡಿ ಅಥವಾ ಒಂದು ಮಾಡ್ಕೊಂಡು, ಇದರ ಅರ್ಥ ಅವರನ್ನು ದೇವರನ್ನು ಕೆಳಗೆ ಮಾಡು ಅಂತ ಹೇಳಲ್ಲ. ಅಂದರೆ ದೇವರು ಅಂತ ನಾವು ಮೂರ್ತಿ ಪೂಜೆಯಲ್ಲಿ ವಿಭಾವನೆ ಮಾಡುವ ಒಂದು ಪರಿಕಲ್ಪನೆ ಏನುಂಟು ಅದು ಬೇರೆ. ಅದನ್ನು ಕಲ್ತು 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 ಮೇಲೆ 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 ಮತ್ತೆ ನೀವು ಸಾಕಾರದಿಂದ ನಿರಾಕಾರಕ್ಕೆ. ಇದು ನಮ್ಮ ಭಾರತ ಸಂಸ್ಕೃತಿ. ಇದು ಯಾವ ಒಟ್ಟೋ ಗೊತ್ತಿಲ್ಲದೆ ಯಕ್ಷಗಾನದಲ್ಲಿ ಬದಲಾವಣೆ ಮಾಡಿ ತರಲಿಕ್ಕೆ ನೋಡ್ತಾ ಇದ್ದಾರೆ. ಅವರಿಗೆ ಸ್ಥಾನಮಾನ, ಪೀಠದ ಅಧಿಕಾರ ಇತ್ಯಾದಿಗಳು ಉಂಟೆ ಹೊರತು ಯಕ್ಷಗಾನ ಶಿಕ್ಷಣ 1ನೇ ಕ್ಲಾಸಿನಷ್ಟು ಇಲ್ಲ. ಕರೆಕ್ಟ್. ಅಂಥವ್ರು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಒಪ್ಪುದಿಲ್ಲ. ನೀವು ಒಪ್ಪಲಿಕ್ಕೂ ಕೂಡುದು ಅಂತ ಕನಿಷ್ಠ ಪಕ್ಷ ನೀವು ಆ ಯಕ್ಷಗಾನ ರಂಗದಲ್ಲಿ ಕೋಡಂಗಿಯಾಗಿ, ಆಮೇಲೆ ಬಾಲಗೋಪಾಲ ಆಗಿ, ಸ್ತ್ರೀವೇಷ ಆಗಿ, ತುಂಡು ವೇಷ ಆಗಿ, ಈ ಕಿರೀಟದ ವೇಷ ಆಗಿ ಬೆಳೆದುಕೊಂಡು ಬಂದವರ ನಿಮಗೆ ಒಂದು ಕನಿಷ್ಠ ಪಕ್ಷ 25-30 ವರ್ಷಗಳ ಅನುಭವ ಇರ್ತದೆ. ಕರೆಕ್ಟ್. ಅದರದ್ದು ಇದು ಯಾವ ಹಿನ್ನೆಲೆಯೂ ಇಲ್ಲದೆ ನಾನೊಬ್ಬ ಪೀಠಾಧಿಕಾರಿ, ನಾನು ಹೇಳಿದಾಗ ನೀನು ಮಾಡು ಅಂತ ಹೇಳಿದ್ರೆ ಅದು ಒಪ್ಪುವಂಥದ್ದಲ್ಲ. ಅದನ್ನು ಅವರು ಹೇಳಬಾರದು, ನಾವು ಕೇಳಬಾರದು. ಕರೆಕ್ಟ್. ಆಯಿತಾ? ಇದು ಅವರ ಮರ್ಯಾದೆ ಮತ್ತು ನಮ್ಮ ಮರ್ಯಾದೆ. ಈ 2 ಪರಸ್ಪರ ನಾವು ಮರ್ಯಾದಿತರಾಗಿದ್ದಾಗೆ ಅವರ ಗೌರವ ಅವರಿಗಿರ್ತದೆ, ನಮ್ಮ ಗೌರವ ನಮಗಿರ್ತದೆ. ಈ ವಿಷಯದಲ್ಲಿ ರಾಜಿ ಮಾಡಲಿಕ್ಕೆ ಇಲ್ಲವೇ ಇಲ್ಲ. ಕರೆಕ್ಟ್ ಅಲ್ಲ? ಇಲ್ಲೀಗ ಪೂರ್ವರಂಗದ ಮೂಲಕ ಯಕ್ಷಗಾನ ಪ್ರೇಕ್ಷಕರನ್ನು ತಯಾರು ಮಾಡುವಂಥದ್ದು. ಕರೆಕ್ಟ್. ಇದು ಬಹಳ ಮುಖ್ಯವಾದ. ಇನ್ನು ನಾನು ಪುನಃ ದೀಪಕ್ಕೆ ಬರ್ತೇನೆ. ಈ ದೀಪದ ಬೆಳಕಿನಲ್ಲಿ ದೀಪಕ್ಕಾಗಿ ಯಕ್ಷಗಾನ ರೂಪ ಆಯಿತು ಅಂತ ಹೇಳಿದ್ರೆ ಒಂದು ದೃಷ್ಟಿಯಲ್ಲಿ ಅದು ಅವಿನಾಭಾವ. ಏನಂತೇಳಿ, ಬೆಳಕು ಅಂತೇಳಿ ಕತ್ತಲೆ ಇಲ್ಲ, ಕತ್ತಲೆ ಅಂದರೆ ಬೆಳಕಿಲ್ಲ ಅಲ್ವಾ? ಹೌದು, ಕರೆಕ್ಟ್. ಹಾಗೆ ಆ ದೀಪಕ್ಕೆ ಆ ರಂಗಭೂಮಿ ಹುಟ್ಟಿಕೊಂಡಿದೆ. ಅಂದರೆ ನಾವು ಕತ್ತಲ ಯುಗದಲ್ಲಿ ಈ ಯಕ್ಷಗಾನವನ್ನು ಹುಟ್ಟಿದ್ದನ್ನು ನಾವು ಕಾಣ್ತೇವೆ. ಕರೆಕ್ಟ್. ಈಗ ಕತ್ತಲ ಯುಗಕ್ಕೆ ಬೇಕಾದಂತಹ ಎಲ್ಲ ಪರಿಕರಗಳನ್ನು ಅವರ ಸಾಧ್ಯತೆಯನ್ನು ನೋಡಿಕೊಂಡು ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲಿ
ಒಂದು ವಿಶೇಷವಾದಂತಹ ಆಕರ್ಷಣೆ ಅರ್ಥವತ್ತತೆ ಇದೆ ಅಂತ ನಾವು ಕಂಡುಕೊಂಡಿದ್ದೇವೆ. ಕರೆಕ್ಟ್. ನಾವು ಮಾತ್ರ ಅಲ್ಲ, ವಿದೇಶದವರು ಕಂಡುಕೊಂಡಿದ್ದಾರೆ. ಅವರಿಗೆ ಎಷ್ಟೆಷ್ಟೋ ಮಂದಿ ಬಂದು ಯಕ್ಷಗಾನ ಯಾಕೆ ಹೊಗಳ್ತಾರೆ ಅಂದರೆ ಇಲ್ಲಿ ವಿಲಕ್ಷಣವಾದಂತಹ ರೂಪ, ಆಮೇಲೆ ಅದಕ್ಕೆ ಸರಿಯಾದಂಥ ನಾದಕ್ಕೆ ಸರಿಯಾದಂಥ ರೇಖೆಗಳು, ಚಲನೆ ಇತ್ಯಾದಿಗಳ ಒಂದು ಅದ್ಭುತವಾದ ಪರಿಪಾಕ ಯಕ್ಷಗಾನದಲ್ಲಿ ಇರುವುದರಿಂದ ಅದಕ್ಕೆ ಮೆಚ್ಚುಗೆ ಇದೆ, ಮೆಚ್ಚಿದ್ದಾರೆ ಅವರು. ಕರೆಕ್ಟ್. ಅದಕ್ಕೆ ಇದಕ್ಕಿಂತಲೂ ಬಹಳ ಚೆಂದಾಗಿ ಅದು ಅಂತ ಹೇಳ್ಬೋದು. ಅದು ನಿಮ್ಮ ದೃಷ್ಟಿಯ ವಿಷಯ. ಕರೆಕ್ಟ್. ನಾವೀಗ ನಮಗೆ ಯಕ್ಷಗಾನ ಬೇಕಾ, ಅದನ್ನು ಇನ್ ಟೋಟೋ ನಾವು ಒಪ್ಪಿಕೊಳ್ಬೇಕು, ಅಂಗೀಕರಿಸಬೇಕು. ನಮಗೆ ಅದು ಅಂಗೀಕಾರ ಆಗುವುದಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ಯಕ್ಷಗಾನದಲ್ಲಿ ಬರಲಿಕ್ಕೆ ಪ್ರವೇಶವೇ ಅರ್ಹತೆ ಪಡೆಯುವುದಿಲ್ಲಲ್ಲ. ಕರೆಕ್ಟ್ ಅಲ್ಲ. ಹಾಗಾಗಿ ಈಗ ಮೆಚ್ಚಿದ್ದು ವಿದೇಶಿಯರು ಮೆಚ್ಚಿದ್ರು, ವಿದೇಶದಿಂದ ದುಡ್ಡು ಬರ್ತದೆ, ಇವರೆಲ್ಲ ಇಷ್ಟೆಲ್ಲ ಯಾಕೆ ಮಾಡೋದು, ವಿದೇಶದಿಂದ ಎಲ್ಲ ಅಮೆರಿಕಕ್ಕೆ ಹೋಗಬೇಕು, ಇನ್ನೊಂದು ಕಡೆ ಹೋಗಬೇಕು, ದುಡ್ಡು ಬಾಚಿ ತರಬೇಕು. ಇದು ಒಂದೇ ಹೊರತು ಎರಡನೇ ವಿಷಯ ಈ ಕಲಾವಿದರಲ್ಲೂ ಇಲ್ಲ, ಮೇಳ ಸಂಘಟಕರಲ್ಲಿ ಇಲ್ಲ, ವಿಮರ್ಶಕರಿಲ್ಲ, ಯಾರಲ್ಲಿ ಇಲ್ಲ. ಹೌದಲ್ಲ. ಕಾರಂತರಿಗೆ ಸ್ವೀಡನ್ನ ಪ್ರಶಸ್ತಿ ಬರೆದಿದ್ರೆ ಅವ್ರನ್ನ ಯಾರು ತಿರುಗಿ ನೋಡ್ತಿದ್ರು ಇಲ್ಲಿ? ಕರೆಕ್ಟ್. ಹಾಗಾದರೆ ಅವರಿಗೆ ಅವರ ಕೆಲಸಕ್ಕೆ ವಿದೇಶದಿಂದ ಮನ್ನಣೆ ಬಂತು. ಇವತ್ತು ಕೂಡ ವಿದೇಶದ ಮನ್ನಣೆಯನ್ನು ಹಾರೈಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮನ್ನು ಬದಲಿಸ್ಕೊಳ್ಬೇಕು ಅಂತ ಪ್ರಶ್ನೆ. ಕರೆಕ್ಟ್. ಇನ್ನು ನಾನು ಕಂಡುಕೊಂಡ ಇದರಲ್ಲಿ ಏನು ವಿಷಯ ಅಂತ ಹೇಳಿದ್ರೆ, ನಾನು ಮೊದಲು ಕಾರಂತರ ಆ ಮಾತುಗಳನ್ನು, ಪುಸ್ತಕದ ಮಾತುಗಳನ್ನು ಅಷ್ಟಾಗಿ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಯಾಕೆ ನಾವು ಆಗ ಮಕ್ಕಳು. ಕರೆಕ್ಟ್. ಆಯಿತಾ, ಬಿಲೋ 20. ಆಮೇಲೆ ಇಲ್ಲಿ ಉದಯವಾಣಿ ಸೇರಿದೆ 71ನೇ ಇಸ್ವಿಯಲ್ಲಿ. ಆಮೇಲೆ ಈ ಪರಿಸರದಲ್ಲಿ ಯಕ್ಷಗಾನದ ಸಂಶೋಧನೆಯನ್ನು ಡಾಕ್ಟರ್ ಶಿವರಾಮ್ ಕಾರಂತರು ಮತ್ತು ಅವರ ಬಳಗದವರೆಲ್ಲ ಮಾಡ್ತಾಯಿದ್ರು. ಅದನ್ನೆಲ್ಲ ಪ್ರತ್ಯಕ್ಷವಾಗಿ ನಾನು ನೋಡಿದೆ. ಅಲ್ಲಿಂದ ಒಂದೊಂದೇ ಮೆಟ್ಟಲನ್ನು ಏರ್ತಾ ಅದರ ವಿಶೇಷತೆಯನ್ನು ಕಂಡುಕೊಂಡೆ. ಅದರ ಮುಖ್ಯವಾಗಿ ಕಂಡದ್ದು ನೀವು ಬಾಯಲ್ಲಿ ಏನು ಹೇಳಿದ್ರು ನಮಗೆ ಪ್ರತ್ಯಕ್ಷ ದರ್ಶನ ಆಗಬೇಕಲ್ಲ. ಅದು ಸುಮಾರು 83ನೇ ಇಸ್ವಿಯಲ್ಲೇನೋ ಹಿರಡ್ಕ ದೇವಸ್ಥಾನದ ಎದುರಿನಲ್ಲಿ ಹಿರಡ್ಕ ಗೋಪಾಲರಾಯರ ಒಂದು ಹರಕೆಯಾಗಿ ಮಂದರ್ತಿ ಮೇಳದವರಿಂದ ದೀವಟಿಗೆ ಆಟ ಆಡಿಸಿದ್ರು. ಮಾರ್ತಾ ಅಷ್ಟನ್ ಕೂಡ ಇದ್ರು ಆ ವರ್ಷ. ಓಹೋ, ಇವು ಮಾರ್ತಾ ಅಷ್ಟನ್ ಕೂಡ ಇದ್ರು. ಅಂದ್ರೆ ಆಗ ದೀವಟಿಗೆ ಬೆಳಕಿನ ಆಟ ಇರದೇ ಇದ್ದ, ಅಂದ್ರೆ ಟ್ಯೂಬ್ಲೈಟ್ ಆಗಿ ಆಗಿದೆ. ಟ್ಯೂಬ್ಲೈಟ್ ಅಲ್ಲ, ಅಲ್ಲಿ ವೇಷ ಹಾಕಿದೆ ಟ್ಯೂಬ್ಲೈಟ್ ನಲ್ಲಿ ಅವರು. ಹಾ, ಅಲ್ಲ ಮತ್ತೆ ದೀವಟಿಗೆ ಆಟ ಮಾಡಿಸುವ ಇದೇನು ಹರಕೆ ಅವರದು ಗೋಪಾಲರಾಯರ ಹರಕೆ. ಅದು ಅಂದ್ರೆ ದೀವಟಿಗೆಯಲ್ಲೇ ಮಾಡ್ತೇನೆ ಅನ್ನುವಂತ ಹರಕೆ. ಅದಕ್ಕೆ ನಿಜವಾಗಿ ಆದರೆ ಹಳೆ ಪ್ರಕಾರದಲ್ಲಿ ಆದರೆ 2 ದೀವಟಿಗೆಗಳು 2 ಬದಿಗಳಲ್ಲಿ ಇಡೋದು ಮತ್ತು ಮನೆಯವರ ಬೆಳಕು ಒಂದು ಮಧ್ಯದಲ್ಲಿ, ಹೀಗೆ 3 ಬೆಳಕು ಅದಕ್ಕೆ ಇರುವಂಥದ್ದು. ಅಲ್ಲಿ ಏನಾಯಿತು, ಆ ದಿವಸ 2 ತೊಂದರೆಗಳಾಯಿತು. ನೀವು ಈಗ ಹೇಳಿದಾಗೆ ಟ್ಯೂಬ್ ಲೈಟಿಗೆ ಮೇಕಪ್ ಮಾಡಿದರು. ಕರೆಕ್ಟ್. ಆಮೇಲೆ ಇಲ್ಲಿ ಬರುವಾಗ ಅವರ ಮೇಕಪ್ ಫಾರ್ಮುಲಾ ಅಂದರೆ ಈ ಬುನಾದಿ ಲೇಪನ ಉಂಟಲ್ಲ, ಇದರ ಫಾರ್ಮುಲಾ ಎಲ್ಲ ಟ್ಯೂಬ್ ಲೈಟ್ ಸರಿಯಾಗಿ ಹೌದು ಇಲ್ಲಿ ಉಲ್ಟಾ ಆಗ್ತದೆ. ಇಲ್ಲಿ ಉಲ್ಟಾ ಆಯ್ತು, ಅದು ಉಲ್ಟಾಗಿ ಡಿಮ್ ಆಯಿತು ಮುಖ ಎಲ್ಲ. ಅದು ನಾನು ಗಮನಿಸಿದೆ, ಇದ್ರಲ್ಲಿ ತೊಂದರೆ ಇದೆ ಅಂತ. ಆಮೇಲೆ ಜನ ಗದ್ದಲ ಮಾಡಿ ಶುರು ಮಾಡಿದ್ರು, ಕಾಣುವುದಿಲ್ಲ ಅಂತ. ಅವ್ರು ಏನು ಮಾಡಿದ್ರು, ಮತ್ತೆ ಎಲ್ಲ ಹರಿವಾಣ ಅದು ಇದೆಲ್ಲ ತಂದು ದೀಪಾವಳಿ ಹಾಗೆ ಸುತ್ತ ರಂಗಸ್ಥಳದಲ್ಲಿ ದೀಪವನ್ನು ಇಟ್ಟರು. ಮತ್ತು ಗಲಾಟೆ ಶಮನ ಆಯಿತು, ಆಟ ಆಯಿತು. ಅಲ್ಲಿ ನನಗೆ ಇದರ ಸಾಧ್ಯತೆ ಮತ್ತು ಇದರ ಒರಿಜಿನಾಲಿಟಿ ಇದನ್ನು ಸ್ಟಡಿ ಮಾಡಿ ಸಾಧ್ಯ ಆಯಿತು. ನಾನು ಮತ್ತೆ ಗೋಪಾಲರಾಯರ ಹತ್ರ ಪುನಃ ಕೇಳಲಿಕ್ಕೆ ಮಾಡಿ ಹಿಂದೆ ಹೇಗೆ ಮಾಡ್ತಾ ಇದ್ರು ಅಂತ. ಆಗ ಅವರು ಫೇಸ್ ಮೇಕಪ್ನ ಒಂದು ಫಾರ್ಮುಲಾವನ್ನು ಹೇಳಿದ್ರು. ಅಲ್ಲಿ ಬಿಳಿ ಮುಂದೆ ನಿಲ್ಲಬೇಕು. ಆವಾಗ ಈ ದೀಪದಲ್ಲಿ ಯಾವುದಂದ್ರೆ ಕೆಂಪು ಹಳದಿ ಇರ್ತದೆ ಹೆಚ್ಚು ದೀಪದಲ್ಲಿ, ಅಂದರೆ ದೀವಟಿಗೆ ದೀಪದಲ್ಲಿ ಅದು ಈ ಬಿಳಿ ದೀಪದಲ್ಲಿ ಪ್ರತಿಫಲನ ಆಗಿ ಸಾಮಾನ್ಯ ಅದು ನಮ್ಮ ಗೌರವರ್ಣವೇ ಬರ್ತದೆ, ಅದು ಸುಮಾರು ಹೆಚ್ಚು ಕಡಿಮೆ. ಮತ್ತು ಮಂದ ದೀಪ ಅಲ್ವಾ, ಸಾಕಾಗ್ತದೆ ಅದು. ಈ ಫಾರ್ಮುಲಾವನ್ನು ನಾನು ನೋಟ್ ಮಾಡಿಕೊಂಡೆ. ಆಮೇಲೆ ಇದನ್ನು ನಾನು ಎಲ್ಲಾದರೂ ಒಂದು ಕಡೆಯಲ್ಲಿ ಪ್ರಯೋಗ ಮಾಡಬೇಕು ನಮ್ಮ ತಂಡದಿಂದ ಅಂತ ಹೀಗೆ ನೋಡ್ತಾ ಇದ್ದೆ. ನನ್ನ ಸ್ನೇಹಿತರು ಬಾಲ್ಯದಲ್ಲಿ ನಮ್ಮ ಸ್ನೇಹಿತರು ಒಡನಾಡಿ, ಆಮೇಲೆ ಅವರ ಅನಂತರ ಉದಯವಾಣಿ ಸೇರಿದರು. ಅದರಲ್ಲಿ ನನ್ನಲ್ಲಿ ಅವರಿಗೊಂದು ಗುರುಭಾವವು ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದೆ, ನಿಜ ಇದೆ, ಇಲ್ಲ ಅಂತ ಹೇಳಿಲ್ಲ. ಅವರಿಗೆ ನನ್ನ ಮೇಲೆ ಗೌರವ ಇದೆ. ಯಾರು ಸರ್? KL ಕುಂಡಂತಾಯ ಅಂತ. ಗೊತ್ತು. ಎಲ್ಲೂರಿನವರು. ಅವರು ಎಲ್ಲೂರು ಮತ್ತು ಕುಂಜೂರಿನವರು ನಿಜವಾಗಿ. ಹೌದೌದು ಗೊತ್ತು. ಅವರೆಂತ ಜಾನಪದದ್ದೆಲ್ಲ ಕೆಲವೊಂದಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ.
ಅವ್ರ ಹತ್ರ ನನ್ನ ಈ ಕಲ್ಪನೆಗಳನ್ನೆಲ್ಲ ಹೇಳಿದೆ. ಹಾ ಸುಮಾರು ಅವರು ಮೊದಲು ಅಂತದ್ದು ಇವರು ಹೇಳ್ತಾ ಇದ್ದಾರೆ ಅಂತ ಎಣಿಸಿದರು ಅವರು. ಆದರೆ ನಾನು ಬಿಡಲಿಲ್ಲ. ಅವರಿಗೆ ಏನೆಲ್ಲ ಆಗಬೇಕು ಅನ್ನೋದನ್ನು ಆಗಾಗ ಬರೆದು ಕೊಡ್ತಾ ಇದ್ದೆ ಅವರಿಗೆ. ಬಣ್ಣದ ಬಗ್ಗೆ ಅಂದರೆ ನಾನು ಬರೀ ದೀಪ ಅಲ್ಲ ಅಲ್ಲಿ ನನ್ನ ಉದ್ದೇಶ ಇದೆ. ಹೌದು, ಕರೆಕ್ಟ್. ಇಡೀ ರೀಕನ್ಸ್ಟ್ರಕ್ಷನ್ ಆಫ್ ದಿ ಥಿಯೇಟರ್. ಹೌದು, ಇಡೀ ರಂಗವನ್ನು ಹಿಂದಕ್ಕೆ ತಗೊಂಡು, ಹಿಂದಕ್ಕೆ ಹಿಂದಿನ ಒಳ್ಳೆಯ ಅಂಶಗಳೇನಿದೆ ಅದನ್ನೇ ರಿವೈವ್ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡಿದೆ. ಅದರಲ್ಲಿ ಅವರೆಲ್ಲ ನೋಟ್ ಮಾಡಿಕೊಂಡು ಅವ್ರಿಗೆ ಬೇಕಾದವರಿಗೆಲ್ಲ ಹೇಳಿ, ಒಂದು ಕಲಾವಿದರನ್ನು ಮತ್ತು ನಮ್ಮ ಸುವರ್ಣ ಆರ್ಟ್ಸ್ ಮೂಲಕಿ ಕರೆಕ್ಟ್ ಚಂದ್ರಶೇಖರ್ ಸುವರ್ಣ ಅಂತಿದ್ದಾರೆ, ಅವರು ಸಹಾಯ ಮಾಡಿದರು. ಆಮೇಲೆ ಗಿರೀಶ್ ಅಂತ ಪಲಿಮಾರ್ನವರು ಅವರು ಸಹಾಯ ಮಾಡಿದರು. ಅವರು ಪ್ರಸಾದನ ಕಲಾವಿದ. ಅವರು ಸಹಾಯ ಮಾಡಿ ನಾವು ನಿರೀಕ್ಷೆ ಮಾಡಿದ ಹಾಗೆ ಬೇಕಾದ ವೇಷಗಳನ್ನು ನಮಗೆ ಬೇಕಾಗಿ ಮಾಡಿಕೊಟ್ರು. ಈಗ ಉದಾಹರಣೆಗೆ ಶಿವನ ವೇಷವನ್ನು ನಾವು ರೀಕನ್ಸ್ಟ್ರಕ್ಟ್ ಮಾಡಿದ್ದೇವೆ. ರಾಮನನ್ನು ಹಳೆಯ ರೀತಿಯಲ್ಲಿ ಯಾವುದು ಹೇಳಿ ಕಿರೀಟ ಕಟ್ಟಿ ರಾಮ ಲಕ್ಷ್ಮಣ ತಂದೆವು. ನನ್ನ ಆ ಕಲ್ಪನೆ ಮತ್ತು ಇದೆಲ್ಲ ನಾನು ಹಳೆ ಕಲಾವಿದರಿಂದ ಸಂಗ್ರಹಿಸಿದ ಮಾಹಿತಿ ಮೇಲೆ ಮಾಡಿದ್ದೆ. ಮತ್ತು ನೋಡಿ, ಆಮೇಲೆ ನನಗೆ ಮಧುಪುರ ಪುಸ್ತಕ ಸಿಕ್ಕಿತು. ಅಲ್ಲಿ 20ನೇ ಇಸ್ವಿ 30ನೇ ಇಸ್ವಿಯಲ್ಲಿ ತೆಗೆದ ಫೋಟೋಗಳು ಸಿಕ್ಕಿದ್ದು. ಅವು ಹಾಕಿದ್ದಾರೆ. ಅದರಲ್ಲಿ ನಾನು ಏನು ರಾಮ ಲಕ್ಷ್ಮಣ ಸೀತೆಯನ್ನು ಮಾಡಿದೆನೋ ಅದೇ ಚಿತ್ರ ಅಲ್ಲಿದೆ. ರೀಕನ್ಸ್ಟ್ರಕ್ಟ್ ಮಾಡಿದೆ. ಅಂದ್ರೆ ಹಿರಿಯರಿಂದ ನಾವು ಪಡೆದಂತದ್ದು ಅಷ್ಟು ಅಚ್ಚುಕಟ್ಟಾದ ಮಾಹಿತಿ. ಅದು ಬಾಯಿ ಬಂದು ಹೇಳಿ ಈಗಲೇ ಹೇಳೋದು, ಗೊತ್ತಿಲ್ಲದನ್ನು ಗೊತ್ತಿದ್ದ ಹಾಗೆ ಹೇಳುವಂಥದ್ದು ಈಗಲೇ. ಹಿಂದಿನವರಲ್ಲಿದ್ರು, ಈಗ ನಮ್ಮ ಬಣ್ಣದ ಮಾಲಿಂಗ ಅವರಲ್ಲಿ ಏನೊಂದು ಪ್ರಶ್ನೆ ಕೇಳಿದೆ, ಗೊತ್ತಿಲ್ಲದ್ದು ಹೇಳಬಾರ್ದಲ್ವಾ ಅಂತ ಹೇಳಿದ್ರು. ನೋಡಿ, ಇದು ಒಬ್ಬ ಕಲಾವಿದನ ನಿಷ್ಠೆ. ಗೊತ್ತಿಲ್ಲದನ್ನು ಹೇಳಬಾರ್ದು, ಆಯಿತಾ. ಹಾಗಾಗಿ ಅವರು ಕೊಟ್ಟ ಮಾಹಿತಿ ಸರಿ ಅನ್ನೋದು ಈ ಚಿತ್ರ ಶ್ರುತಪಡಿಸಿತು. ಕರೆಕ್ಟ್. ಅದು ನಿಮಗೆ ನಮಗೊಂದು ಪ್ರೂಫ್ ಆಯ್ತಲ್ಲ. ಅದು ಪ್ರೂಫ್ ಆಯಿತು. ಆಮೇಲೆ ಇನ್ನೊಂದು ನೋಡಿ, ಇದನ್ನು ಪುನಃ ನಾವು ರೀಕನ್ಸ್ಟ್ರಕ್ಟ್ ಮಾಡಿದಾಗ ಅಲ್ಲಿ ಮೇಜನ್ನು ತೆಗೆಯಿತು. ರಂಗಸ್ಥಳದಲ್ಲಿ ಮೇಜ್ ಇಡ್ಲಿಕ್ಕೆ ಉಂಟು. ಕರೆಕ್ಟ್. ಆ ಮೇಜ್ ಬಂದದ್ದು ಹೇಗೆ ಅಂತ ವಿಲೋಕನ ಅನ್ನೋ ಪುಸ್ತಕ ನಾನು ಬರೆದಿದ್ದೇನೆ. ಅದು ದೊಡ್ಡ ಬಲಿಪ ಭಾಗವತರು ಮತ್ತು ಒಬ್ಬ ಅಲ್ಲಿಯ ಯಜಮಾನ, ಇಲ್ಲಿ ಆಟ ಆಡಿಸುವ ಊರಿನ ಯಜಮಾನ ಅವರೊಳಗಿನ ಜಿದ್ದು ಏನಂದರೆ, ನಾನು ಬಲಿಪರಿಂದ ಪದ ಹೇಳಿಸಿಯೇ ಸಿದ್ಧ ಅಂತ ಅವರು, ನಾನು ಪದ ಹೇಳೋದಿಲ್ಲ ಅಂತ ಇವರು. ಆದರೆ ಮೇಳ ಅವರ ಊರಿಗೆ ಹೋದಾಗ ಇವರಿಗೆ ಉಪಾಯವೇ ಇಲ್ಲ. ಅವ್ರು ಹೇಳೋದು ಇಲ್ಲ ಎಂಕು ಜಪ್ಪಡ ಹಾಕೊಂಡು ಭಾಳ ಸೇರಿದ್ರು ಜಪ್ಪರೆಗತ್ತ ರಂಗಸ್ಥಳ ಜಪ್ಪರೆಯಾನು ವ್ಯವಸ್ಥೆ ಮಲ್ಪ ಅಂತ ಹೇಳಿ ಅದಕ್ಕೋಸ್ಕರ ಇವರು ಆ ನಾಟಕ ಮಾಡೋದು, ಅವರು ಈ ನಾಟಕ ಮಾಡೋದು ಮಾಡಿ ಹಡಿ ಮಂಚವನ್ನು ಅಂದರೆ ಪಡಿ ಮಂಚ ಅಂತ ಹೇಳ್ತಾರೆ. ಹೌದು ಹೌದು. ಅದನ್ನು ತಂದು ಇಟ್ಟರು ಮೊದಲು. ಅದರಲ್ಲಿ ಭಾಗವತರು ಕೂತ್ಕೊಂಡು ಮಲಗಿಕೊಂಡು ಎಂಥದೆಲ್ಲ ಮಾಡಿಕೊಂಡು ಆ ದಿವಸವನ್ನು ತೆಗೆದ್ರು ಅವರು. ಅಂತೂ ಇಬ್ಬರ ಮಾತು ನಡೆಯಿತು. ಇವರ ಈ ಮಾತು ಜಿದ್ದಿಗೆ ಬೇಕಾಗಿ ರಂಗದಲ್ಲಿ ಶಾಶ್ವತವಾದ ಡ್ಯಾಮೇಜ್ ಮಾಡಿಟ್ರು. ಏನಂದ್ರೆ ಅಲ್ಲಿ ಒಂದು ಮೇಜು, ಭಾಗವತನಿಗೆ ಕೂತ್ಕೊಳ್ಳಿಕ್ಕೆ, ಮೊದಲವನಿಗೆ ಕೂತ್ಕೊಳ್ಳಿ, ಚಂಡವನಿಗೆ ಗ್ರಹಾಚಾರ್ಯನಿಗೆ ನಿಲ್ಲಿಕ್ಕೆ. ನೋಡಿ, ಇಡೀ ರಂಗಭೂಮಿಯ ಕಲ್ಪನೆ ಈ ಮನುಷ್ಯರಿಗಿಲ್ಲ. ನಾವು ಎಂತ ಮಾತಾಡೋದು, ಶಿಕ್ಷಣ ಇಲ್ಲ ಇದ್ರೆ ಆಗುವಂತ ದೊಡ್ಡ ತೊಂದರೆ. ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಮೇಳದ ಯಜಮಾನ ಓದಿದವಲ್ಲ, ಈ ಕಲಾವಿದರು ಓದಿದವರಲ್ಲ, ಆಮೇಲೆ ಇವರು ಚರ್ಚೆಗೆ ಬರುವುದಿಲ್ಲ, ವಿಮರ್ಶಕರಿಗೆ ಗೊತ್ತಿಲ್ಲ. ಯಾಕಂದ್ರೆ ಕಾಲಕ್ಕೆ ಒಂದೊಂದೇ ಬದಲಾವಣೆ ಮಾಡ್ತಾ ಬಂದಿದೆ. ಹೌದು, ಎಲ್ಲಿಂದ ಯಾವ ಬದಲಾವಣೆ ಆಯ್ತು ಅಂತ ಅದನ್ನು ಹುಡುಕುದು ಯಾರು? ಈಗಿನ ಮಕ್ಕಳು ಪ್ರಶ್ನೆ ಕೇಳ್ತಾರೆ, ಅಯ್ಯೋ ಇದು ಇವ್ರಿಗೆ ಗೊತ್ತಿಲ್ವಾ, ಅದು ಗೊತ್ತಿಲ್ವಾ ಅಂತ ನಮ್ಗೆ ಕಾಣ್ತದೆ. ಆದ್ರೆ ನಿಜವಾಗಿ ಗೊತ್ತಿಲ್ಲ ಅವರಿಗೆ. ಪಾಪ ಅವ್ರು ನೋಡಿದ ಯಾವುದನ್ನು, ಇವರ ಈ ಎಲ್ಲ ಉಪದ್ವ್ಯಾಪಗಳನ್ನು. ಕರೆಕ್ಟ್. ಹಾಗಾಗಿ ಮೊದಲು ಅಲ್ಲಿಂದ ಹಡಿ ಮಂಚವನ್ನು ತೆಗೆಯಿತು. ಅಲ್ಲಿ ಮೇಜಿಲ್ಲ, ಅಲ್ಲಿ ಇರೋದು ಬರೀ ಒಂದು ಕಟ್ಟು ರಥ ಮಾತ್ರ. ಅಂದ್ರೆ ಇದು ಸಿಂಹಾಸನ ಮಾತ್ರ. ಸಿಂಹಾಸನ ಕಟ್ಟು ರಥ. ಕಟ್ಟು ರಥವನ್ನು ತಂದಿದ್ದೆವು, ಅವ್ರು ಮಾಡಿಕೊಟ್ಟಿದ್ದಾರೆ. ಹೌದು, ಕಟ್ಟುವ ರಥ ಗೊತ್ತಾಯ್ತು. ಹಗ್ಗದಿಂದ ಕಟ್ಟಿದಂತ ಕಟೀಲು ಮೇಳದಲ್ಲಿ ನೋಡಿ ಉಂಟು, ಈಗಲೂ ಉಂಟದು. ಅದಕ್ಕೆ ಈಗ ಸಿಂಹಾಸನ ಹಾಗೆಲ್ಲ ಮಾಡಿದ್ದಾರೆ. ಅದಿಲ್ಲ, ಅದ್ಯಾವುದು ಖಾಲಿ ಫ್ಲಾಟ್ ಒಂದು. ಹೌದು, ಅದು ಕಟೀಲಲ್ಲಿ ಈಗಲೂ ಫ್ಲಾಟೇ ಇರುದು. ಬಟ್ ಅದಕ್ಕೆ ಒಂದು ಎದುರುಗಡೆ ಒಂದು ಅಲ್ಲ, ಈಗ ಸಿಂಹಾಸನ ಮಾಡಿ ನೋಡಿ. ಇಲ್ಲ, ಕಟೀಲಲ್ಲಿ ಈಗಲೂ ಎಲ್ಲ ಮೇಳಗಳಲ್ಲೂ ಅದೇ ಇರುದು, ಕಟ್ಟುವ ರಥವೇ ಇರುದು. ಹಾಗಾಗಿ ಅದನ್ನು ನಾವು ತಂದೆವಲ್ಲಿ. ಭಾಗವತ ನಿಲ್ಲಬೇಕು, ಮೊದಲಿಗಾರ ನಿಲ್ಲಬೇಕು, ಆಮೇಲೆ ಚಂಡೆಯವರು ನಿಂತ್ಕೊಂಡು ನೋಡಿ. ಅದಕ್ಕೊಂದು ಹಾರ್ಮನಿ ಇದೆ, ಅದಕ್ಕೊಂದು ಒಂದು ವ್ಯವಸ್ಥೆ ಇದೆ. ಹೌದು, ಒಂದು ಸಿಮಿಲಾರಿಟಿ ಕಾಣ್ತದೆ. ಮೇಳ ಮತ್ತು ಮುಮ್ಮೇಳ ಇಬ್ಬರೂ ನಿಂತುಕೊಂಡೇ ನೆಲದಲ್ಲಿ ನಿಂತುಕೊಂಡೇ ಇರುವಂಥದ್ದು, ಗೊತ್ತಲ್ಲ. ಇದು ಅದರ ಕಾನ್ಸೆಪ್ಟು. ಅದು ಯಾಕೆ ಹಾಗೆ ಅಂತ ಹೇಳಿದ್ರೆ, ಅದನ್ನು ಇನ್ನಷ್ಟು ಸೈದ್ಧಾಂತಿಕವಾಗಿ ನೀವು ನೋಡ್ಲಿಕ್ಕುಂಟು. ನೋಡಿ, ಹಿಂದ್ಗಡೆ
ಕತ್ತಲೆ ಒಂದು ಪರದೆ ತನ್ನಷ್ಟಕ್ಕೆ ತಯಾರಾಗ್ತದೆ. ಹೌದು, ಆಯ್ತಾ, ಪರದೆ ಕಟ್ಟಬೇಕಾಗಿಲ್ಲ, ಕಟ್ಟಿದ್ರೆ ಹೋಯ್ತು, ಅದು ಚಂದ ಹೋಯ್ತು, ಅದ್ರ ಡೆಪ್ತ್ ಹೋಯ್ತು. ಆ ಕತ್ತಲೆಯಿಂದ ವೇಷಗಳು ಮೂಡಿ ಮೂಡಿ ಚೂರು 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 ತಿಳಿದದ್ದು ಅದು ಸ್ಪಷ್ಟ ಆಗ್ತಾ ಬರೋದು. ಹೌದಲ್ಲ, ಆ ಕಲ್ಪನೆ ಉಂಟು ಜನರಿಗೆ. ಇದಂತ ಅವ್ರ ಕುತೂಹಲ ಕೇಳ್ತಾ ಇರ್ತದೆ. ಹೌದು, ಕರೆಕ್ಟ್. ಆಯ್ತಾ, ಬಂದು ಆ ತೆರೆಯಲ್ಲಿ ನೋಡಿ, ಆ ಮೇಜ್ ಇಟ್ಟದ್ರಿಂದ ತೆರೆಯನ್ನು ಸರಿ ಹಿಡಿಲಿಕ್ಕೆ ಆಗ್ಲಿಲ್ಲ, ಇದುವರೆಗೆ ಆಗ್ಲಿಲ್ಲ, ಈಗಲೂ ಆಗ್ಲಿಲ್ಲ. ನಾನು ನೋಡಿದಷ್ಟು ಕಾಲದಲ್ಲೂ ಅದು ಟೆಂಟಿನ ಮೇಳ ಇರ್ಬೋದು, ಬಯಲಾಟ ಇರ್ಬೋದು, ಅಲ್ಲಿ ತೆರೆಯನ್ನು ಸರಿಯಾಗಿ ಹಿಡಿಲಿಕ್ಕೆ ಇದೆಲ್ಲ ಅಡ್ಡ, ಮೇಜ್ ಅಡ್ಡ. ಆಮೇಲೆ ಚೆಂಡೆಯವರು ಎದುರು ಬರ್ಬೇಕು, ತುಂಬಾ ಎದುರು ಬರ್ಬೇಕು. ಹೌದು, ಹೌದಲ್ಲ. ಹಿಂದೆ ಹಾಗಲ್ಲ, ಚೆಂಡೆಯವರು ಕೂಡ ಎದುರಿಗಿದ್ರು ಭಾಗವತರಿಗೆ ಅವನು ಕಾಣಬೇಕು, ತೆರೆಯಲ್ಲಿ ಕುಣಿಯುವಾಗ ಭಾಗವತರಿಗೆ ಕಾಣಬೇಕು. ಅವನು ನಮಸ್ಕಾರ ಮಾಡುವುದು ಅಲ್ಲಿ ಭಾಗವತರಿಗೆ ನಮಸ್ಕಾರ ಮಾಡ್ತಾನೆ, ಅಲ್ಲಿ ಕಾಲು ಹಿಡಿಬೇಕು, ಪಾದ ನಮಸ್ಕಾರ ಮಾಡಬೇಕು, ಮೊದಲೇವರಿಗೆ ಪಾದ ನಮಸ್ಕಾರ ಮಾಡಬೇಕು. ಅದು ಈಗ ಮೊದಲೇನು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಹೌದು, ಚೆಂಡೆಯವರನ್ನು ಮಾಡಬೇಕು, ಮಾಡಿದ ಮೇಲೆ ಅವನು ಭೂಮಿಗೆ ನಮಸ್ಕಾರ ಮಾಡಿ ಕರೆಕ್ಟ್ ತೈಕು ಹಾಕೋದು. ಈ ಎಲ್ಲ ಅಂಶಗಳನ್ನು ಇವರು ಸ್ವಲ್ಪ ಸ್ವಲ್ಪ ಬಿಟ್ಟು ಇದು ಯಕ್ಷಗಾನ ಅಂತ ಮಾಡಿದರು. ಅದಕ್ಕೆಲ್ಲವೂ ವಿಧಿವಿಧಾನಗಳೇ, ಅದಕ್ಕೊಂದು ಅರ್ಥ ಇದೆ. ನೀವು ಅರ್ಥವನ್ನು ಬಿಟ್ಟು ಬರೀ ಒಂದು ಎಂಟರ್ಟೈನ್ಮೆಂಟ್ ಅಲ್ಲ, ಇದು ಒಂದು ವಿಧ ಇಂತ ಮಾಡಿದ್ರೆ ಅದಕ್ಕೆ ಏನು ಬೆಲೆ ಇಲ್ಲ. ಅದೇ ಅಂದ್ರೆ ತಂದೆಯಿಂದ ಬಂದದ್ದು ಅಂತ ಹೇಳಿ ಸಂಪ್ರದಾಯ, ನಮ್ಗೆ ಅದರ ಅರ್ಥ ಗೊತ್ತಿಲ್ಲದೆ ಮಾಡಿದ ಹಾಗೆ ಹಾಗಲ್ಲ. ಅದನ್ನು ಅರ್ಥ ತಿಳಿದು ಮಾಡಿದ್ರೆ ಅದಕ್ಕೆಲ್ಲದಕ್ಕೂ ಅರ್ಥ ಇದೆ. ಮತ್ತು ಅದು ಅವ ಪರಿಭಾವಿಸೋದ್ರಿಂದ ಡಿಸ್ಟ್ರಾಕ್ಷನ್ ತಪ್ತದೆ. ಹಿ ವಿಲ್ ಬಿ ಸೀರಿಯಸ್ ಅಬೌಟ್ ಇಸ್ ಬಿಸ್ನೆಸ್, ಆಯ್ತಲ್ಲ. ಹಾಗೆ ಅದು ಅದರ ಪ್ರಯೋಜನ ಯಾವುದು, ಇದನ್ನೆಲ್ಲ ಅದೇ ಮೇಜ್ ಇಲ್ಲದೆ ಪರದೆ ಇಲ್ಲದೆ ಇರುವಂತದ್ರದ್ದು ಪ್ರಯೋಜನ. ಇನ್ನೊಂದು ಕೆಲವು ರಂಗಕ್ರಿಯೆಗಳಿದ್ದಾವೆ. ಉದಾಹರಣೆಗೆ ಅಭಿಮನ್ಯು ಕಾಳಗದಲ್ಲಿ ಚಕ್ರವ್ಯೂಹ, ಆಮೇಲೆ ಇನ್ನು ಕಿರಾತನ ಪ್ರವೇಶ, ಇದೆಲ್ಲ ರಂಗದ ಹಿಂದೆ ನಡೆಯುವಂಥದ್ದು. ಕರೆಕ್ಟ್, ಎದುರಲ್ಲ. ಇಡೀ ರಂಗವನ್ನು ಅರ್ಧವನ್ನು ಆವರಿಸಿ ಹಿಂದುಗಡೆ ಎಲ್ಲ ನಡೀತದೆ. ಹಾಗೆ ಬಣ್ಣದ ವೇಷ ಬರುವಾಗಲೂ ಕೂಡ ಹಿಂದುಗಡೆ ನಡೆಯುವಂಥದ್ದು. ಆಗ ಏನಾಗ್ತದೆ ಅಂದರೆ ಈ ಭಾಗವತರು ಹಿಮ್ಮೇಳದವರು ಸ್ಟ್ರೈಟ್ ಲೈನಿಗೆ ಅಡ್ಡಕ್ಕೆ ಬರ್ತಾರೆ. ಕರೆಕ್ಟ್, ಅದೆಲ್ಲ ಅವರು ಓಪನ್ ಅಪ್ ಮಾಡಿ ಕೊಡ್ತಾರೆ. ಹಾಗೆ ಚೆಂಡೆಯವರು ಆ ಕಡೆ ಹೋಗ್ತಾರೆ. ಕರೆಕ್ಟ್, ಎಲ್ಲಿಗೆ? ಲೆಫ್ಟ್ ಸೈಡ್ಗೆ. ಹೌದು, ಎಡಬದಿ ಹೋಗಿ ಚೆಂಡೆಯವರು ಹಾಗೆ ನಿಲ್ತಾರೆ. ಇಡೀ ಸ್ಟ್ರೈಟ್ ಲೈನ್ ಆಗ್ತದೆ. ಹೌದು, ಈಚೆ ಇಡೀ ಓಪನ್ ಅಪ್ ಮಾಡಿ ಕೊಡ್ತಾರೆ. ಆಗ ದೂರದಿಂದ, ಉದಾಹರಣೆ ಕರ್ಣಪರ್ವದಲ್ಲಿ ಇವರು ಯಾರು ಆಡೋದಿಲ್ಲ. ನಾವು ಮುಡೆ ಮಾವಲ್ಭಟ್ಟ ನೇತೃತ್ವದಲ್ಲಿ ಎಲೋಸಿಯಸ್ ಕಾಲೇಜಿನಲ್ಲಿ ಅವ್ರು ಮಾಡಿದ್ದಾರೆ ಅಲ್ಲಿ. ಆದರೆ ಈ ಎಫೆಕ್ಟ್ ಬರಲಿಲ್ಲ. ಆಮೇಲೆ ನಾನು ಮಾಡಿಸಿ, ಅದರ ಚಂದವೇ ಬೇರೆ. ಅದು ಈ ಕಲಾವಿದರಿಗೆ ಅದರ ಮಹತ್ವ ಗೊತ್ತಿಲ್ಲ, ನಾವೆಂತ ಮಾಡೋದು, ಆಯಿತಾ. ಅದನ್ನು ಹೀಗೆ ಸ್ಟ್ರೈಟ್ ಲೈನ್ ಆದಾಗ ಅಲ್ಲಿಂದ ಎರಡು ಕಡೆಯಿಂದ ಈಚೆ ಕರ್ಣ, ಶಲ್ಯ, ಅರ್ಜುನ ಮತ್ತು ಕೃಷ್ಣ, ಈ 4 ಮಂದಿ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬರೋದು. ಅಲ್ಲಿ ಒಂದೊಂದು ದ್ವಿಪದಿ ಹೇಳಲಿಕ್ಕಿದೆ. ಆ ಒಂದೊಂದು ದ್ವಿಪದಿ ಒಬ್ಬೊಬ್ಬರಿಗೆ. ಹೌದು, ಅದೆಲ್ಲ ಈಗ ಇಲ್ಲವೇ ಇಲ್ಲ, ಆ ಪದ್ಯವೇ ಇಲ್ಲ. ಆ ದ್ವಿಪದಿ ಹೇಳುವಾಗ ಅವ ಹ ಅಂತೇಳಿ ಒಂದು ಪ್ರತಿಕ್ರಿಯೆಯಲ್ಲಿ ಕೊಟ್ಟು ಒಂದು ಹೆಜ್ಜೆ ಮುಂದೆ ಬರೋದು, ಇವ ಒಂದು ಹೆಜ್ಜೆ ಮುಂದೆ ಬರೋದು. ಹೀಗೆ ಆ ಹೆಜ್ಜೆ ಇಟ್ಟು ಮುಂದೆ ಬಂದು ಇತ್ತಲು ಹತ್ತಿದ್ದು ಕರ್ಣಾರ್ಜುನ ಅಂತ ಹೇಳುವ ದಿತ್ತಕ್ಕೆ ನಿಲ್ಲುದು. ಹೌದು, ಇದನ್ನು ಬಲಿಪ ನಾರಾಯಣ ಭಾಗವತರು ಒಂದು ಕಡೆ ಹೇಳಿದ್ದಾರೆ. ಅಂದ್ರೆ ಈ ದ್ವಿಪದಿಗಳನ್ನು ಈಗ ಎಲ್ಲಿಯೂ ಬಳಸ್ತಾ ಇಲ್ಲ, ಬಳಸುವುದಿಲ್ಲ. ಅದು ಬಳಸುವುದಿಲ್ಲ ಅಂದ್ರೆ ಅದು ಬಳಸುವ ಹಾಗೆ ಇಲ್ಲಲ್ಲ ಈಗ. ಅದೇ ಯಾವುದು ಯಕ್ಷಗಾನವಾಗಿ ಉಳಿಲ್ಲ ಅಲ್ಲಿ. ಕರೆಕ್ಟ್, ರಂಗಸ್ಥಳವೇ ಯಕ್ಷಗಾನದಲ್ಲ, ಯಾವುದೊಂದು ಸ್ಟೇಜ್ ಅದಷ್ಟೇ. ಇದೆಲ್ಲ ಗುರುತಿಸಿ ಇದನ್ನು ರೀಕನ್ಸ್ಟ್ರಕ್ಟ್ ಮಾಡೋದು ನನ್ನ ಉದ್ದೇಶ ಆಗಿತ್ತು. ಹಾಗೆ ನನಗೆ ಗೋಪಾಲಕೃಷ್ಣ ಕುರುಪು, ಹಿರಡ್ಕ ಗೋಪಾಲರಾಯರು ಮತ್ತು ಮುಂಡ್ರಪಾಡಿ ಶ್ರೀಧರ ರಾವ್ ಅಂತ ಅವರು ಕುರುಪು ಅವರ ಶಿಷ್ಯರೇ, ಒಳ್ಳೆ ಮದ್ಲೆಗಾರ ಮತ್ತು ಭಾಳ ಸಹೃದಯ. ಅವರು ಒಪ್ಪಿದ್ರಿಂದ ಅವರೆಲ್ಲ ಸಹಕಾರ ಮಾಡಿದ್ದು ನನಗೆ ಕೆಲಸ ಮಾಡಲಿಕ್ಕೆ ಆಯಿತು. ಕರೆಕ್ಟ್, ಇದೆಲ್ಲ ಇಲ್ಲೇ ನಾನು ಒಬ್ಬನೇ ಸಿಂಗಲ್ ಹ್ಯಾಂಡೆಡ್ ಆಗಿ ನಾನು ಮೇಳದವಲ್ಲ. ರಂಗದಲ್ಲಿ ನಾನು ನನ್ನ ಬರವಣಿಗೆ ಏನಿದ್ರು ಅದು ಈ ಕಲಾವಿದರು ಓದುವುದಲ್ಲ, ನನಗೆ ಗೊತ್ತಾಗ್ತದೆ. ಅವ್ರು ಮಾತಾಡಿ ನೋಡಿ ಗೊತ್ತಾಗ್ತದೆ, ಅವ್ರಿಗೆ ಏನು ಗೊತ್ತಿಲ್ಲ ಪಾಪ, ಆಯಿತಾ. ಅವರನ್ನು ಹೋಲಿಸಿ ಹಾಗಾಗಿ ಇದ್ದ ಈ ಹವ್ಯಾಸಿ ಕಲಾವಿದರು ನಾನು ಹಿಡ್ಕೊಂಡದ್ದು ಅದಕ್ಕೆ ಕರೆಕ್ಟ್ ಹೆಚ್ಚಾಗಿ. ಯಾಕಂದ್ರೆ ನಾನು ಹೇಳಿದಾಗ ಕೇಳಿದ್ರು ಪಾಪ, ಕೇಳಿ ಬಂದರು, ನನ್ನ ಹಿಂದೆ ಬಂದರು, ಹೇಳಿದ್ದನ್ನೆಲ್ಲ ಮಾಡಿದ್ರು, ತಕ್ಕ ಮಟ್ಟಿಗೆ ಮಾಡಿದ್ದಾರೆ. ಅವರು ಚಂದವೇ ಮಾಡಿದ್ದಾರೆ. ಈಗ ಭಾಸ್ಕರ ಪಡುಬಿದ್ರಿ, ಕರೆಕ್ಟ್, KL ಕೊಂಡಂತಾಯರು, ಜಗದೀಶ್ ಆಚಾರ್ಯ ಎಲ್ಲ ಪಡುಬಿದ್ರು ಅವರು. ಆಮೇಲೆ ಕೆಲವರು ನಾವು ಹೊರಗಿಂದಲೂ ತರಿಸಿದ್ದೇವೆ. ನಮ್ಮ ಬಾಯಾರು ರಮೇಶ್ ಶೆಟ್ಟಿ, ಅದು ಮೊದಲನೇ ವರ್ಷದ ಆಟಕ್ಕೆ ಅವರು ಬಂದಿದ್ದಾರೆ. ಆಮೇಲೆ ಪುಂಡರೀಕ ಅಲ್ಲ, ನಮ್ಮ ಉಪಾಧ್ಯಾಯರು, ಇವರೆಲ್ಲ ಬಂದು ನಮಗೆ ಸಹಾಯ ಮಾಡಿ ತುಂಬ ಅವ್ರು ಹೇಳಿದಾಗ ಮಾಡಿದ್ದಾರೆ, ತಕ್ಕ ಮಟ್ಟಿಗೆ ಮಾಡಿದ್ದಾರೆ.
ಹಾಗೆ ವೇಷದ ಪುನಾರಚನೆ, ಅಲ್ಲಿಯ ವಾತಾವರಣದ ಪುನಾರಚನೆ. ಕರೆಕ್ಟ್. ಆಯಿತಾ, ವಾತಾವರಣ ಭಾಳ ಮುಖ್ಯ. ಆಮೇಲೆ ಈ ಈ ಈ ಸಿಸ್ಟಮ್ ಯಾವುದು, ಹಿಮ್ಮೇಳ ಮುಮ್ಮೇಳದವರು ನಿಲ್ಲುವಂಥದ್ದು, ಚಲಿಸುವಂಥದ್ದು, ಕರೆಕ್ಟ್, ಇದನ್ನೆಲ್ಲ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹೀಗೆ ಯಕ್ಷಗಾನದ ಒಳ್ಳೆಯ ಗುಣದ ಅಂಶಗಳೇನಿದೆ ಅದನ್ನೆಲ್ಲ ರಿವೈವ್ ಮಾಡುವಾಗ ನಮಗೆ ಕಷ್ಟ ಇದೆ. ಯಾಕೆಂದರೆ ಇದರಲ್ಲಿ ಹಿಮ್ಮೇಳದವರ ವೇಷಭೂಷಣ ಅದು ಅಷ್ಟೇ ಮುಖ್ಯ. ಅಂದರೆ ಒಂದು ಹಳೆಗಾಲ ಸದ್ಗೃಹಸ್ಥರ ವೇಷ, ಕಚ್ಚೆ ಹಾಕೊಳ್ಬೇಕು. ಕಚ್ಚೆ ಹಾಕೊಳ್ಬೇಕು, ವೇಷ್ಟಿ ಹೀಗೆ ಅದೆಲ್ಲ ಕಚ್ಚೆ ಹಾಕೊಂಡು, ಆಮೇಲೆ ಜುಬ್ಬ ಹಾಕಿ, ಮುಂಡಾಸು, ಆಮೇಲೆ ಗುಂಡುಮಣಿ ಸರ, ಇಂಥದ್ದೆಲ್ಲ ನಾವು ಅದು ಕೃತಕವಾಗಿ ಆದರೂ ಅದೆಲ್ಲ ಮಾಡಿದ್ದೇವೆ. ಅದೊಂದು ಲುಕ್ ಬೇರೆ ಸಿಗ್ತದೆ. ಕರೆಕ್ಟ್. ಈ ಫೋಟೋದಲ್ಲಿ ನೋಡ್ಬೋದು ನನ್ನ. ಆಮೇಲೆ ಇದರಲ್ಲಿರುವ ಕಷ್ಟ ಏನಂದರೆ ಭಾಗವತರಿಗೆ ಪದ್ಯ ಬಾಯಿಪಾಠ ಇರಬೇಕು, ಇರಲೇಬೇಕು. ಅವರಿಗೆ ಪುಸ್ತಕ ನೋಡಿ ಓದುವಂತಹ ಸಾಧ್ಯತೆ ಇಲ್ಲ. ಹಾಗಾಗಿ ಅದು ಕಷ್ಟ. ಇವರು ತಾಳವನ್ನು ಸರಿಯಾಗಿ ಹೊಡೆದು ಪದ ಹೇಳಲಿಕ್ಕೆ ಕಷ್ಟಪಡ್ತಾರೆ ನಮ್ಮ ಭಾಗವತರು. ಘನ ಭಾಗವತ ತಾಳ ಬಡಿಯುವಾಗ ಪದ ಇಲ್ಲ, ಪದ ನಡೆಯುವಾಗ ತಾಳ ಇಲ್ಲ. ಹೌದು, ಎಲ್ಲೆಲ್ಲ ಆಗ್ತದೆ. ಹೌದು. ಹಾಗಿರುವಾಗ ನಾವು ಅವರನ್ನು ಇದಕ್ಕೆ ತರುವುದು ಹೇಗೆ? ನಾನೇ ಪದಕ್ಕೆ ನಿಂತೆ, ಈಗ ನಾವು ಹೇಗೂ ಕಷ್ಟಕ್ಕೆ ಹೊರಟಿದ್ದೇವೆ. ಹಾಗಾಗಿ ಅದೊಂದು ಕಷ್ಟವನ್ನು ನೀವು ಕಲಾವಿದರು ಹೌದು ಅಂತ ಹೇಳಿದ್ರೆ ಈ ಕಷ್ಟವನ್ನು ತಗೊಳ್ಳೇಬೇಕು. ನಾನು ಅದನ್ನೇ ಯಾವಾಗಲೂ ಹೇಳುದು. ಇಲ್ಲದೇ ಇದ್ರೆ ನೀವು ಕಲಾವಿದರಾಗಿ ಯಾಕೆ ಬರ್ತೀರಿ? ನಿಮಗೆ ಬಾಯಿಪಾಠ ಇಲ್ಲ ಅಂತೇಳಿ ಆದರೆ ನೀವು ಯಾಕೆ ಅದನ್ನು ಹೇಳ್ತೀರಿ? ನೀವು ಆಡೋದು ಎಷ್ಟು ಪ್ರಸಂಗ? 10 ಪ್ರಸಂಗ ಆಡ್ತೀರಾ? 25 ಆಡ್ತೀರಾ? 25 ಆಡ್ತೀರಾ ಆದರೆ 25 ಪ್ರಸಂಗ ನಿಮಗೆ ಬಾಯಿಪಾಠ ಇರಬೇಕು. ಅಗರಿ ಭಾಗವತರು 40 ಪ್ರಸಂಗ 45 ಪ್ರಸಂಗ ಬಾಯಿಪಾಠ ಅಂತೆ ಅವರಿಗೆ. ಬಲಿಪರು ಪುಸ್ತಕ ನೋಡೋವರೇ ಅಲ್ಲ ಲೋಕದಲ್ಲಿ. ಕರೆಕ್ಟ್. ದೊಡ್ಡ ಬಲಿಪರು. ಅದು ನಿಮ್ಮ ಕಸುಬಿನ ಭಾಗ. ನಿಮಗೆ ಕಸುಬುದಾರಿ ಆಗಬೇಕು ಅಂತೇಳಿ ಆದರೆ ನೀವು ಅದು ಬಾಯಿಪಾಠ ಮಾಡಲೇಬೇಕು. ಬಾಯಿಪಾಠ ಇದು ಬರೀ ಓದಲಿಕ್ಕೆ ಬರೋದಿಲ್ಲ ಮಹಾರಾಯರೇ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ತಾಳದಲ್ಲಿ ಓದಬೇಕಲ್ಲ. ನೀವು ಪದ ಓದುವಾಗ ಅಲ್ಲಿ ತಾಳ ಇರಬೇಕು, ಕಾಣಬೇಕು. ಇದು ಏನಿಲ್ಲ ಅಂತ ಒಂದು ಶಬ್ದ ಹೇಳೋದು, ಅಂತ ಹೇಳೋದು, ಅದು ಯಕ್ಷಗಾನ ಅಲ್ಲ. ಇದು ಈ ಟ್ರೈನಿಂಗನ್ನು ಭಾಗವತರು ಮತ್ತು ಮೊದಲಿಗಾರರು ಪಡಿಬೇಕು. ಮೊದಲಿಗಾರರು ಪಿರಿಟಿ ಬಾಯಿ ಬಂದು ಬಡಿಯೋದಲ್ಲ. ಒಂದೇ ಒಂದು ಜೀವಸ್ವರದ ತಾಮ್ ಧೀಮ್ ಇತ್ಯಾದಿಗಳು ಬರುವುದಿಲ್ಲ. ಹೌದು, ಮಧ್ಯದಲ್ಲಿ ಬರುವುದಿಲ್ಲ. ಮತ್ತೆ ಹೇಗೆ ಕುಣಿತವನ್ನು ಇವರು ಎಂಥದಕ್ಕೆ ಅಲ್ಲಿ ಬರೆಸೋದು? ಪಿರಿಟಿ ಮಾಡೋದಾ? ಅಥವಾ ತಾಮ್ ನಕ್ಕಾತರ ಕಡೆ ಧಿಂತ ತಾಮ್, ಅಲ್ಲಿ ಆ ಧಿಮ್ ತಾಮ್ ಎಲ್ಲ ಬರಬೇಕಾದಲ್ಲಿ ಬಂದಾಗ ನೀವು ಆ ಹೆಜ್ಜೆ ಕುಣಿಯವನಿಗೆ ಹೆಜ್ಜೆ ಹಾಕ್ಲಿಕ್ಕೆ ಆಗ್ತದೆ. ಹೌದು. ಇದು ಯಕ್ಷಗಾನದ ಒಂದೂ ಇಲ್ಲ ಅಂತೇಳಿ ಮಾಡಿ ಇವರು ಕಂಡ ತಬಲಾ ಪೆಟ್ಟುಗಳು, ಆಮೇಲೆ ದೋಲಕಿನ ಪೆಟ್ಟುಗಳು, ದಕ್ಷಿಣಾದಿ ಮೃದಂಗದ ಪೆಟ್ಟುಗಳು, ಇವುಗಳೆಲ್ಲ ತಂದು ಪಿರಿಟಿ ಮಾಡಿದರೆ ಅದನ್ನು ಯಕ್ಷಗಾನದ ಹೇಗೆ ನಾವು ಒಪ್ಕೊಳ್ಳೋದು? ನಾವು ಒಪ್ಪೋದಿಲ್ಲ. ಕರೆಕ್ಟ್. ಒಪ್ಪಬಾರದು. ಇದು ಯಕ್ಷಗಾನ ಬಾರಿಸು. ಅದರ ಒಳಗೆ ಆ ಧೀಮ್ ತಾಮ್ ತೋಮ್ಗಳ ಒಳಗೆ ಒಳ್ಳೆಯ ಉಲ್ಲಾಸಕರವಾದ ಪೆಟ್ಟುಗಳು ತರಲಿ ಬರ್ತದೆ. ಹೌದಪ್ಪ. ಅದಕ್ಕೆ ಗುರುಮುಖ ಬೇಕು. ನೀವು ಸಿಕ್ಕಿದ ಹಾಗೆ ಹೆಕ್ಕೊಂಡು ಯಾರ್ಯಾರ್ದು ನಕಲಿ ಮಾಡಿ ಕಾಪಿ ಮಾಡಿದರೆ ಮೊದಲಿಗಾರ ಆಗೋದಿಲ್ಲ, ಅಥವಾ ಚೆಂಡೇವ ಆಗೋದಿಲ್ಲ. ಅದನ್ನು ಕಲಿಬೇಕು. ಹಾಗಾಗಿ ಹೆಚ್ಚಾಗಿ ನನ್ನ ಪ್ರದರ್ಶನಗಳಲ್ಲಿ ನಾನು ಮೊದಲಿಗಾರರಿಗೆ ಈ ಸೂಚನೆ ಕೊಡ್ತಾ ಇದ್ದೆ, ಆದಷ್ಟು ನೀವು ಹಳೆಯ ಪೆಟ್ಟುಗಳನ್ನು ಬಾರಿಸಬೇಕು, ನಮ್ಮ ಯಕ್ಷಗಾನ ಪೆಟ್ಟುಗಳನ್ನು ಬಾರಿಸಬೇಕು ಅಂತ. ಅದೇ ಅಲ್ಲಿ ಕುರುಪು ಇದ್ದದ್ರಿಂದ ಮತ್ತು ಶ್ರೀಧರ ರಾಯರು ಮತ್ತು ನನ್ನ ಒಟ್ಟಿಗೆ ಬೇರೆ ಮೊದಲಿಗಾರರು ಬಂದಿದ್ದಾರೆ. ಅವರೆಲ್ಲ ನಾನು ಹೇಳಿದ್ದನ್ನು ಹೊಂದ್ಕೊಂಡು ಬಂದಿದ್ದಾರೆ. ಇನ್ನು ಬೆಳಕಿನ ವಿಚಾರಕ್ಕೆ ಬರ್ತೇನೆ. ಬೆಳಕಿನಲ್ಲಿ ಏನು ವಿಶೇಷ ಅಂದರೆ ನೀವು ಹೇಳಿದ ಹಾಗೆ ಹ್ಯಾಲಜನ್ ದೀಪಗಳು ಅಥವಾ ಟ್ಯೂಬ್ಲೈಟು ಇತ್ಯಾದಿ ಬಗೆಯ ದೀಪಗಳು ಬಂದಿದ್ದಾವೆ. ಕರೆಕ್ಟ್. ಅದು ಕೂಡ ಪರಿಪೂರ್ಣತೆ ಇಲ್ಲ. ಇಲ್ಲಿ ಈಗಲೂ ಕೂಡ ಒಂದು ಸಮಸ್ಯೆ ಉಂಟು ಸರ್. ಅಲ್ಲಿ ಚೌಕಿಯಲ್ಲಿರುವುದು ಇದು ಬಲ್ಬು, ರಂಗಸ್ಥಳದಲ್ಲಿರುವುದು ಟ್ಯೂಬ್ಲೈಟ್. ಆ ಬಲ್ಬಿಗೆ ಮಾಡುವ ಮೇಕಪ್ ಟ್ಯೂಬ್ಲೈಟ್ಗೆ ಬೇರೆ ಪುನಃ. ನೀವು ಚೌಕಿಯಲ್ಲಿ ಫೋಟೋ ತೆಗಿರಿ, ಅದನ್ನೇ ನೀವು ಇಲ್ಲಿ ತೆಗಿರಿ, ಅದು ಎರಡಕ್ಕೂ ತುಂಬ ವ್ಯತ್ಯಾಸಗಳು ಉಂಟು. ಅದನ್ನು ನಾನು ಒಬ್ಬರು ಕಲಾವಿದರ ಹತ್ರ ಹೇಳಿಯೂ ಇದ್ದೆ, ಇಲ್ಲಿ ಕೂಡ ನೀವು ಟ್ಯೂಬ್ಲೈಟ್ ಯಾಕೆ ಹಾಕುವುದಿಲ್ಲ ಅಂತ. ಆಮೇಲೆ ಹಾಕಿದ್ರಂತಾನೆ ಟ್ಯೂಬ್ಲೈಟ್ ಹಾಕಿದ ಚೌಕಿಗಳನ್ನು ನೋಡಿದೆ ನಾನು. ಇರಲಿ, ಅಲ್ಲಿ ನಾನು ಮೊದಲಿಗೆ ಮಾಡಿದ್ದೇನೆಂದರೆ
ನೀವು ಈಗ ಹೇಳಿದಂಥ ಪ್ರಶ್ನೆ ಮೊದಲು ಚೌಕಿಯಲ್ಲಿ ಅದೇ ದೀಪ ಅಂತ ಆಯಿತು. ಕರೆಕ್ಟ್. ನಾವು ಪ್ರಥಮ ಆಟ ಆಡಿದ್ದು ಎಲ್ಲೂರು ದೇವಸ್ಥಾನದಲ್ಲಿ ಅದು ಉತ್ಸವದ ಟೈಮ್ನಲ್ಲಿ. ನಿಮಗೆ ಗೊತ್ತಿದೆ, ಉತ್ಸವ ಅಂತ ಹೇಳಿದ್ರೆ ದೇವಸ್ಥಾನ ಇಡೀ ಜಿಗಿ ಮಾಡಬೇಕು. ಆದರೆ ನಮ್ಮ ಮಾತಿಗೆ ಅವರು ಮನ್ನಣೆ ಕೊಟ್ಟು ಏನೊಂದು ಹೊಸ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಇಡೀ ಆ ಭಾಗಕ್ಕೆ ಇಡೀ ದೇವಸ್ಥಾನ ಲೈಟನ್ನು ಆಫ್ ಮಾಡಿಕೊಟ್ಟು. ಅದಲ್ಲ, ವೆರಿ ಗುಡ್. ಇದು ಕೋಪರೇಷನ್. ಇದು ಎಲ್ಲೂರು ದೇವಸ್ಥಾನಕ್ಕೆ ನಾವು ಬಹಳವಾಗಿ ಕೃತಜ್ಞತೆ ಸಲ್ಲಿಸಬೇಕಾದ ಮಾತು. ಅಲ್ಲಿ ಯಾರೊಬ್ಬರು ವಿರೋಧ ಮಾಡಲಿಲ್ಲ. ಯಾರೊಬ್ರು ಕೆಲವರು ಕೇಳಿದ್ರೆ ಹೌದಾ ಅವ್ರು ಲೈಟ್ ಪಾಡಿಜಿಗ್ರನ ಏನು ಮಾಡ್ಬೇಕು ಅಂತೇಳಿ ಅದನ್ನು ವಿವಾದ ಮಾಡಲಿಕ್ಕೂ ಹೊರಟ್ರಂತೆ. ಇಲ್ಲ, ಹಾಗಲ್ಲ, ಅದು ನಾವು ಹೇಳಿ ಮಾಡಿದ್ದು ಅಂತ ಅವರಿಗೆ ಸಮಾಧಾನ ಹೇಳಿದ್ರಂತೆ. ಹಾಗೆ ಇದನ್ನೆಲ್ಲ ನಿಮಗೆ ಆ ದೀವಟಿಗೆ ಸಂಕಷ್ಟಗಳೇನುಂಟು ಅದನ್ನು ನೀವು KL ಕುಂಡಂತ ಯಾರಾದ್ರು ಕೇಳಿದ್ರೆ ಅವ್ರು ಹೇಳ್ಯಾರು. ಅವರೇ ಇದರ ಎಲ್ಲ ಜವಾಬ್ದಾರಿಯನ್ನು ವಹಿಸಿದವರು ಅವರು. ಆ ಭಾಗದಲ್ಲಿ ಇಡೀ ಕತ್ತಲೆ ಮಾಡಿಕೊಟ್ರು. ನಮ್ಮ ಚೌಕಿ ಅಲ್ಲಿ ದೇವಸ್ಥಾನದ ಪೌಳಿಯಲ್ಲಿ ಮಾಡಿದ್ದು. ಚೌಕಿಯಲ್ಲಿ ಅಂದ್ರೆ ನಿಮ್ಗೆ ಗೊತ್ತೆ, ಪೌಳಿ ಗೊತ್ತಿಲ್ಲ, ಜಗಲಿ ಭಾಗ. ಅಲ್ಲಿ ಈ ಬೆಳಕುಂಟಲ್ಲ, ಯಾವುದು ಸಾನಾದಿಗೆ ಕಾಲು ದೀಪಗಳನ್ನು ಇಟ್ಟು ಆ ಬೆಳಕಿನಲ್ಲೇ ಮುಖವರ್ಣಿಕೆ ಮಾಡಿತು. ಮತ್ತು ಗೋಪಾಲನ ಪಡೆದ ಜ್ಞಾನದಿಂದ ನಾನು ಏನೆಲ್ಲ ಬೇಕೋ ಅದನ್ನೆಲ್ಲ ಹೇಳಿದೆ, ಅವ್ರು ಮಾಡಿದ್ರು ಆ ರೀತಿಯಲ್ಲಿ. ಮತ್ತು ಹಸಿ ಬಣ್ಣಕ್ಕೆ ಇದೆಲ್ಲ ಪ್ರಾಬ್ಲಮ್ ಇಲ್ಲ, ಇವತ್ತಿಗೂ ಪ್ರಾಬ್ಲಮ್ ಇಲ್ಲ. ಇವರು ಫೇಸ್ ಅಂದ್ರೆ ಈ ಗೌರವರ್ಣದ ವೇಷಗಳಿಗೆ ಮಾತ್ರ ಈ ಸಮಸ್ಯೆ ಇರೋದು. ಅಂದ್ರೆ ಪುರುಷ ವೇಷ ಅಂದ್ರೆ ಒಡ್ಡೋಲು ಪೀಠಿಗೆ ವೇಷ, ಆಮೇಲೆ ಸ್ತ್ರೀ ವೇಷ, ಆಮೇಲೆ ಪುಂಡು ವೇಷಗಳು, ಇದಕ್ಕೆ ಮಾತ್ರ ಈ ಪ್ರಾಬ್ಲಮ್ ಬರೋದು. ಬಾಕಿ ಉಳಿದೆಲ್ಲ ಹಸಿ ಬಣ್ಣ ಉಂಟಲ್ಲ, ಹೆಚ್ಚಿನ ವೇಷಗಳಿಗೆ ಹಸಿ ಬಣ್ಣ ಉಂಟು, ಅದಕ್ಕೆಷ್ಟು ಸಮಸ್ಯೆ ಬರೋದಿಲ್ಲ. ಈ ವೇಷಗಳನ್ನು ಆ ರೀತಿ ತಯಾರು ಮಾಡಿಕೊಂಡು ಆ ಕತ್ತಲೆಯಲ್ಲಿ ಬಂದಾಗ ಜನರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಅದರ ಶಕ್ತಿ, ಅದರದ ದೌರ್ಬಲ್ಯ ಅಲ್ಲ, ಕಾಣಬೇಕಾಗಿತ್ತು ಮಾರ್ರೆ, ಸರಿ ಕಾಣೋದಿಲ್ಲ ಅಂತ ಒಂದು ರೀತಿಯ ತಹತಹಿಕೆ ಈ ಪ್ರೇಕ್ಷಕನಲ್ಲಿ ಮೊದಲೇ ತಯಾರಾಗ್ತದೆ. ಹಾಗಾಗಿ ಅದು ಹತ್ರ ಯಾವಾಗ ಬರ್ತದೆ, ನಾನು ಎಷ್ಟು ಕಾಣಲಿಲ್ಲ ಅನ್ನುವಂಥ ಕುತೂಹಲ ಆಗ್ತಾ ಇರ್ತದೆ. ವೇಷ ಹತ್ರ ಬಂದ ಹಾಗೆ ಅಲ್ಲ, ಅವನಿಗೆ ಬಹಳ ಆರಾಮದಲ್ಲಿ ನೋಡ್ತಾನೆ. ಆಯ್ತಾ, ಇದು ಅದರ ಪರಿಣಾಮ. ಇದು ನಿಮಗೆ ಯಾವುದೇ ಹೊರ ಬೆಳಕಿನಿಂದ ನಿಮಗೆ ಅದು ಈ ವಿದ್ಯುತ್ ದೀಪದಿಂದ ಸಿಕ್ಕುವುದಿಲ್ಲ. ಇನ್ನೊಂದು, ದೀಪದಲ್ಲಿ ನಾವು ಸಾಂಪ್ರದಾಯಿಕ ದೀವಟಿಗೆನ್ನೆಲ್ಲ ಇಟ್ಟದ್ದು, ಅದು ಸ್ಪಷ್ಟ ಹೇಳೋದು. ನಾವು ಮಾಡಿದ ನಿಜ ದೊಂದಿ ದೀಪದ ಆಟ. ಯಾಕಂದರೆ ಹಿಲಾಲಿನ ಚೆಂಡುಗಳನ್ನು ಉರಿಸಿಯೇ ನಾವು ದೀಪ ಪಡೆದದ್ದು. ನಾವು ಮೊದಲನೇ ಆಟದಲ್ಲಿ ಸುಮಾರು 9 ದೀಪ ಇಟ್ಟಿದ್ದೆವು. ಅದು ಒಂದು ಪ್ರಸಂಗ ಮುಗಿದ ಕೂಡಲೇ ಉಂಟಲ್ಲ, ಒಂದು ಪ್ರಸಂಗ ಅರ್ಧ ಆಗುವಾಗಲೇ ದೀಪ ಕಣ್ಣೌಟ್ ಆಗಲಿ ಶುರು ಆಯಿತು. ನಮ್ಮ ಕಣ್ಣು ಸುಮಾರು ಅರ್ಧ ಗಂಟೆಯ ಒಳಗೆ ಪ್ರೇಕ್ಷಕನ ಕಣ್ಣು ಉಂಟಲ್ಲ, ಅದು ಹೊಸ ವ್ಯವಸ್ಥೆಗೆ ಹೋಗಿಕೊಳ್ತದೆ. ಕರೆಕ್ಟ್. ಅದು ದೂರದಿಂದ ಇದು ಏನು ಗೊತ್ತಿಲ್ಲದವರು ಏನಾದ್ರು ಬಾಯಿ ಬಂದು ಮಾತಾಡೋದು. ಅಲ್ಲಿ ಇದ್ದವರಿಗೆ ಕೇಳಿ, ಕೊನೆಗೆ 2 ದೀಪ ಅಂತ ಇಟ್ಕೊಳ್ಳಿ, ಅದು ಹೆಚ್ಚಾಗಿ ಕಾಣ್ತದೆ. ಹೌದು, ಕರೆಕ್ಟ್. ಅಲ್ಲೇ ದೀಪವು ಹೆಚ್ಚಾಗ್ತದೆ ಅಂತ ಕಾಣ್ತದೆ. ಅದು ಆ ಕಣ್ಣಿನ ಯೋಗ್ಯತೆ. ಅದು ಈ ದೀಪದ ಆ ನಸು ಬೆಳಕಿನಲ್ಲಿ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ, ಆ ದೀಪಕ್ಕೆ ಆಗಾಗ ಅಂದರೆ ಈ ಹಿಲಾಲಿಗೆ ಆಗಾಗ ಎಣ್ಣೆ ಹಾಕೋದು. ಕರೆಕ್ಟ್. ಅವ ಬಂದು ಹೋಗ್ತಾನೆ. ನಿಜವಾಗಿ ಆಟದಲ್ಲಿ ತನ್ಮೇಲಾದವರಿಗೆ ಅವ ಬಂದದ್ದು ಗೊತ್ತಾಗೋದಿಲ್ಲ, ಹೌದು. ಅದರಲ್ಲಿ ಹೊರಗಿನ ಜನರು ಮಾತ್ರ ಅದನ್ನು ಮಾತಾಡೋದು. ಯಾವುದು ಅಲ್ಲಿ ಬರ್ತದೆ ಹೇಸಿ, ಎಂತ ಹೇಸಿ ಆಗೋದು, ಅಪ್ಪ ಅವನ ಕೆಲಸ ನಿಜವಾಗಿ ಗೊತ್ತೇ ಆಗೋದಿಲ್ಲ. ನೀವು ನೋಡಿ, ನಾವು ಮಗ್ನರಾಗಿದ್ರೆ ಗೊತ್ತಾಗುದಿಲ್ಲ. ಆಟದಲ್ಲಿ ನೀವು ಮಗ್ನರಾಗ್ತೀರಿ, ನಿಮಗೆ ಒಂದು ವೇಷ, ಇಲ್ಲಿದ್ದ ವೇಷ ಅಲ್ಲಿ ಹೋದ್ ಯಾವಾಗಪ್ಪ ಅಂತ ಹೇಳ್ತೀರಿ. ಹೌದಾ? ಯಾಕಂದ್ರೆ ಇವನ ಮಾತಿನಲ್ಲೇ ನಿಮ್ಮ ಗಮನ ಇದ್ದದ್ದು, ಅವ ಇಲ್ಲಿಂದ ಅಲ್ಲಿ ಹೋದ್ ಗೊತ್ತೇ ಇಲ್ಲ. ಕರೆಕ್ಟ್. ಹೌದು ಸರ್. ಅಂದ್ರೆ ಅದು ನಮ್ಮ ಗಮನಕ್ಕೆ ಬರುವುದಿಲ್ಲ. ನೀವು ಆಟದಲ್ಲಿ ತನ್ಮೇಯರಾದ್ರೆ ನಿಮಗೆ ಇದು ಯಾವುದು ಸಮಸ್ಯೆ ಇಲ್ಲ. ಅವ ದೀಪಕ್ಕೆ ಎಣ್ಣೆ ಹಾಕೊಂಡು ಬಂದದ್ದು ಹೋದ್ದು ಯಾವುದೂ ಗೊತ್ತಾಗುದಿಲ್ಲ ನಮಗೆ. ಬರೀ ಅದನ್ನು ಮಾತ್ರ ನೋಡಿ ಕೂತ್ಕೊಳ್ಳೋರಿಗೆ ಆಟ ನೋಡುದಿಲ್ಲ. ಅವರು ಆಟದ ಪ್ರೇಕ್ಷಕರು, ಅವರ ಬಗ್ಗೆ ನಮಗೆ ಚಿಂತೆ ಇಲ್ಲ. ನಾನು ನಿಜವಾಗಿ ಆದರೆ ಆಟದ ಪ್ರೇಕ್ಷಕರ ಬಗ್ಗೆ ನನ್ನ ಕಾಳಜಿ ಹೊರತು ಹೊರಗಿನವರದಲ್ಲ. ಹೊರಗಿನವ್ರು ಬಂದು ನೋಡ್ತಾರೆ, ಹೋಗ್ತಾರೆ, ಅವರ ಅನಿಸಿಕೆನೇ ಹೇಳ್ಕೊಂಡು ಹೋಗ್ತಾರೆ, ಅದು ಬೇರೆ. ಆಟದ ಪ್ರೇಕ್ಷಕರು ನೋಡಿದರೆ, ನನ್ನ ಮೊದಲನೇ ಆಟ ಆದಾಗಲೇ ಪ್ರೇಕ್ಷಕರು ನಮ್ಮ ಸಣ್ಣ ಪ್ರಾಯದಲ್ಲಿ ಹೀಗೆ ಇದ್ದದ್ದು ಅಂತ ಹೇಳಿದ್ರಂತೆ. ಅವರು ಹೀಗೆ ಇದ್ದದ್ದು ಅಂತ. ನಾನಲ್ಲಿ ಹೇಳಿದೆ 9 ದೀಪ ಇತ್ತು ಅಂತ. ಆ 9 ದೀಪ ಹೆಚ್ಚಾಯಿತು, ನಮಗೆ ಅನುಭವಕ್ಕೆ ಬಂತು.
ಅದನ್ನು ಒಂದೊಂದೇ ಕಡಿಮೆ ಮಾಡ್ತಾ ಮಾಡ್ತಾ 4 ದೀಪಕ್ಕೆ ಅಂದರೆ 5 ದೀಪ, ಒಂದು ಎದುರಿನ ಸಹನದಿಗೆ ಅಂದರೆ ಕಾಲು ದೀಪ, ಕರೆಕ್ಟ್, ಆನಂತರ 2 ದೊಂದಿಗಳು, ಹೀಗೆ ಮಾಡಿದ್ರು. ಅದು ಭಾಳ ಮೊದಲಿಗೆ ಸ್ವಲ್ಪ ಕಡಿಮೆ ಅದು ಕಾಣ್ತದೆ, ಅರ್ಧ ಗಂಟೆಯಲ್ಲಿ ನಿಮ್ಮ ಕಣ್ಣು ಹೊಂದ್ಕೊಳ್ತದೆ. ಹೌದು, ಆಯಿತಾ? ಆ ರೀತಿಯಲ್ಲಿ ಬೆಳಕು ಸಿಕ್ಕಿದಾಗ ಈ ಇಡೀ ನಮ್ಮ ಗಮನ ವೇಷದ ಮೇಲೆ ಹೋಗ್ತದೆ, ಬೇರೆ ಎಂಥದೂ ನೋಡಲಿ. ನಮಗೆ ಅಲ್ಲಿ ಹಗ್ಗ ಕಟ್ಟಿದ್ದು ಅದು ಇದು ಯಾವುದೂ ಕಾಣೋದಿಲ್ಲ. ಅದು ಮಾತ್ರ ಅಲ್ಲ, ಆ ದೀಪದಲ್ಲಿ ವೇಷ ಆಚೀಚೆ ಹೋಗೋಣ ಪಳ 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 ಈ ಕಟ್ಟಿದುಂಟಲ್ಲ, ಅದು ಬೆಗಡೆ ಅಂತೇಳಿ ಕಾಣೋದೇ ಇಲ್ಲ, ಅದು ಕುಪ್ಪಿ ಅಂತ ಕಾಣೋದಿಲ್ಲ, ಕರೆಕ್ಟ್, ಅದು ಚಿನ್ನವನ್ನೇ ಕಟ್ಕೊಂಡಿದ್ದಾರೆ ಇವರು ಅಂತ. ಅದರಲ್ಲಿ ಆ ಬಿಂಬಗಳುಂಟಲ್ಲ, ಅವುಗಳು ಹೊಳೆಯೋದು ಒಂದೊಂದು ದೀಪಕ್ಕೆ, ಆ ಕಡೆ ನೋಡುವಾಗ ಈ ಕಡೆ ನೋಡುವಾಗ, ಆಚೆ ಹೋಗುವ ಈಚೆ ಹೋಗುವಾಗ ಆ ಬಿಂಬದ ಒಂದು ವೈಭವ ಉಂಟಲ್ಲ ನಿಮ್ಮ ಈ ದೀಪದಲ್ಲಿ ಇರಲಿ ಎಂಥದಿಲ್ಲ. ಈಗ ಏನು ಮಾಡಿದರೆ ಹಗಲಿನಲ್ಲಿ ಆಟ ಆಡಿದಾಗೆ, ಯಾವುದು ಟ್ಯೂಬ್ಲೈಟ್ನಲ್ಲಿ ಆಡುವ ಆಟ ಹಗಲಿನಲ್ಲಿ, ಹಗಲು ಬಿಸಿಲಿಗೆ ಆಟ ಆಡಿದಾಗ, ಹೌದು, ಕರೆಕ್ಟ್, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಅದು ಅಲ್ಲದೆ ಅಲ್ಲಿ ಆ ಕಟ್ಟಿದ ಹಗ್ಗ ಅದು ಇದೆಲ್ಲ ಕಿತ್ಕೊಂಡು, ನಾನು ದಶರಥ ಮಹಾರಾಜ ಅಂತ ಹೇಳ್ತಾನೆ, ದೇವೇಂದ್ರ ಅಂತ ಹೇಳ್ತಾನೆ, ಹಗ್ಗ ಕಟ್ಟಿದ್ದನ್ನು ಹೇಳ್ತಾರೆ, ಕಾಣ್ತದೆ ಅಂದರೆ ಹೇಸಿಗೆ. ಹಾಗಾಗಿ ಬಿಂಬದಲ್ಲಿ ಆ ಮಬ್ಬಿನಲ್ಲಿ ಆ ವೇಷ ವಿಶೇಷವಾದ ಆಯಾಮವನ್ನು ಪಡೀತದೆ. ಅದು ನಿಮಗೆ ಕಲ್ಪನೆಗೆ, ಆಮೇಲೆ ಈ ಕುತೂಹಲ ಉಂಟಲ್ಲ, ಈ ಕುತೂಹಲ ಕೆರಳಿಸೋದು, ಕಲ್ಪನೆಯನ್ನು ಕೆರಳಿಸೋದು, ನೀವು ಒಂದನ್ನಾಗಿ ಪರಿಭಾವಿಸುವ ಒಂದು ಯೋಗ್ಯತೆ ನಿಮಗೆ ಬರೋದು, ಇದು ಈ ಆಟ ಕೊಡುವಂಥ ದೊಡ್ಡ ಒಂದು ಕೊಡುಗೆ. ಅದು ನಮ್ಮ ಕಲ್ಪನಾ ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಹಾಗೆ ಆಮೇಲೆ ಈ ಸೌಂಡಿನ ಬಗ್ಗೆ ಹೇಳಿದ್ದೇನೆ. ಈಗ ಇದರಲ್ಲಿ ಆ ಮೊದಲನೇ ಆಟದಲ್ಲಿ ನಾವು ಮೈಕ್ ಇಟ್ಟಿದ್ದೇವೆ, ಮೈಕಿಗೆ ಬೇರೆ ಬೇರೆ ವ್ಯವಸ್ಥೆ ಮಾಡಿಕೊಂಡು ಮೈಕ್ ಇಟ್ಟಿದ್ದೇವೆ. ಮುಂದೆ ನನಗೆ ಖಂಡಿತ ಮೈಕು ಏನು ಮಾಡ್ತದೆ ಅಂತ ಹೇಳಿದ್ರೆ, ಈ ಕಾಣುವ ದೃಶ್ಯ ಮತ್ತು ಕೇಳುವ ಕೇಳುಮೆ ಇದೆರಡಕ್ಕೆ ಹಾಳತೆ ಇಲ್ಲದಾಗಿ ಮಾಡ್ತದೆ. ಹೌದು, ಅದು ಮಂದವಾದ ಬೆಳಕು, ಆಮೇಲೆ ಇದು ಪ್ರಖರವಾಗಿ ಕಿವಿಗೆ ಬಡಿಯೋದು. ಅದನ್ನು ಒಂದು ಕಡೆಯಲ್ಲಿ ಅದು ಆದ್ಯೇನಾಯ್ತಂದರೆ, ಆ ತಂದ ಮೈಕಿನ ಕರ 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 ಆಗ್ತಾಯಿತ್ತು. ನೀನು ಆಫ್ ಮಾಡು ಹೇಳಿದೆ, ನಾನು ನಿನಗೆ ದುಡ್ಡು ಕೊಡ್ತೇನೆ, ನಾನು ಆಫ್ ಮಾಡಿದೆ. ಏನು ತೊಂದರೆ ಇಲ್ಲ, ಪ್ರಶಾಂತವಾಗಿದೆ. ಪ್ರಶಾಂತವಾದ ಆ ವಾತಾವರಣದಲ್ಲಿ ಮೆಲ್ಲಗೆ ಮಾತಾಡಿದ್ರೆ ಸರಿ ಕೇಳ್ತದೆ, ಕರೆಕ್ಟ್, ಸ್ಪಷ್ಟವಾಗಿ ಕೇಳ್ತದೆ. ನನ್ನ ಸ್ನೇಹಿತರೊಬ್ಬರು ಹೇಳಿದ್ರು, ಹೌದು ಮಾರ, ಮೈಕ್ ಇರುವಾಗ ಎಂಥದ್ದು ಕಿವಿಗೆ ಬಡಿತಾ ಇತ್ತು, ಎಲ್ಲ ತಪ್ಪುಗಳೆಲ್ಲ ಏನು ಕಾಣ್ತಿರಲಿಲ್ಲ, ಈಗ ತಪ್ಪು ಕೇಳಲಿಕ್ಕೆ ಶುರು ಆಗ್ತದೆ ಸ್ಪಷ್ಟ. ಅಂದರೆ ಕೆಲವು ಕಲಾವಿದರದ್ದು ಉಚ್ಚಾರ ಎಲ್ಲ ಸರಿ ಇರಲಿಲ್ಲ, ಕರೆಕ್ಟ್. ಆಗ ಅದೆಲ್ಲ ಇವರಿಗೆ ಸ್ಪಷ್ಟವಾಗಿ ಕೇಳಿ ಶುರು ಆಯ್ತಂತೆ. ಯಾಕಂದರೆ ಇವರು ಅಟೆಂಟಿವ್ ಆಗಿರ್ತಾರೆ, ಇವರ ಕಿವಿ ಅಟೆಂಟಿವ್ ಆಗಿರ್ತದೆ. ಆಗ ಕಣ್ಣು ಮತ್ತು ಕಿವಿ ಎರಡೂ ಅಟೆಂಟಿವ್ ಆಗಿ ಇರುವಂತಹ ಒಂದು ಪರಿಸ್ಥಿತಿಯನ್ನು ಅದು ನಿರ್ಮಾಣ ಮಾಡ್ತದೆ. ಆ ಮೈಕ್ ತೆಗೆದ್ರಿಂದ ಆಟಕ್ಕೆ ಏನೂ ತೊಂದರೆ ಆಗಲಿಲ್ಲ. ಮುಂದಿನ ಅನೇಕ ಸಂದರ್ಭಗಳಲ್ಲಿ ಮೈಕ್ ಬೇಡ ಅಂತೇಳಿ ಮಾಡಿದೆ. ಮೈಕ್, ನಮ್ಮ ಆಟಕ್ಕೆ ಮೈಕ್ ಬೇಡ, ನಮ್ಮ ಆಟಕ್ಕೆ ನಿಮ್ಮ ವಿದ್ಯುತ್ ದೀಪ ಬೇಡವೇ ಬೇಡ. ಇದು ಅವರಿಗೆ ನಿಜವಾಗಿ ಅದರ ಪ್ರಯೋಜನ ಅಲ್ವ, ಅದು ಮೈಕ್ ಬೇಡ ಅಂತ ಮಾಡುವಂಥದ್ದು. ಹೀಗೆ ಯಾಕೆಂದರೆ ಅದರಿಂದ ಪ್ರಯೋಜನ ಹೆಚ್ಚೇ ಹೊರತು ಕಡಿಮೆ ಅಲ್ಲ. ಹಾಗಾಗಿ ಅದೆರಡನ್ನು ನಾವು ಮಾಡಿದೆವು. ಮುಂದೆ ಅನೇಕ ಮಾಡ್ಬೋದಾಗಿತ್ತು, ನನಗೂ ಬೇರೆ ಬೇರೆ ಸಮಸ್ಯೆಗಳು ಬಂದವು ಈ ಮಧ್ಯೆ. ಹಾಗಾಗಿ ನಾನು ಹೆಚ್ಚು ತೊಡಗಿಸ್ಕೊಳ್ಳಿಲ್ಲ. ಮತ್ತು ನಮ್ಮ ಕಲಾವಿದರು ಪ್ರತಿ ಸಾರಿಯೂ ಅವರಿಗೆ ಆದರೆ ಒಂದು ಪಡುಬಿದ್ರೆ ಕೆಲವು ಕಲಾವಿದರು ಹೇಳ್ತಾರೆ ದೇವಟಿಗೆ ಆಟವೇ ಒಳ್ಳೆಯದಾಗ್ತದೆ ಅಂತ ಹೇಳಿದ್ದಾರೆ. ಈಗ ಭಾಸ್ಕರನ ಹತ್ರ ಕೇಳಿ, ಭಾಸ್ಕರ ಪಡುಬಿದ್ರಿ ಅವರು ನಮ್ಮ ಮುಖ್ಯ ವೇಷಧಾರಿ, ಅವರಿಗೆ ದೇವಟಿಗೆ ಆಟದ ಹಾಗೆ ಇನ್ನೊಂದಲ್ಲ ಅನ್ನೋದು ಅವರ ಗಮನಕ್ಕೆ ಬರ್ತದೆ. ಅಂದರೆ ಅಲ್ಲಿ ಒಂದು ವಿಷಯ ಏನು ಗೊತ್ತಿಟ್ಟ, ಆಡುವವರ ದೃಷ್ಟಿಯಿಂದ ನಾನು ಹೇಳ್ತೇನೆ, ಅಲ್ಲಿ ರಂಗಸ್ಥಳದಲ್ಲಿ ಇರುವವರ ದೃಷ್ಟಿಯಿಂದ. ಅವರಿಗೆ ರಂಗಸ್ಥಳದಲ್ಲಿ ಸಭೆಯಲ್ಲಿ ಯಾರಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ, ಕರೆಕ್ಟ್, ಗೊತ್ತಾಯ್ತಾ? ಯಾರು ಇರ್ಬೋದು, ಅವ್ರಿಗೆ ವಿಷಯವಲ್ಲ. ಅವ್ರಿಗೆ ಇದ್ದರೂ ಇಲ್ಲ ಇದ್ದರೂ ಎರಡೂ ಒಂದೇ. ನಾನು ಒಂದು ಕಡೆಯಲ್ಲಿ ಹೇಳಿದೆ, ಇಲ್ಲಿ ಕಾಂತಾವರದಲ್ಲಿ ಕಾಣ್ತೇವೆ, ಅವರಿಗೆ ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಒಂದು ಕಡೆಯಲ್ಲಿ ಇವರು ಆಟ ನಡೀತಾ ಇರಬೇಕಾದ್ರೆ ನಾನು ಪದ್ಯ ಹಾಡ್ತಾ ಇರಲಿಲ್ಲ, ಇನ್ನೊಬ್ರು ಹಾಡ್ತಾಯಿದ್ರು. ನಾನು ಹೊರಗಡೆ ಹೀಗೆ ಬಂದು ನೋಡಬೇಕಾದ್ರೆ ಇಲ್ಲಿ ಕಮೆಂಟ್ ಮಾಡ್ತಾಯಿದ್ರು. ಆ ಕತ್ತಲೆಯಲ್ಲಿ ನಾನು ಹೇಳಿದೆ, ನೋಡಿ ನಿಮಗೆ ಕಾಣೋದಿಲ್ಲ ಕೇಳೋದಿಲ್ಲ ಅಂತ ಹೇಳಿದರೆ ಈಗಲೇ ಸೀದಾ ಹೋಗಿ ನೀವು ಮನೆಗೆ ಹೋಗಿ. ಯಾಕೆ ನೋಡಿ ಇಷ್ಟು ಜನ ಅಟೆಂಟಿವ್ ಆಗಿ ನೋಡ್ತಾ ಇದ್ದಾರೆ, ಯಾಕೆ ಡಿಸ್ಟರ್ಬ್ ಮಾಡ್ತೀರ ಅವ್ರನ್ನು? ನೀವು ಬೇಡವ್ರ ಮನೆಗೆ ಹೋಗಿ, ಇಲ್ಲೂ ಬಾಯಿ ಮುಚ್ಚಿ ಕೂತ್ಕೊಳ್ಳಿ ಅಂತ ಸ್ಪಷ್ಟವಾಗಿ ಹೇಳಿದೆ. ನಾನು ರಿಸ್ಕ್ ತೆಗೆದುಕೊಂಡು ಹೇಳಿದ್ದು, ಇಲ್ಲಿ ಬರೋರು ಇದು. ಆದರೆ ಕೇಳಿದ್ರೆ ಏನು ಗಲಾಟೆ ಆಗಲಿಲ್ಲ. ಕೇಳಿದ್ರು ಅವರು,
ಈ ಹಿನ್ನೆಲೆಯಲ್ಲಿ ನಾನು ಸಭೆಯಲ್ಲೇ ಹೇಳಿದೆ, ಯಾರಿಗೆ ಕಾಣುವುದಿಲ್ಲ ಕೇಳುವುದಿಲ್ಲ ಅಂತ ಆಗ್ತದೆ ನೀವು ಈಗಲೇ ಮನೆಗೆ ಹೋಗ್ಬೋದು. ಇಲ್ಲಿ ಯಾರು ಇಲ್ಲ ಇದ್ರು ನನ್ನ ತಂಡ ನಮ್ಮ ಯೋಗ್ಯತೆ ಶ್ರೇಷ್ಠ ಪ್ರದರ್ಶನ ನೀಡ್ತದೆ. ಆದ್ರಿಂದ ಯಾರಿಗೆ ಕೇಳಬೇಕಂತ ನೋಡ್ಬೇಕಂತ ಕುರ್ಚಿ ಹಿಡ್ಕೊಂಡು ಮುಂದೆ ಬನ್ನಿ ಅಂತ ಹೇಳಿದೆ. ಎಲ್ಲ ಅವರವರು ಕುರ್ಚಿ ಹಿಡ್ಕೊಂಡು ಮುಂದೆ 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 ಬಂದರು, ಕೂತರು. ಅಂದರೆ ದೂರ ಇಟ್ಟಿದ್ರು, ಅದೆಲ್ಲ ಹತ್ತಿರ ಬಂದರು. ಪಿನ್ ಡ್ರಾಪ್ ಸೈಲೆನ್ಸಲ್ಲಿ ನಮ್ಮ ಇಡೀ ಆಟವನ್ನು ಅಟೆಂಟಿವ್ ಆಗಿ ನೋಡಿದ್ದಾರೆ ಅವರು. ನೀವು ಪ್ರೇಕ್ಷಕರನ್ನು ಮೆಚ್ಚಿಸಲಿಕ್ಕೆ ಅಂತೇಳಿ ಅವರ ಬೇಕುಗಳಿಗೆ ಬೇಕಾಗಿ ನೀವು ಯಾಕೆ ಕುಣಿಬೇಕು? ಕರೆಕ್ಟ್. ನಿಮ್ಮಲ್ಲಿ ಜೆನ್ವಿನ್ ಕಲಾ ಪ್ರದರ್ಶನ ಇದ್ದರೆ ಪ್ರೇಕ್ಷಕರು ನಿಮ್ಮನ್ನು ಹುಡುಕಿ ಬರಬೇಕು. ಹುಡುಕಿ ಬರುವುದಿಲ್ಲ, ನೀವಾಗಿ ಅಲ್ಲಿ ಹೋಗ್ತೀರಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಯೋಗ್ಯತೆ ಇಲ್ಲ ಅಂತ ಅರ್ಥ ಅಷ್ಟೇ. ಕರೆಕ್ಟ್. ಆಯ್ತಾ? ಅದನ್ನು ಯಾರು ಈಗಲೂ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನಾನು ಈ ಚಾಲೆಂಜ್ ಮಾಡಿದೆ, ಪಿನ್ ಡ್ರಾಪ್ ಸೈಲೆನ್ಸ್ ಅಲ್ಲಿ ಜನ ಕೂತರಲ್ಲಿ ಕೂತು ನೋಡಿದ್ರು, ಮೆಚ್ಚಿದ್ರು. ಅದು ರೆಕಾರ್ಡ್ ಕೂಡ ಆಗಿದೆ ನಾನು ಈ ಹೇಳಿದ ಮಾತುಗಳೆಲ್ಲ. ಆಮೇಲೆ ನಾನು ಆಟ ಆಡುವಾಗ ಅಲ್ಲಿ ಕಥಾನುಸಾರ ಅಂತ ಇನ್ನು ಹೇಳುವಂಥ ಕ್ರಮ ಇತ್ತು. ಈ ಯಾವುದೇ ಆಡೋ ಪ್ರಸಂಗದ ಪೂರ್ವ ಕಥೆಯನ್ನು ಹೇಳುವಂಥದ್ದು, ಆಮೇಲೆ ಅಲ್ಲಿಂದ ಒಡ್ಡೋಲಕ್ಕೆ ಕೊಡುವಂಥದ್ದು, ಹೌದು, ಟಚ್ ಕೊಡುವ ಕ್ರಮ ಇತ್ತು. ನೀವು ನೋಡಿದಿರ ಅದನ್ನು? ಇಲ್ಲ, ನಾನು ನೋಡಲಿಲ್ಲ. ಇದು ಸುಮಾರು 40ನೇ ಇಸ್ವಿವರೆಗೆ ಇತ್ತು, ಬೆಳಗಿನಲ್ಲಿ 50ನೇ ಇಸ್ವಿವರೆಗೂ ಇತ್ತು. ಆಯ್ತಾ? ಆಮೇಲೆ ಅದನ್ನು ನಾನು ರಿವೈವ್ ಮಾಡಿದೆ. ಅಲ್ಲಿ ಆ ಸಂದರ್ಭ ಅಂದ್ರೆ ಅದು ಹೇಳುವವರು ಯಾರು? ಭಾಗವತರು ಹೇಳೋದು. ನಾನು ಅದನ್ನು ಉಪಯೋಗಿಸ್ಕೊಂಡು ಭಾಗವತನಾಗಿ ಇದು ಅಲ್ಲಿ ನಿಂತ ಮೇಲೆ ಪೂರ್ವರಂಗ ಆದ ಕೂಡಲೇ ಕಥಾನುಸಾರ ಹೇಳಲಿಕ್ಕಿದೆ. ಹೇಳುವಾಗ ಈ ತಾತ್ವಿಕ ಅಂಶಗಳನ್ನು ಅದರಲ್ಲಿ ಬೆರೆಸಿದೆ ನಾನು. ಯಾವುದು? ಆಟವನ್ನು ನಿಮ್ಮ ಮೌನದಲ್ಲಿ ನಮ್ಮ ಮಾತು ಕೇಳಬೇಕು, ಆಮೇಲೆ ನಿಮ್ಮ ಈ ಒಟ್ಟು ಆ ಸಭೆಯನ್ನು ಹೇಳಿಕೊಂಡು, ಗೊತ್ತಲ್ಲ, ನಿಮ್ಮ ಸಹಕಾರ ಮುಖ್ಯ. ಇದು ಏನು ಕಾಣೋದಿಲ್ಲ ಅಂತ ಹೇಳಿದ್ರೆ ನೋಡ್ತಾ ಇರಿ, ನಿಮಗೆ ಕಾಣಲಿಕ್ಕೆ ಶುರು ಆಗ್ತದೆ, ಕೇಳಲಿಕ್ಕೆ ಶುರು ಆಗ್ತದೆ ಅಂತ ಹೀಗೆಲ್ಲ ಹೇಳಿ ಅವರನ್ನು ಸಿದ್ಧಗೊಳಿಸುವಂತಹ ಕೆಲಸ ಕೂಡ ನಾನು ಮಾಡಿದ್ದೇನೆ. ಅದು ಭಾಳ ಇಂಪಾರ್ಟೆಂಟ್ ಅಲ್ಲ, ಆದರೆ ಅದು ಹೊಸದಾಗಿ ರಿವೈವ್ ಆಗುವುದರಿಂದ ನಾನು ಅದು ಹೇಳಬೇಕಾಯ್ತು. ಆ ಸಂದರ್ಭದಲ್ಲಿ ಹೇಳೋದು, ನಿಮಗೆ ಇಲ್ಲಿ ಯಾರಿಗೆ ಕಾಣೋದಿಲ್ಲ ಕೇಳೋದಿಲ್ಲ ಅಂತಿದೆ, ನೀವು ಇಲ್ಲಿ ಬಲವಂತಕ್ಕೋಸ್ಕರ ಕೂತ್ಕೊಳ್ಳೋ ಅಗತ್ಯ ಇಲ್ಲ, ನೀವು ದಯವಿಟ್ಟು ಮನೆಗೆ ಹೋಗ್ಬೋದು. ಇಲ್ಲಿ ಯಾರು ಇಲ್ಲದಿದ್ದರೂ ನಮ್ಮ ತಂಡ ನಮ್ಮ ಯೋಗ್ಯತೆ ಶ್ರೇಷ್ಠ ಪ್ರದರ್ಶನ ನೀಡ್ತದೆ ಅಂತ ಇದನ್ನು ಆ ಸಂದರ್ಭದಲ್ಲಿ ಹೇಳಿ. ಈ ಚಾಲೆಂಜ್ ತಗೊಳ್ಬೇಕು ಕಲಾವಿದ ಹೌದು ಅಂತೇಳಿ, ಆದರೆ ತಗೊಳ್ಬೇಕು. ಯಾಕೆಂದರೆ ನೋಡಿ, ಇಡೀ ಆಟದ ಕಾಲದಲ್ಲಿ ನಾನು ನಿಂತುಕೊಂಡು ಅಲ್ಲಿ ಪದ ಹೇಳ್ತೇನೆ. ನನ್ನ ಮೊದಲಿಗಾರ ನಿಂತುಕೊಂಡು ಹೆಗಲಿನಲ್ಲಿ ಮೊದಲೇ ಹಾಕ್ಕೊಂಡು ನಿಂತ್ಕೊಂಡು ಮೊದಲೇ ಬಾರಿಸ್ತಾನೆ. ಚಂಡೆಯವನು ಇಡೀ ಹೇಗೂ ನಿಲ್ತಾನೆ. ನಾವು ಕಷ್ಟಪಡ್ತೇವೆ, 2-2.5 ಗಂಟೆ ಅಂತೇಳಿ ಆದರೂ ನಾವು ಆ ಕಷ್ಟವನ್ನು ತಗೊಳ್ಳಿಕ್ಕೆ ನಾವು ತಯಾರಾಗಿದ್ದೇವೆ. ನೀವು ಯಾಕೆ ಅಲ್ಲಿ ನಮಗೆ ಡಿಸ್ಟರ್ಬ್ ಮಾಡ್ತೀರಿ? ನೀವು ಬೇಡ ಹೋಗಿ. ಕರೆಕ್ಟ್. ಇದು ಈ ಚಾಲೆಂಜ್ ಕೊಡುವಂತಹ ಒಂದು ಯೋಗ್ಯತೆ ನಮ್ಮ ಕಲಾವಿದರಿಗೆ ಬಂದರೆ ಯಕ್ಷಗಾನಕ್ಕೆ ಏನು ತೊಂದರೆ ಇಲ್ಲ. ಹಾಗಾಗೋದಕ್ಕೆ ನೀವು ಪದ್ಯವನ್ನು ಯಥಾವತ್ತಾಗಿ ಹೇಳಲಿಕ್ಕೆ ಕಲಿಬೇಕು, ಆಮೇಲೆ ಬಾಯ್ಪಾಠ ಮಾಡಬೇಕು. ಆಮೇಲೆ ಅಲ್ಲಿ ನೋಡಿ, ಇವತ್ತು ದೊಡ್ಡ ಪ್ರಾಬ್ಲಮ್ ಏನಂದರೆ ನಮ್ಮ ತಂಡದಲ್ಲಿ ಹಾಗೆ ಎಂದೂ ಮಾಡಲಿಲ್ಲ ನಾವು. ಇವ್ರು ಏನಾದ್ರು ಮಾಡೋದು, ಮೊದಲಿಗಾರ ಹತ್ರ ಚಂಡೆಯವ್ರ ಹತ್ರ ತಮಾಷೆ ಮಾತಾಡಿ, ಇಲ್ಲಿ ರಂಗ ನಡೀತಾ ಇದೆ, ರಂಗಕ್ರಿಯೆ ಅಭಿನಯ ನಡೀತಾ ಇದೆ, ಮಾತು ಆಡ್ತಾ ಇದ್ದಾನೆ, ಇವರು ತಮಾಷೆ ಮಾಡ್ಕೊಂಡು ಗೇಲಿ ಮಾಡ್ಕೊಂಡು ಇರ್ತಾ ಇರ್ತಾರೆ. ಹೌದು, ಹಿಮ್ಮೇಳದವರು. ಎಂಥ ನಾಚಿಕೆಡದು, ಎಂಥ ಕಲಾವಿದರು. ಬೇರೆ ಯಾವುದೇ ರಂಗ ಪ್ರದರ್ಶನದಲ್ಲಿ ಈ ನಮಗೆ ನೀವು ಕಾಣಲಾರ್ರಿ. ನೀವು ಕಥೆಗಳೇ ನೋಡಿ, ಅಥವಾ ಚಿಂದು ನೋಡಿ, ಅಥವಾ ನಿಮ್ಮ ಭಾಮಾ ಕಲಾಪ ಯಾವುದೇ ನೋಡಿ, ಅಲ್ಲಿ ಹಿಮ್ಮೇಳದವರು ಅಷ್ಟು ಸೀರಿಯಸ್ ಆಗಿ ಗಂಭೀರವಾಗಿ ಅದರಲ್ಲಿ ತೊಡಗಿಸ್ಕೊಳ್ತಾರೆ. ಕರೆಕ್ಟ್. ಇದು ಗೇಲಿ ಮಾಡೋದು ಈ ಕಲಾವಿದರು, ಇವರು ಕಲಾವಿದರು ಅಂತ ಹೇಳ್ಕೊಳ್ಳೋದು. ಹೌದು, ಅವರು ಮುಮ್ಮೇಳದಲ್ಲಿ ಕುಣಿತಾ ಇರೋರನ್ನೇ ಗೇಲಿ ಮಾಡೋದವರು, ಗೊತ್ತಲ್ಲ. ಇದು ಎಲ್ಲಿಯಾದರೂ ಉಂಟ ಮಾರದೆ. ಆದ್ದರಿಂದ ನಾವು ಅದಕ್ಕೆ ಬಹಳ ಮಹತ್ವ ಕೊಟ್ಟಿದ್ದೇವೆ. ನಮ್ಮಲ್ಲಿ ಅಲ್ಲಿ ಅಂಥದ್ದು ಇಲ್ಲ. ಈಗ ತಪ್ಪು ಆಗ್ಬೋದು, ತಪ್ಪು ಆಗ್ತದೆ, ಹಾಗೆ ಏನು ಮಾಡೋದು. ತಪ್ಪು ನಾನು ಸಂಪೂರ್ಣ ದೋಷ ಮುಕ್ತವಾದಂಥ ಪ್ರದರ್ಶನ ಕೊಟ್ಟಿದ್ದೆ ಅಂತ ನಾನು ಹೇಳೋದಿಲ್ಲ. ನಮ್ಮಲ್ಲೂ ತಪ್ಪು ಆಗಿರ್ಬೋದು. ಕರೆಕ್ಟ್. ಆದರೆ ವಿ ಆರ್ ಸೀರಿಯಸ್, ವಿ ಆರ್ ನೆವರ್ ಅದ್ರ ಬಗ್ಗೆ ಒಂದು ಹಗುರವಾದಂತಹ ಭಾವನೆಯನ್ನು ಎಂದೂ ನಾವು ತಾಳಲಿಲ್ಲ. ಇದು ಮಾಡಬೇಕಾದ್ದು. ಈ ಒಟ್ಟು ಪರಿಣಾಮ ಏನು ಅಂತ ಹೇಳಿದ್ರೆ, ನಾವು ಕೊಟ್ಟ ಪ್ರದರ್ಶನದ ಚಿತ್ರ ತೆಗೆದು ನಮ್ಮ ಮನೋಹರ್ ಕುಂದರ್ ಚಿತ್ರವನ್ನು ತೆಗೆದು ಅದಾದ ಅಂದರೆ ಇದು 1995ನೇ ಇಸ್ವಿಯಲ್ಲಿ ಮಾಡಿದ ಕೆಲಸ. ಆಮೇಲೆ ಅದನ್ನೆಲ್ಲ ಈ ಮನೋಹರ್ ಕುಂದರ್ ತೆಗಿತಾ ಇದ್ರು ಫೋಟೋ ಎಲ್ಲ, ಅದನ್ನೆಲ್ಲ ಜೋಡಿಸಿ ಸಮಕಾಲೀನ ಯಕ್ಷಗಾನ ಅಂತ ಒಂದು ಪುಸ್ತಕ ಮಾಡಿದರು. ಆ ಪುಸ್ತಕದಲ್ಲಿ ಒಂದು ಸೆಕ್ಷನ್ ದೀವಟಿಗೆ ಬೆಳಕಿಗೋಸ್ಕರ, ಮುಖ್ಯವಾಗಿ ನಮ್ಮ ಕೆಲಸ ಏನಿದೆ ತೆಂಕಿನಲ್ಲಿ ಮತ್ತು ಬಡಗಿನಲ್ಲಿ ಮಾಡಿದೆ, ಎರಡರಲ್ಲೂ ಮಾಡಿದೆ.
ಬರೀ ತೆಂಕಿನಲ್ಲಿ ಮಾತ್ರ ಮಾಡಿದಲ್ಲ, ಬಡಗಿನ ಕಲಾವಿದರನ್ನ ಇಟ್ಟುಕೊಂಡು ಅಲ್ಲೂ ಮಾಡಿದೆ. ಅದರಲ್ಲಿ ನಮ್ಮ ಹಿರಡ್ಕೆ ಗೋಪಾಲರಾಯರ ಮಗ ರಾಮಮೂರ್ತಿ ರಾವ್ ಅವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಅಲ್ಲಿಯ ಭಾಗವತರು, ನಮ್ಮ ಉಪಾಧ್ಯಾಯರು ಅವರು ತುಂಬ ಸಹಾಯ ಮಾಡಿದ್ದಾರೆ. ಅವರು ಭಾಗವತರು ಆಗಿದ್ದಾರೆ, ವೇಷ ಮಾಡಿದ್ದಾರೆ ನಮ್ಮಲ್ಲಿ. ಅವರು ನನಗೆ ತುಂಬ ಸಹಾಯ ಮಾಡಿದ ವ್ಯಕ್ತಿಗಳಲ್ಲಿ ಅವರೊಬ್ಬರು ಭಾಗವತರು. ಹೀಗೆ ಇವ್ರನ್ನ ಇಟ್ಕೊಂಡು ನಾವು ಬಡಗಿನಲ್ಲೂ ಮಾಡಿದ್ದೇವೆ, ತೆಂಕಲ್ಲಿ ಮಾಡಿದ್ದೇವೆ. ಪುಸ್ತಕದಲ್ಲಿ ಯಾವುದು ರಾನಂ ಪ್ರಸಂಗ ಸಂಪುಟದಲ್ಲಿ ಬಡಗಿನದ್ದು ಮತ್ತು ತೆಂಕಿನದ್ದು ಎರಡದ್ದು ಚಿತ್ರ ಹಾಕಿದ ನಾವು. ಆಮೇಲೆ ಅರ್ಧನಾರಿ ವೇಷವನ್ನು ರಿವೈವ್ ಮಾಡಿದೆವು, ಬಡಗು ತಿಟ್ಟಿನಲ್ಲಿ ರಿವೈವ್ ಮಾಡಿದೆವು ಅರ್ಧನಾರಿ ವೇಷವನ್ನು. ಭಾಳ ಸುಂದರವಾಗಿ ಮಾಡಿ ನಮ್ಮ ಉರಾಳರು, ಗೋವಿಂದ ಉರಾಳರು ಅದಕ್ಕೆ ಬೇಕಾದಂತಹ ಒಂದು ಡ್ರೆಸ್ಸನ್ನೆಲ್ಲ ಮಾಡಿ ಅದನ್ನು ರಿವೈವ್ ಮಾಡಿದೆವು. ಹೀಗೆ ಅನೇಕ ಕೆಲಸಗಳನ್ನು ನಾವು ಮಾಡಿದೆವು. ಇದರ ಒಟ್ಟು ಪರಿಣಾಮ ನಾನು ಏನು ಹೇಳಿದೆ ಅಂದರೆ, ಪರಿಣಾಮ ಹೇಳ್ತಾ ಇರೋದು ಈಗ ಈ ಮನೋಹರ್ ಕುಂದರ್ ಎಲ್ಲ ಬೇರೆ ಬೇರೆ ಸೆಕ್ಷನ್ ಮಾಡಿಕೊಂಡು ಚಿತ್ರಗಳನ್ನು ಜೋಡಿಸಿದರು. ಅದರಲ್ಲಿ ಒಂದು ಸೆಕ್ಷನ್ ಬರುವಾಗ ದೇವಟಿಗೆ ಬರ್ತದೆ. ಇವರು ಪ್ರಕಟಣೆ ಪೂರ್ವವಾಗಿ ಅದನ್ನು ಹೋಗಿ ಕಾರಂತರಿ ತೋರಿಸಿದರು, ಶಿವರಾಮ್ ಕಾರಂತರಿ. ಅವರು ಹೀಗೆ ನೋಡ್ತಾ 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 ಎಂತ ಇದಲ್ಲ ಅಂತೆಲ್ಲ ಹೇಳಿದ್ರು. ದೀವಟಿಗೆ ಸೆಕ್ಷನ್ ಬರುವಾಗ ಅವರು ಸ್ತಬ್ಧರಾದ್ರಂತೆ. ಇದು ಯಾರು ಮಾಡಿದ ಅಂತ ಕೇಳಿದ್ರು. ನನ್ನ ಹೆಸರು ಹೇಳಿದೆ, ಇವರು ಮಾಡಿ. ಹೌದಾ, ಗುಡ್. ಇದು ನೋಡಿ, ಕಣ್ಣು ಇಲ್ಲಿ ಬರುವಾಗ ತಣಿತದೆ ನೋಡಿ ಅಂತ ಹೇಳಿದ್ರು. ಚಿತ್ರವನ್ನು ನೋಡಿ ಅವರು ಗುರುತಿಸಿ ನೋಡಿ, ಸುಮ್ಮನೆ ಕಾರಂತರ ಆಗಲಿಲ್ಲ. ಒಂದು ಗುಣವನ್ನು ಥಟ್ಟನೆ ಗ್ರಹಿಸುವಂತ ಒಂದು ಯೋಗ್ಯತೆ ನೋಡಿ, ಎಷ್ಟು ಅದು ಅತ್ಯಂತ ದೊಡ್ಡ ಯೋಗ್ಯತೆ ಅವರದ್ದು. ಹೇಳಿದ್ರಂತೆ ನೋಡಿ, ಕಣ್ಣು ತಣಿತದೆ ನೋಡಿ ಇದನ್ನು ಅಂತ ಹೇಳಿ ಆ ಇಡೀ ನೋಡಿ ಅವರು ತುಂಬ ನನಗೆ ಮಾತಾಡ್ಬೇಕು ಅವ್ರ ಹತ್ರ ಅಂತ ಹೇಳಿದ್ರಂತೆ. ಇದಾದ ಸ್ವಲ್ಪ ಸಮಯದಲ್ಲಿ ಅವ್ರು ತೀರಿ ಹೋಗ್ತಾರೆ. ಅದಲ್ಲ, ಅಂದ್ರೆ ನಿಮ್ಗೆ ಅವರನ್ನು ಭೇಟಿ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಮುಂಚೆ ನೀವು ಭೇಟಿ ಮಾಡಿದ್ದೀರಿ? ಅದರ ಮೊದಲು ಎಷ್ಟೋ ಸರಿ ಕಂಡಿದ್ದೇನೆ, ಮಾತಾಡಿದ್ದೇನೆ. ನನಗೆ ತುಂಬ ಗೌರವ ಕೊಟ್ಟವರು ಅವರು. ಒಂದು ಸರ್ತಿ ಏನಾಯ್ತು ಅಂದರೆ, ಸಾಲಿಗ್ರಾಮದಲ್ಲಿ ತರಬೇತಿ ಆಗ್ತಾಯಿತ್ತು. ನಾನು ಸುಮಾರು 3:30 ಹೊತ್ತಿಗೆ ನಾನು ಇದನ್ನು ನೋಡಲಿಕ್ಕೆ ಅಂತ ಹೋಗಿ ನಾನು ಸೀದಾ ಬಾಗಿಲಿನಲ್ಲಿ ಓಪನ್ ಇತ್ತು, ಒಂದು ಬಾಗಿಲು ತೆರೆದು ಒಳಗೋದು. ಈಗ ಸಿಂಹದಾಗಿ ನೋಡಿದ್ರು, ಕೂತ್ಕೊಳ್ಳಿ ಇಲ್ಲೇ ಅಂತೇಳಿ ಒಂದು ಕುರ್ಚಿ ಕೊಟ್ಟರು ಅಲ್ಲೇ. ನನಗೆ ಗೊತ್ತಿಲ್ಲ ಎಂತ ಇದು ಅಂತೇಳಿ. ಅಂದರೆ ಅದುವರೆಗೆ ಬಂದವರಿಗೆ ಅನೇಕರಿಗೆ ಹೊಡೆದು ಓಡಿಸಿರಂತೆ ಅವರಲ್ಲಿ. ಆ ಕಡೆಯಿಂದ ಬರಬಾರದು ಅಂದರೆ ಆ ಬಾಗಿಲಿಂದ ಅವ್ರಿಗೆ ಏನೋ ಡಿಸ್ಟರ್ಬ್ ಆಗ್ತದೆ. ಆ ಬರಬಾರದ ಬಾಗಿಲಿಂದ ನಾನು ಹೋದದ್ದು ಆಯಿತಾ. ಆಮೇಲೆ ನನ್ನ ಗುರುಗಳು ನೀಲಾವ ರಾಮಕೃಷ್ಣ ಅವ್ರು ಹೇಳಿದ್ರು, ಮಾರ್ರೆ ನಿಮಗೆ ಇವತ್ತು ಭಾರಿ ಸನ್ಮಾನ ಆಗೋಯ್ತು ಅಂತ. ಎಂಥದ್ದು, ಅಲ್ಲಿ ಯಾರನ್ನು ಬಂದವರು ಗುದ್ದು ಹೊಡೆದು ಓಡಿಸಿದ್ದಾರೆ ಅವರು. ನಿಮಗೆ ಕುರ್ಚಿ ಕೊಟ್ಟು ಅಲ್ಲೇ ಕೂತ್ಕೊಳ್ಳಿಕ್ಕೆ ಹೇಳಿದ್ರು, ಭಾರಿ ದೊಡ್ಡ ಸನ್ಮಾನ ಇದು ಅಂತ ಹೇಳಿದ್ರು. ಕರೆಕ್ಟ್, ಹೌದಲ್ಲ. ಅಂದರೆ ಆ ನಮೂನೆಯ ರೀತಿ ನನ್ನನ್ನು ನೋಡಿದ್ದಾರೆ ಅವರು. ನಮಗೆ ನಾನು ಅವರಿಗೆ ಸದಾ ಋಣಿ ನಾನು. ಯಾಕೆಂದರೆ ನನ್ನ ಗುರುಗಳವರು. ನಾನು ಅವರಿಂದ ಏನು ಕಲೀಲಿಲ್ಲ, ಆದರೆ ಅವರ ಪುಸ್ತಕದಿಂದ, ಅವರ ಭಾಷಣದಿಂದ, ಅವರ ಬೇರೆ ಬೇರೆ ಪ್ರಯೋಗಗಳಲ್ಲಿ ಹಾಜರಿದ್ದು ತುಂಬ ಕಲ್ತ್ಕೊಂಡಿದ್ದೇನೆ ಅವರಿಂದ. ಯಕ್ಷಗಾನವನ್ನು ಒಂದು ಕಲೆಯಾಗಿ ನೋಡಲಿಕ್ಕೆ ಕಲಿಸಿದ್ದೇ ಡಾಕ್ಟರ್ ಶಿವರಾಮ್. ಕರೆಕ್ಟ್ ಅಲ್ಲ, ಅವರೆಲ್ಲ ಇದ್ರೆ ಇದು ಬರೀ ಗಾಂಟಿ, ಇನ್ನೂ ಗಾಂಟಿ ಆಗ್ತದೆ. ಈ ಮಹನೀಯರು ಇಷ್ಟೆಲ್ಲ ವಿದ್ಯಾಭ್ಯಾಸದವರಿದ್ದಾರೆ. ಈಗ SLC ಆಗದವರು ಯಾರೂ ಮೇಳದಲ್ಲಿ ಇಲ್ಲ. ಆಮೇಲೆ ಗ್ರಾಜುಯೇಟ್ಸ್ ಇದ್ದಾರೆ. ಒಬ್ಬರಿಗೂ ಒಂದು ರಂಗಪ್ರಜ್ಞೆ ಅಕಾಡೆಮಿಕ್ ಆದಂಥ ಇಂಟ್ರೆಸ್ಟೇ ಇಲ್ಲ ಮಾರರು. ಎಂತ ಇದು ಮೇಲೆ ನೋಡ್ತಾರೆ. ನನ್ನಂತ ಒಂದು 50 ವರ್ಷ ಆಯಿತು ನಾನು ಈ ರಂಗದಲ್ಲಿ ಬೇರೆ ಬೇರೆ ಕೆಪಾಸಿಟಿಯಲ್ಲಿ ಕೆಲಸ ಮಾಡಿದ್ದೇನೆ. ಅದರ ಇವರಿಗೆಲ್ಲ ದೊಡ್ಡ ದೊಡ್ಡ ಕಲಾವಿದರಿಲ್ಲ ಹೆಡ್ಲೈನ್ ಕೊಟ್ಟದ್ದೇ ನಾನು. ಕಲಾವಿದರಿಲ್ಲರಿ ಪೇಪರ್ನಲ್ಲಿ ಹೆಡ್ಲೈನ್ ನೋಡಿದವರಿಲ್ಲ ಕಲಾವಿದರಲ್ಲಿ. ಶೇಣಿಗೋಪಾಲ ಭಟ್ರು, ದೊಡ್ಡ ಸಾಮಗರು, ಅಳಕೆ ರಾಮೇರಿಗಳು ಮೊದಲಾದ ಆ ಕಾಲದ ಒಂದು ಸ್ಟಾಲ್ ವರ್ಡ್ಸ್ ಯಾರಿದ್ದಾರೆ ಅವರಿಗೆಲ್ಲ ಮೊದಲನೇ ಸಾರಿ ಪೇಪರ್ನಲ್ಲಿ ಹೆಡ್ಲೈನ್ ಕೊಟ್ಟವ ನಾನು. ಹೌದಲ್ಲ, ಎಲ್ಲರೂ ಅಲ್ಲ, ಆ ಕೃತಜ್ಞತೆ ಅವರಲ್ಲಿ ಇದೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಅವರೆಲ್ಲರಲ್ಲೂ ಆ ಕೃತಜ್ಞತೆ ವ್ಯಕ್ತ ಆಗಿದೆ. ಆದರೆ ಈ ಕಲಾವಿದರು ಮಾಡುವ ನಮ್ಮನೆ ನೋಡಿದರೆ ಭಾಳ ಡಿಸಾರ್ಟನಿಂಗ್ ಆಯಿತಾ. ಸುಮಾರು 50 ವರ್ಷಗಳಿಗಿಂತ ಹೆಚ್ಚು ನಾನು ಈ ರಂಗದಲ್ಲಿ ಬೇರೆ ಬೇರೆ ಕೆಪಾಸಿಟಿ, ಶಿಕ್ಷಕನಾಗಿ, ಅಭಿಮಾನಿಯಾಗಿ, ಶಿಕ್ಷಾರ್ಥಿಯಾಗಿ ಕಲಿತುಕೊಂಡು ಬಂದಿದ್ದೇನೆ. ಹೌದಲ್ಲ, ಇವರಿಗೆ
ಒಂದು ಅಕ್ಷರ ಓದಿದಿರಲ್ಲ ಗೌರವಿಸೋದು. ಈಗ ನಿಮ್ಮ ವಿಷಯ ಗೊತ್ತಾಗಬೇಕಾದ್ರೆ ನೀವು ಬರೆದನ್ನು ನಾನು ನೋಡಬೇಕಲ್ಲ, ಓದಬೇಕಲ್ಲ. ಹಾಗಾಗಿ ನಾನು ಮಾಡಿದ ಈ ಪ್ರಯೋಗದಲ್ಲಿ ಕಾರಂತರು ಕೂಡ ಮೆಚ್ಚಿದ್ದಾರೆ ಅನ್ನೋದು ಬಹಳ ಮುಖ್ಯವಾದ ಒಂದು ವಿಷಯ. ಇನ್ನೊಂದು ಪ್ರಶ್ನೆ ನೀವು ಕೇಳೋದ್ರಲ್ಲಿ, ಇಷ್ಟೆಲ್ಲ ಅಭಿವೃದ್ಧಿ ಆಗಿರುವಾಗ ದೀಪದ ವಿಷಯದಲ್ಲಿ ಬರೀ ಹಳೆಯ ದಿಯೋಟಿಗೆ ಯಾಕೆ ಇಟ್ಕೊಳ್ಬೇಕು ಅನ್ನೋದು ಕರೆಕ್ಟ್. ಇದರಲ್ಲಿ ಕೂಡ ದಿಯೋಟಿಗೆಯಲ್ಲೂ ಕೂಡ ಪ್ರಯೋಗ ಮಾಡಿದ್ದಾರೆ. ನಮ್ಮ ಅತ್ರಿ ಬುಕ್ ಸೆಂಟರ್ನ ಅಶೋಕ್ ವರ್ಧನ್ ಅವರು ಗ್ಯಾಸಿನ ದೀಪವನ್ನು ದೊಂದಿ ಹಾಗೆ ಬರ್ತದೆ, ಸುಮಾರು ಒಂದು ಮೊಳ, ನಮ್ಮ ದೇವಟಿಗೆಯಲ್ಲೂ ಒಂದು ಮೊಳ ಈ ಫ್ಲೇಮ್ ಬರ್ತದೆ, ಅದು ಹೀಗೆ ಒಲೆದಾಡ್ತಾ ಇರ್ತದೆ. ಅದೇ ಥರ ಎಫೆಕ್ಟ್ ಕೊಡಲಿಕ್ಕೆ ಗ್ಯಾಸ್ನಲ್ಲಿ ಅವರು ಮಾಡಿದರು, LPG ಗ್ಯಾಸ್ನ ಒಂದೆರಡು ಮಾಡಿದರು. ಅದನ್ನು ನಾನು ನೋಡಿದೆ, ಆಟ. ಅದು ಒಳ್ಳೆ ಇದು ಅಂತೇಳಿ ಗ್ಯಾಸಿನ ಬರ್ತದೆ. ಈ ಎರಡು ದೀಪದಲ್ಲಿರುವ ವ್ಯತ್ಯಾಸ ನಮಗೇನಂತ ಹೇಳಿದ್ರೆ, ನಮ್ಮ ಸಾಮಾನ್ಯ ದೀಪ ಈ ಗಾಳಿ ಉಂಟಲ್ಲ, ಆಡುವ ಗಾಳಿಯಲ್ಲಿ ಅದು ಹೀಗೆ ಹೊರದಾಡ್ತಾ ಇರ್ತದೆ. ಕರೆಕ್ಟ್. ಇದರಲ್ಲಿ ಫೋರ್ಸ್ ಇದೆ, ಯಾವುದು ಗ್ಯಾಸ್ನಲ್ಲಿ ಫೋರ್ಸ್ ಇದೆ, ಇದರಲ್ಲಿ ಫೋರ್ಸ್ ಇಲ್ಲ. ಈ ಒಲೆದಾಟ ವಿಶೇಷವಾದಂಥ ಮೆರುಗನ್ನು ಬಿಂಬಗಳಿಗೆ ಕೊಡ್ತದೆ. ಅದಲ್ಲ, ಅಲ್ಲಿ ಆ ದೀಪದ ಆ ಕಟ್ಟಿಕೊಂಡ ಆಭರಣಗಳಿಗೆ ಇದೆಲ್ಲ ಈ ಒಲೆದಾಟ ಬಹಳ ಪ್ರಯೋಜನಕರವಾಗಿ ಬರ್ತದೆ. ಇದು ಒಂದು. ಎರಡನೇದು ಅದಕ್ಕೆ ಸಮರ್ಥನೆ ಏನಂದರೆ, ನೀವು ಏನು ಬೇಕಾದರೂ ಕೃತಕವಾಗಿ ನಾವೆಲ್ಲ ಏನು ಮಾಡ್ತಾ ಇದ್ದೇವೆ, ನಾವು ಒರಿಜಿನಲ್ಗೆ ಅಥವಾ ಸಹಜತೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಈ ಸಹಜತೆ ಕೊಡುವಾಗ ಅಂದರೆ ನ್ಯಾಚುರಲ್ ದೀಪ, ನ್ಯಾಚುರಲ್ ಆಗಿರುವಂಥ ನಿಮ್ಮ ಸ್ವರ, ನ್ಯಾಚುರಲ್ ಆಗಿರುವಂಥ ನಿಮ್ಮ ದೃಷ್ಟಿ, ಕಾಣಿಕೆ, ಕರೆಕ್ಟ್, ಇದೆಲ್ಲ ಬರುವಾಗ ಇದೊಂದು ಕೃತಕ ಯಾಕೆ ಮಾಡಬೇಕು ಅಂತ ತನ್ನಷ್ಟಕ್ಕೆ ಬರ್ತದೆ ನಮ್ಮ ಮನಸ್ಸಿಗೆ. ಕರೆಕ್ಟ್. ಆಮೇಲೆ ಈಗ ನೀವೊಂದು ದೀಪ ಇಟ್ಟುಕೊಂಡು ನೀವು ಒಂದು ಯಾವುದೇ ಕಾರ್ಯಕ್ರಮ ದೀಪ ಹಚ್ಚಿ ಮಾಡುವಾಗ ಬರುವ ಪಾವಿತ್ರ್ಯ ನಿಮಗೆ ಹಲಜಿನ ದೀಪ ಇಟ್ಟು ಇನ್ನೊಂದು ದೀಪದಿಂದ ಬರೋದಿಲ್ಲ. ಯಾಕೆಂದರೆ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟದ ಭಾವನಾತ್ಮಕವಾದ ಕೆಲವು ಅಂಶಗಳು ಸಹಜವಾದ ಈ ವಾತಾವರಣದಲ್ಲಿ ನಡೆಯುವ ಪ್ರದರ್ಶನದಲ್ಲಿ ಈ ಸಹಜವಾದ ದೀಪ ಒಂದು ವಿಶೇಷವಾದಂಥ ಪಾವಿತ್ರ್ಯವನ್ನು ಕೊಡುತ್ತೆ ಅನ್ನೋದು ಸ್ಪಷ್ಟ. ಕರೆಕ್ಟ್. ಆಯಿತಾ? ಅದರಲ್ಲಿ ಕಲಾವಿದರಿಗೂ ಪ್ರೇಕ್ಷಕರಿಗೂ ಒಂದು ಗಾಂಭೀರ್ಯ, ಒಂದು ವಿಶೇಷವಾದಂಥ ಒಂದು ಸಾನ್ನಿಧ್ಯ ಇತ್ಯಾದಿಗಳ ಅನುಭವ ಆಗ್ತದೆ. ಇದು ಒಂದು ವಿವರಣೆ ನಾವು ಕೊಡಬಹುದು. ಆದರೆ ವೈಯಕ್ತಿಕವಾಗಿ ನಾನು ಹೇಳೋದ್ರೆ, ಅಂದರೆ ವೈಯಕ್ತಿಕ ಇಷ್ಟವರೆಗೆ ಹೇಳಿದ್ದು ಯಾರದು ಅಂತಲೇ ಆಗಲ್ಲ, ಅದೇ ಗೊತ್ತಾಯ್ತು, ಹಾಗಲ್ಲ. ಇನ್ನೊಂದು ರೀತಿಯಲ್ಲಿ ನಾವು ಹೇಳಿದ್ರೆ, ನಾವು ಅಷ್ಟೊಂದು ಮೂಢತನದಿಂದ ನಾವಿದನ್ನು ನೋಡಬೇಕಾಗಿಲ್ಲ. ಈಗ ಇಷ್ಟು ನಾನು ವಿವರಣೆಯನ್ನು ಕೊಟ್ಟೆ, ಅದು ಇನ್ನಷ್ಟು ಸುಲಭವಾಗಿ ಯಾವುದಾದ್ರು ದೀಪ ಸಿಕ್ತದೆ ಅಂತೇಳಿ ಆದರೆ ಯಾಕೆ ಉಪಯೋಗಿಸಬಾರದು? ಉಪಯೋಗಿಸ್ಬೋದು. ಅಂದರೆ ನೀವು ಹೇಳಿದಂಥ ಎಫೆಕ್ಟ್ ಸಿಗಬೇಕು. ನಾನು ಹೇಳಿದ ಎಲ್ಲ ಪಾಸ್ಚುಲೇಟ್ಸ್ ಅದರಲ್ಲಿ ಇದ್ದರೆ, ಅದನ್ನು ತಗೊಳ್ಳೋದಿದ್ದರೆ ಅಥವಾ ಆ ಪರಿಣಾಮ ಬರೋದಿದ್ದರೆ ನೀವು ಹೊಸ ಆವಿಷ್ಕಾರವನ್ನು ಮಾಡಬಹುದು, ಕೂಡುವಂತಿಲ್ಲ. ಈಗ ಒಂದು ಸಮಸ್ಯೆ ಅಂದರೆ, ಈ ದೀವಟಿಕೆ ಬೆಳಕಿನ ಆಟವನ್ನು ನೀವು ಅಮೆರಿಕ ತಗೊಂಡೋಗಲು ಸಾಧ್ಯವೋ ಕೇಳಿದ್ರೆ ಬಾರದಂತಿಲ್ಲ. ಅಲ್ಲಿಯ ಸ್ಥಿತಿ ಬೇರೆ, ಅಲ್ಲಿಯ ಪ್ರೇಕ್ಷಕರ ರೀತಿ ಬೇರೆ. ಅವರು ಕಾರ್ನಲ್ಲಿ ಬರ್ತಾರೆ, ಆಮೇಲೆ ಕಾರ್ನಲ್ಲಿ ಕೂತ್ಕೊಂಡು ನೋಡ್ತಾರೆ ಆಟ ಅಂತೇಳಿ. ಆದರೆ ನೋಡಬಾರಂತಿಲ್ಲ, ಅಷ್ಟು ಜಾಗ ಇದೆ, ಓಪನ್ ಪ್ಲೇಸ್ ಇದೆ. ಅಥವಾ ಅವರು ಯಾವ ರೀತಿ ಅಲ್ಲಿ ಓಪನ್ ಏರ್ನಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತದೋ ಇಲ್ಲೋ ಅದು ನಮಗೆ ಗೊತ್ತಿಲ್ಲ. ಹೌದು, ಆಯಿತು, ನೀವು ಅದು ಮಾಡ್ತೀರಿ ಅಂತೇಳಿ ಆದರೆ ಅದಕ್ಕೆ ಬೇಕಾದಂಥ ದೀಪವನ್ನು ಸೆಟ್ ಮಾಡ್ಬೋದು. ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಇಲ್ಲಿ 2-3 ಅಂಶಗಳನ್ನು ನಾನು ಹೇಳಿದೆ. ಆ ದೀಪದ ಏನು ಪ್ರಯೋಜನ, ಆ ಪ್ರಯೋಜನವನ್ನು ಒದಗಿಸುವ ಹಾಗೆ, ಅದು ಸಿಕ್ಕುವ ಹಾಗೆ ನಾವು ಹೊಸ ರೀತಿಯಲ್ಲಿ ಮಾಡಿದರೆ ತಪ್ಪಿಲ್ಲ, ಅದೇನು ತಪ್ಪಿಲ್ಲ, ನಾವು ಹಾಗೆ ಮಾಡುವ ಅಗತ್ಯ. ಆದರೆ ಇಲ್ಲಿ ಏನು ಅಂದರೆ, ಹಳೆ ಇದಕ್ಕೆ ಯಾಕೆ ಜೊತೆ ಕೊಡಬೇಕು, ಹಳೆ ಆಲದ ಮರಕ್ಕೆ ಅಂತ ತಿಳ್ಕೊಂಡು ನಾವು ಯಾಕೆ ಜೋತ್ ಕೊಡೋದು, ಇಂತಹ ಒಂದು ಮಾತುಗಳನ್ನು ಹೇಳೋದು ಅದಲ್ಲ. ನಮ್ಮ ಉದ್ದೇಶ ಅದಲ್ಲ. ಹಳತನ್ನು ರಿವೈವ್ ಮಾಡೋಂತೇಳಿ ಅಲ್ಲ, ಅಲ್ಲಿರುವ ಗುಣವನ್ನು ಮೊದಲೇ ಹೇಳಿದೆ ನಾನು. ಹಳೆಯದರಲ್ಲಿ ಇದ್ದ ಗುಣವತ್ತತೆಯನ್ನು ನಾವು ಮರು ಬಳಕೆಗೆ ತಂದದ್ದು ಅಂತ. ಹಾಗೆ ಅದರಲ್ಲಿ ಆ ದೀಪದ ಪಾವಿತ್ರ್ಯತೆ ಅದು ಬಹಳ ಮುಖ್ಯವಾದದ್ದು. ನಿಮಗೆ ಇನ್ನೊಂದು ವಿಷಯ ಏನಂದರೆ, ಆ ಇಡೀ ದೀಪದ ನಡುವೆ ಕಲಾವಿದ ಕೆಲಸ ಮಾಡುವಾಗ
ಅವನು ಎಂದು ನಿಮ್ಮ ಇದು ಲೈಟ್ ಆಗಿ ತಗೊಳ್ಳೋದಿಲ್ಲ, ಬೆಂಕಿ ಅಲ್ಲದು. ಆ ಬೆಂಕಿಯ ಮಧ್ಯದಲ್ಲಿ ಮಾಡೋ ಕೆಲಸ ಉಂಟಲ್ಲ, ಅವನು ತನ್ನಷ್ಟಕ್ಕೆ ಸೀರಿಯಸ್ ಆಗಿರ್ತಾನೆ. ಕರೆಕ್ಟ್. ಇದು ಆಮೇಲೆ ಪ್ರೇಕ್ಷಕರಿಗೆ ಅವರಿಗೂ ಏನೂ ಸಂಬಂಧ ಇಲ್ಲ. ಪ್ರೇಕ್ಷಕರೊಂದಿಗಿನ ಸಂಬಂಧವನ್ನು ಕಟ್ ಮಾಡ್ತದೆ. ಯಾಕೆ? ಅದರಿಂದ ಏನು ಪ್ರಯೋಜನ ಅಂದರೆ, ಪ್ರೇಕ್ಷಕರನ್ನು ಒಲಿಸುವುದಕ್ಕೋಸ್ಕರ ಬೇಕಾಗಿ ನೀವು ಏನಾದರೂ ಹೊಸ್ತು ಮಾಡುವ ಅಗತ್ಯ ಬರುವುದಿಲ್ಲ. ಕರೆಕ್ಟ್. ಆಮೇಲೆ ನೀವು ನಿಮ್ಮ ಕೆಲಸದಲ್ಲಿ ತಲ್ಲೀನರಾಗಿ ನೀವು ತೊಡಗಿಸ್ಕೊಡ್ತೀರಿ. ಅದು ಮಾಡಿದರೆ ಇಲ್ಲಿ ತನ್ನಷ್ಟಕ್ಕೆ ಗುಣ ಬಂತು. ಇದೆಷ್ಟೆಲ್ಲ ಆಗೋದು ಯಾರೋ ಏನೂ ಗೊತ್ತಿಲ್ಲದ ಪ್ರೇಕ್ಷಕರನ್ನು ಸಂತೋಷಪಡಿಸೋಕೆ ಮಾಡುವಂಥ ಕೆಟ್ಟ ಪ್ರಯತ್ನಗಳು. ಇದೇ ನಮ್ಮ ಯಕ್ಷಗಾನ ಹಾಡಾಗಲಿಕ್ಕೆ ಮುಖ್ಯ ಕಾರಣ, ಆಯಿತಾ? ಅದು ಈ ದೀವಟಿಗೆ ಆವರಣದಲ್ಲಿ ಎಲ್ಲವೂ ಸುಭಗವಾಗಿ ನಡೀತದೆ. ಈಗ ಇಷ್ಟು ವರ್ಷಗಳು ಹೋದಾಗಲೂ ಇದನ್ನು ನಮ್ಮ ತಂಡ ಇಲ್ಲಿ ಪ್ರಸಿದ್ಧಿ ಬಂದ ಕೂಡಲೇ ಬೆಂಗಳೂರಿನಲ್ಲಿ ಚಿತ್ರಕಲಾವಿದರ ತಂಡ, ಅವರ ಸಂಸ್ಥೆ ಇದೆ, ಸುಚಿತ್ರಲ್ಲಿ ನಡೀತಿದೆ. ಅವರು ನಮ್ಮನ್ನು ಕರೆಸಿದರು. ಅಲ್ಲಿ ಸುಚಿತ್ರಲ್ಲಿ ಇನ್ನೊಂದು ಕಡೆಯಲ್ಲಿ ಹೀಗೆ 2 ದೀವಟಿಗೆ ಆಟವನ್ನು ಆಡಿಸಿದ್ರು. ನಾವು ಒಂದು ಕಡೆ ಪಂಚವಟಿ, ಮತ್ತೊಂದು ಕಡೆ ದಕ್ಷಯಜ್ಞವನ್ನು ಆಡಿದರು. ಅಲ್ಲಿ ಒಳ್ಳೆ ಚಿತ್ರಕಲಾವಿದರು ತುಂಬ ಇದನ್ನು ಮೆಚ್ಚಿದರು. ಗಿರೀಶ್ ಕಾರಸೊಳ್ಳೆಯವರು ನಿರ್ದೇಶಕರು, ನಿಮ್ಗೆ ಗೊತ್ತಿದೆ, ಅವರು ಇದನ್ನು ರೆಕಾರ್ಡ್ ಮಾಡಿಕೊಂಡು ಕೊಟ್ಟರು. ಅದು ಡಿಡಿಯಲ್ಲಿ ಕಂತುಗಳಾಗಿ ಪ್ರಸಾರ ಆಯಿತು. ಹಾಗಾಗಿ ಇಡೀ ಕರ್ನಾಟಕದ ಮಂದಿ ಈ ಹೊಸ ಕಾನ್ಸೆಪ್ಟನ್ನು ನೋಡಿದರು, ಅದನ್ನು ಕೆಲವು ಕಡೆ ಪ್ರಯೋಗ ಮಾಡಿದರು. ಈಚೆಗೆ ಗೋರೆಯಲ್ಲಿ ಒಂದು ಉತ್ತರ ಕನ್ನಡದಲ್ಲಿ ನಮ್ಮಲ್ಲಿ ಹಿಂದೆ ಇತ್ತು, ನಾವು ಸಹ ಮಾಡ್ತೇವೆ ಅಂತ ಹೇಳ್ಕೊಂಡು ಅಲ್ಲಿ ಮಾಡಿದರು. ಅದಕ್ಕೂ ಹೋಗಿದ್ದೆ, ನಾನು ಆಟಕ್ಕೆ ಹೋಗಿದ್ದೆ. ಆಮೇಲೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡಾಟವನ್ನು ಆ ಬೆಳಕಿನಲ್ಲಿ ಪುನಃ ಆಡಲಿಕ್ಕೆ ನೋಡಿದರು. ಹೀಗೆ ಇಡೀ ಕರ್ನಾಟಕಕ್ಕೆ ಒಂದು ಹೊಸ ಮೆಸೇಜು ನಮ್ಮ ಆಟದ ಮೂಲಕ ಹೋಗಿದೆ. ಕರೆಕ್ಟ್ ಅನ್ನೋದಕ್ಕೆ ಸ್ಪಷ್ಟ ದಾಖಲೆ ಅದು. ಅದು ಅಲ್ಲದೆ ನನಗೆ ಸಿಕ್ಕಿದ ರಾಜ್ಯ ಪ್ರಶಸ್ತಿಯಲ್ಲೂ ಈ ಎಲ್ಲ ಕೆಲಸಗಳ ಉಲ್ಲೇಖ ಇದೆ. ಉಲ್ಲೇಖ ಅಂದರೆ ಅದಕ್ಕೋಸ್ಕರ ಮಾಡಿದೆ ಅಂತ ಅವ್ರು ಗೌರವಿಸಿದ್ದಾರೆ. ಅಂತೂ ನಾನು ಮಾಡಿದ ಕೆಲಸ ವ್ಯರ್ಥ ಅಲ್ಲ. ನಮ್ಮ ಕಲಾವಿದರಿಗೆ ಅದರ ಮಹತ್ವ ಗೊತ್ತಾಗಲಿಲ್ಲ. ಇದು ಮಾಡಿಕೆಯೋ ಇನ್ನೊಂದು ಎಂಥದ್ದು ಗೊತ್ತಿರಲಿಕ್ಕೆ ನಮಗೊಂದು ಯೋಗ್ಯತೆ ಬೇಕಲ್ವಾ? ಇದು ನಾನು ಹೇಳುವಾಗ ಭಾಳ ನಿಷ್ಠುರವಾಗಿ ಹೇಳ್ತಾ ಇದ್ದೇನೆ. ನಿಷ್ಠುರ ಆಗೋದು ಉಪಾಯ ಇಲ್ಲ, ಯಾಕೆಂದರೆ ಅವರಿಗೆ ದಾಕ್ಷಿಣ್ಯ ಇಲ್ಲ. ನಾನು ಇಷ್ಟು ಕೆಲಸ ಮಾಡಿಯೋ ನನ್ನನ್ನು ಯುಕ್ತವಾಗಿ ನೋಡೋದಕ್ಕೆ ಯಾವಾಗ ಅವ್ರಿಗೆ ಮನಸ್ಸಿಲ್ವೋ ಆವಾಗ ನಾನು ಯಾಕೆ ಅವ್ರ ಬಗ್ಗೆ ದಾಕ್ಷಿಣ್ಯ ಮಾಡಬೇಕು? ಕರೆಕ್ಟ್. ನೀವು ಇನ್ನೂ ಕೂಡ 15ನೇ ಶತಮಾನದ ನಿರಕ್ಷರಿಗಳ ರೀತಿಯಲ್ಲಿ ನೀವು ವರ್ತಿಸ್ತೀರಿ ಅಂತೇಳಿ ಆದರೆ ನನಗೆ ಇನ್ನೇನು ರಿಯಾಯಿತಿ ಕೊಡಲಿಕ್ಕೆಲ್ಲ ಏನಿಲ್ಲ. ನಿಮ್ಮ ಗೌರವ ನನಗೆ ಬೇಕಾಗಿಲ್ಲ. ನಾವು ನನ್ನನ್ನು ಫಾಲೋ ಮಾಡಿ ಅಂತೇಳಿ ಶಿವರಾಮ್ ಕಾರಂತ ಹೇಳಿಲ್ಲ ನನಗೆ. ಹೌದು, ನನ್ನಷ್ಟಕ್ಕೆ ಪುಸ್ತಕ ಇದ್ದಲ್ಲಿ ಹೋಗಿ ತಗೊಂಡು ಅಥವಾ ಅದನ್ನು ಕ್ರಯಕ್ಕೆ ತೆಗೆದುಕೊಂಡು ಬಂದು ನಾನು ನನ್ನಷ್ಟಕ್ಕೆ ಕಲಿತು ನಾನು ಮುಂದೆ ಬಂದದ್ದು. ಹೀಗೆ ನಾನು ಹೇಳ್ತಿರ್ಬೇಕಾಗಿಲ್ಲ, ನನ್ನನ್ನು ಫಾಲೋ ಮಾಡಿ ಅಂತ ನಾನು ಯಾಕೆ ತಿರುಗಬೇಕು? ಬೇಕಾದ್ರೆ ಮಾಡಿಕೊಳ್ಳಿ, ಇಲ್ಲಾಂದ್ರೆ ನಾಶ ಆಗಿ ಹೋಗ್ತೀರಿ ಅಷ್ಟೇ. ಯಕ್ಷಗಾನ ಅಂತ ಯಾವುದಕ್ಕೆ ನಿಜವಾಗಿ ಹೆಸರು ಬಂತೋ ಅದನ್ನೆಲ್ಲವನ್ನು ಇನ್ನೊಂದು ರೀತಿಯಾಗಿ ಮಾಡಿಟ್ಟು ನೀವು ಅದನ್ನು ಒಂದು ನೀರಸ ನಿಷ್ಪ್ರಯುಕ್ತ ಅಂತ ಒಂದು ವಿಷಯವನ್ನಾಗಿ ಮಾಡಿಟ್ಟು ನೀವು ಹೋಗ್ತೀರಿ. ನಿಮ್ಮ ಪೀಳಿಗೆಯವರು ಅದನ್ನೇ ಮಾಡಿಕೊಂಡು ಎಂಥದ್ದು ಸರ್ವನಾಶವಾಗಿ ಹೋಗ್ತದೆ. ಗೋವಿಯಲ್ಲಿ ದಶಾವತಾರ ಅಂತ ಇತ್ತು, ನಮ್ಮ ಹಾಗೆ ಆಟದ ಒಂದು ಪದ್ಧತಿ. ಕರೆಕ್ಟ್. ಅದು ಏನಾಯ್ತು ಇವತ್ತು ಹೋಗಿ ನೋಡಿ, ಏನಂತ ಹೇಳಿದ್ರೆ ಒಂದು ನಾಟಕ ಆಗಿದೆ. ಅದು ಪದ ಇಲ್ಲ, ಟೆಕ್ಸ್ಟ್ ಇಲ್ಲ, ಹಿಮ್ಮೇಳ ಒಂದು ಡಂಟೆ ಅಂತೇಳಿ ಒಂದು ತಬಲೆ ಮಾತ್ರ ಬಡಿಯೋದು, ಎಂಥದ್ದಿಲ್ಲ ಅದರಲ್ಲಿ, ಪದ ಇಲ್ಲ. ಎಂಥದ್ದು ಮಾಡಿ ಒಂದು ಕುಣಿತಾರೆ, ಎಕ್ಸ್ಟೆಂಪರ್ ಆಗಿ ಹೇಳ್ತಾರೆ, ಅದೊಂದು ಉಳಿಸ್ಕೊಂಡಿದ್ದಾರೆ. ಎಕ್ಸ್ಟೆಂಪರ್ ಆಗಿ ಮಾತು ಮಾಡೋದನ್ನು ಉಳಿಸ್ಕೊಂಡಿದ್ದಾರೆ. ಸಂಪೂರ್ಣ ಪತನ, ಸಂಪೂರ್ಣ ನಾಶ ಆಗಿದೆ. ಆ ಸ್ಥಿತಿಗೆ ಇದನ್ನು ಇವ್ರು ಏನು ಮಾಡ್ತಾರೆ ಈಗ ಅಂತ ಹೇಳಿದ್ರೆ, ಇದರಲ್ಲಿರುವಂಥ ಅಭಿನಯದ ಅಂಶಗಳನ್ನು ಪೂರ ತೆಗೆದು, ಕರೆಕ್ಟ್, ಅಭಿನಯದ ಅಂಶವನ್ನೆಲ್ಲ ತೆಗೆದು ಬರೀ ಕುಣಿತ, ಬರೀ ಪದ್ಯ ಹಾಡೋದು ಯಕ್ಷಗಾನದಲ್ಲ, ಎಂಥದೋ ಒಂದು ಆಲಾಪನೆ ಮಾಡಿಕೊಂಡು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಥರ ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಹುಡುಗಿಯರು ಬಂದಿದ್ದಾರೆ. ಇದೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಆಗ್ತಿದೆ ಹೊರತು ನಿಜವಾದ ಒಂದು ರಂಗಾಭಿನಯ ನಡೀತಾ ಇಲ್ಲ. ಇದು ನಾವು ಬಹಳವಾಗಿ ನಷ್ಟ ಮಾಡಿಕೊಂಡಿದ್ದೇವೆ. ಇದನ್ನು ರಿವೈವ್ ಮಾಡಲಿಕ್ಕೆ ಇನ್ನು ಈ ತಲೆಮಾರಿನ ಸಾಧ್ಯ ಇಲ್ಲ, ಯಾಕಂದರೆ ಅವ್ರ ತಲೆ ಪೂರ ಹಾಳಾಗಿಲ್ಲ. ಹೌದು, ಕರೆಕ್ಟ್. ಆಯ್ತು, ಹಾಗಾದ್ರೆ ನಿಮ್ಗೊಬ್ಬನಿಗೂ ಸರಿಯಾಗಿ ಹೇಳಿದ್ರೆ ಹೌದು, ನಾನು ಸರಿಯಾಗಿ ಹೇಳ್ತಾ ಇದ್ದೇನೆ, ಅದನ್ನು ಮಾಡಿ ತೋರಿಸಿದ್ದೇನೆ, ಸುಮ್ಮನೆ ಹೇಳ್ತಾ ಇಲ್ಲ.
ಬೇಕಾದರೆ ನೀವು ಕೇಳಿಕೊಳ್ಳಿ, ಇಲ್ಲದ್ರೆ ನೀವು ನಿಮ್ಮ ಆಯುಷ್ಯ ಕಳೆದ ಮುದಿ ಆಗ್ತಿಲ್ಲ. ನಾನೇ ಮುದುಕನಾದೆ, ಹುಡುಗನಾಗಿದ್ದ ನಾನು ಈಗ ಮುದುಕನಾಗಿದ್ದೇನೆ. ಈ ಸ್ಥಿತಿ ನಿಮಗೂ ಬರ್ತದೆ. ಕರೆಕ್ಟ್. ಆಯ್ತಾ? ನಿಮ್ಮೊಂದಿಗೆ ಆ ರಂಗ ಕೂಡ ಹೋಗ್ತದೆ. ಕರೆಕ್ಟ್. ನೀವು ಕಲೀಲಿಲ್ಲ, ನೀವು ಯಥಾರ್ಥವನ್ನು ನೋಡಲಿಲ್ಲ, ಕಲೀಲಿಲ್ಲ. ಯಾರಾದ್ರೂ ಹೇಳಿದಾದ್ರೂ ಕೇಳಲಿಕ್ಕೆ ಹೋಗಲಿಲ್ಲ. ನೋಡಿ, ಹಳೆ ಕಲಾವಿದರಿಗೂ ಈಗಿನ ತಲೆಮಾರು ಕಲಾವಿದರಿಗಿರೋ ವ್ಯತ್ಯಾಸ ಹೇಳ್ತೇನೆ ನಾನು. ಮಂಡೇಶ್ವರ, ದಾಮೋದರ ಮಂಡೇಶ್ವರ ಬಹಳ ದೊಡ್ಡ ವಿದ್ವಾಂಸ ಅವರು, ಸಂಗೀತದಲ್ಲಿ, ಸಾಹಿತ್ಯದಲ್ಲಿ. ಹರಿದಾಸರವರು. ಕರೆಕ್ಟ್. ಆಯ್ತಾ? ಅವರು ಒಂದು ಪ್ರೋಗ್ರಾಮ್ ಮುಗಿದಲ್ಲಿಗೆ ಬಂದು ಅವರು ಕೈ ಹಿಡಿಯುವ ಕ್ರಮ ಉಂಟು, ನೀವು ನೋಡಿರ್ಬೋದು. ಈಗ ಒತ್ತಿ ಹಿಡಿದವರು ಆ ಒಂದು ಆತ್ಮೀಯತೆಯ ಒಂದು ಇದಿದೆ. ಅವ್ರು ಕೇಳು, ಏನಾದರೂ ತಪ್ಪಾಯ್ತಾ, ಏನಾದರೂ ಚೇಂಜ್ ಮಾಡಲಿಕ್ಕಿದೆಯಾ ಅಂತ ಕೇಳ್ತಾ ಇದ್ರು ಸ್ವಾಮಿ. ಅಷ್ಟು ದೊಡ್ಡ ವಿದ್ವಾಂಸರಾಗಿತ್ತು. ದೊಡ್ಡ ನನಗೆ ಎಂಥದ್ದು ಗೊತ್ತಿಲ್ಲ ಆ ವಿಷಯದಲ್ಲಿ. ಆದರೆ ಒಬ್ಬ ಪ್ರೇಕ್ಷಕನ ಇಂಪ್ರೆಷನ್, ಒಬ್ಬ ಕಲಾವಿದನಿಗೆ ಅಷ್ಟು ಇಂಪಾರ್ಟೆಂಟ್. ನಾನು ಹೇಳೋ ಒಂದು ಮಾತಿದ್ರು ಅದರಿಂದ ಅವರು ಕಲಿತುಕೊಳ್ಳುವ ಅಥವಾ ದಾರಿ ಕಾಣುವಂಥ ಒಂದು ಸಂದರ್ಭ ಇರ್ಬೋದು. ಇದು ಆ ಕಲಾವಿದರಲ್ಲಿ ಇತ್ತು. ಹೌದು. ಈಗ ಹಾಗೆ ಇಲ್ಲ. ಈಗ ಏನು ಹೇಳ್ತಾರೆ ಅಂತಂದ್ರೆ, ನಿಮ್ಗೆ ನೀವು ವೇಷ ಮಾಡಿ ಗೊತ್ತುಂಟಾ, ಅದು ಗೊತ್ತುಂಟಾ ಅಂತ ನಮ್ಗೆ ವಾಪಸ್ ಕೇಳ್ತಾರೆ ಏನಾದ್ರು ಹೇಳಿದ್ರು. ಅಂದ್ರೆ ಪ್ರೇಕ್ಷಕನಾದವನಿಗೆ ನಾನು ಕೊಟ್ಟದ್ದನ್ನು ನೀನು ತಿಂದು ಹೋಗ್ಬೇಕು ಎನ್ನುವಂತ ಒಂದು ಮಟ್ಟದಲ್ಲಿ ಇದ್ದಾರೆ ಕಲಾವಿದರು. ಆ ರೀತಿಗೆ ತಂದು ನಿಲ್ಲಿಸಿದ್ದಾರೆ. ಅಂದ್ರೆ ರುಚಿ, ಅವರ ಬೆಳವಣಿಗೆಯ ಸಂದರ್ಭವೇ ಇಲ್ಲ ಅಂತ ಅರ್ಥ. ಹೀಗಾಗಿ ಆಮೇಲೆ ಇನ್ನೊಂದು ಮಾತು ಕೂಡ ಉಂಟು ಸರ್, ಅಂದ್ರೆ ಪ್ರೇಕ್ಷಕರೇ ಚಾಟಿ ಏಟು ಹಾಕಿ ಇದನ್ನು ಸರಿ ಮಾಡಬೇಕು ಅಂತ ಹೇಳ್ತಾರೆ. ಅದು ಸಾಧ್ಯ ಇಲ್ಲ. ಪ್ರೇಕ್ಷಕರು ಹೇಗೆಂದ್ರೆ ಗಿರಾಕಿ ಇರುವ ಹಾಗೆ. ಹೌದು. ಗಿರಾಕಿಗೆ ಒಳ್ಳೆ ಮಾಲು ತೋರಿಸಿದ್ರೆ ಮಾತ್ರ ಅವ ಬರ್ತಾನೆ ಹೊರತು ಅವ ಡಿಮಾಂಡ್ ಮಾಡಿ ಬರ್ತಾರೆ ಅಲ್ಲಿ ಇಡ್ತಾರೆ ಯಾರಾದ್ರು? ಏನಿಲ್ಲ, ಇವರಷ್ಟಕ್ಕೆ ಜನರ ಟೇಸ್ಟ್ ಅನ್ನು ಊಹಿಸಿಕೊಂಡು ಅಂಗಡಿಯವರು ಇಡೋದು. ಕರೆಕ್ಟ್. ಹಾಗೆ ಕಲಾವಿದರು ಪ್ರೇಕ್ಷಕರನ್ನು ಊಹಿಸಿಕೊಂಡು ಅವ್ರು ಮಾಡೋದು. ನೋಡಿ, ಪ್ರೇಕ್ಷಕರ ಬಗ್ಗೆ ನನಗೆ ತುಂಬಾ ಬೇಸರ ಇದೆ. ಏನಂದ್ರೆ ಅವರು ನಿರ್ಬಲರು. ನೀವು ಏನು ಮಾಡಿದ್ರು ಅವ್ರು ಬರ್ತಾರೆ. ಯಾಕಂದ್ರೆ ಆಟದಲ್ಲಿ ಅವ್ರಿಗೆ ಆಸೆ ಇದೆ. ಹೌದು, ಆಸಕ್ತಿ ಇದೆ. ಅದು ಯಾಕಂದ್ರೆ ಆ ಪರಂಪರೆಯಿಂದ ಬಂದಿರುವಂತದ್ದು. ಇದನ್ನು ನಾನು ಎಷ್ಟು ಸಾರಿ ಹೇಳಿದ್ದೇನೆ, ಯಾರು ಒಪ್ಪಿಕೊಳ್ಳುವುದಿಲ್ಲ. ಪರಂಪರೆಯಿಂದ ಬಂದ. ಇನ್ನು ಒಂದು ಆಟದಲ್ಲಿ ಇರುವಂತಹ ಯೋಗ್ಯತೆ ವಿಶೇಷತೆ ಏನಂದ್ರೆ, ಇಷ್ಟು ಮನೋರಂಜನೆ ಇನ್ನು ಯಾವ ಪ್ರಕಾರದಲ್ಲೂ ಸಿಕ್ಕುವುದಿಲ್ಲ. ಆಟದಲ್ಲಿ ಯಾಕಂದ್ರೆ ಅಲ್ಲಿ ಕುಣಿತ ಇದೆ, ಅಲ್ಲಿ ಮಾಧುರ್ಯ ಇದೆ, ಕಿವಿಗೆ ಇಂಪಿದೆ, ಆಮೇಲೆ ಒಳ್ಳೆ ಮಾತು ಹೇಳ್ತಾರೆ ಅವರು. ಈ ಮಾತು, ನಾಟ್ಯ, ಆಮೇಲೆ ಗಾನ, ಇದೆಲ್ಲ, ಆಮೇಲೆ ರೂಪ, ಇಷ್ಟು ಇಂತಹ ವೈಭವ, ಒಂದು ಅತಿಶಯಿತವಾದಂತಹ ಒಂದು ರೂಪ ಬೇರೆ ಯಾವ ರಂಗದಲ್ಲೂ ಇಲ್ಲ. ಆಮೇಲೆ ಅದೆಲ್ಲವನ್ನು ನಮ್ಮ ಮನುಷ್ಯ ಲೋಕದ ಹಾಗೆ ಅವರು ಮಾಡಿ ತೋರಿಸ್ತಾರೆ, ಬಿಂಬಿಸ್ತಾ ಇದ್ದಾರೆ. ಆದರೆ ಮನುಷ್ಯರಲ್ಲ, ಅತಿ ಮಾನವರು. ಇಂತಹ ವಿಶೇಷತೆ ಇರುವಂತಹ ಈ ರಂಗಭೂಮಿಯ ಆ ವೈಶಿಷ್ಟ್ಯವನ್ನು ನಾವು ರಂಗದಲ್ಲಿ ಕೆಲಸ ಮಾಡುವವರು ಕಲಿಯದೇ ಇದ್ದರೆ, ಅದು ಅರ್ಥ ಮಾಡಿಕೊಳ್ಳಿದ್ರೆ ಏನು ಪ್ರಯೋಜನ? ಮುಂದಿನ ತಲೆಮಾರಿಗೆ ಒಂದು ಅದೇ ದಶಾವತಾರಿ ಆಗಿರುವಂಥ ಒಂದು ಗಸಂಟ ವಿಷಯವನ್ನು ಇಟ್ಟು ಹೋಗ್ತಾರೆ. ಈಗ ಕುಣಿತಾರೆ. ಎಷ್ಟೋವರೆಗೆ ನೋಡ್ತೀರಿ ನೀವು? 10 ನಿಮಿಷ ನೋಡ್ತೀರಿ, 15 ನಿಮಿಷ ನೋಡ್ತೀರಿ. ಪ್ರತಿಯೊಬ್ಬರು ಅದೇನೇ ಕುಣಿದಾರೆ, ನೀವೇನು ಯಾಕೆ ನೋಡ್ತೀರಿ? ಹೌದು, ನಮಗೆ ಬೇರೆ ಉಂಟಲ್ಲ, ಬೇರೆ ಕಸುಬು ನಮಗಿಲ್ವಾ? ಎದ್ದು ಹೋಗ್ತಾರೆ ಅವರು. ಆದ್ದರಿಂದ ಅಲ್ಲಿ ಏನಂದರೆ ಆ ಹಿತಮಿತತೆ, ಆ ಪದ ಹಾಡುವಾಗ ಅದರ ಜೀವಸ್ಥಾನ ಏನಿದೆ ಅದನ್ನು ಅವ್ರು ಹಾಡಿ ತೋರಿಸ್ತಾರೆ. ಕರೆಕ್ಟ್. ಇಡೀ ದಿವಸ ಎಳೆದು ಗಿಂಜಿ ಹಾಕೋದಿಲ್ಲ. ಆ ಹಾಡುಗಾರಿಕೆ ಜೀವಸ್ಥಾನ, ಆ ಸ್ವರಗಳ ಜೀವಸ್ಥಾನ ಯಾವುದಿದೆ ಅದನ್ನು ಈ ಹಾಡುಗಳಲ್ಲಿ ತರ್ತಾರೆ, ಮಟ್ಟುಗಳಲ್ಲಿ. ಕರೆಕ್ಟ್. ಹಾಗೆ ಮಾತಿನಲ್ಲಿ ಕೂಡ ಇಡೀ ಜಂಗ ಮಾತಾಡೋದಲ್ಲ, ಒಂದು ಸಾರವತ್ತಾದ ಮಾತುಗಳನ್ನು ಅವರು ಹಾಡಿದಾಗ ಅಥವಾ ಮಾತಾಡಿದಾಗ ಪ್ರೇಕ್ಷಕನಿಗೆ ಎಷ್ಟು ಚಂದ ಹೇಳದ ಅಂತ ಕಾಣ್ತದೆ. ಕರೆಕ್ಟ್. ವೇಷಭೂಷಣ ಉಂಟಲ್ಲ, ಇದು ಬಹಳ ಮುಖ್ಯವಾದದ್ದು. ನೋಡಿ, ನಾಟ್ಯಶಾಸ್ತ್ರದಲ್ಲಿ ಹೇಳ್ತದೆ, ಇದೆಲ್ಲವೂ ರಂಗದಲ್ಲಿ ಇರುವಂಥ ಏನಿದೆ, ಕುಣಿತ, ಹಾಡುಗಾರಿಕೆ ಇತ್ಯಾದಿ ಅಂತ ನೀವು ಯಾವುದನ್ನೆಲ್ಲ ಹೇಳ್ತೀರಿ, ಅವೆಲ್ಲವೂ ಆಹಾರ್ಯದಲ್ಲಿ ಪ್ರತಿಷ್ಠಿತವಾಗಿದೆ. ಕರೆಕ್ಟ್. ಅದು ನಿಮಗೆ ಅರ್ಥ ಆಗಬೇಕಾಗಿದ್ರೆ ಯಕ್ಷಗಾನದಲ್ಲಿ ತೆಂಕು ಮತ್ತು ಬಡಗು ವ್ಯತ್ಯಾಸ ಅದು ಹೇಗೆ ಅನ್ನೋದನ್ನು ನೀವು ಕಾಣಬಹುದು. ತೆಂಕಿನಲ್ಲಿ ದೊಡ್ಡ ಗಾತ್ರಕ್ಕೆ ಬೆಳೆಸ್ತಾರೆ ರೂಪವನ್ನು, ಅಲ್ವಾ? ಅದಕ್ಕೆ ಸರಿಯಾಗಿ ಕಾಲು ನೋಡಿ ಅಗಲ ಇಡ್ತಾರೆ, ಕೈ ಅಗಲದಲ್ಲಿ ತಗೊಂಡು. ಕರೆಕ್ಟ್. ಹೌದಾ? ಬಡಗಿನಲ್ಲಿ ಏನಾಗ್ತದೆ, ಅದೆಲ್ಲ ಮಡಚಿ ಈ ತ್ರಿಕೋನ ಆಕೃತಿಯಲ್ಲೇ ಬರ್ತದೆ ಎಲ್ಲ. ಹೌದು, ಸ್ವಲ್ಪ ಸಂಕುಚಿತ. ಆ ಕೈ ಕೂಡ ಇಲ್ಲೇ ಹೀಗೆ ಮಾಡಿದೆ ಸಂಕುಚಿತವಾಗಿ ಬರ್ತದೆ. ಇದು ಸರಿ ತಪ್ಪು ಹೇಳೋದಲ್ಲ, ಅದಕ್ಕೆ ಅದು ಸರಿ.
ಇದಕ್ಕೆ ಇದು ಸರಿ. ಕರೆಕ್ಟ್. ಈ ವಿಲಕ್ಷಣತೆ ಏನಿದೆ ಅದನ್ನು ಸ್ಟಡಿ ಮಾಡಬೇಕಾಗಿದೆ ನಾವು. ಅದಕ್ಕೆ ಸರಿಯಾಗಿ ಈಗ ಬಣ್ಣದ ವೇಷ, ನೀನೇಯೋ ಹೀಗಿಷ್ಟು ಉದ್ದಕ್ಕೆ, ನೀನೇಯೋ ಅಂತ ಹೇಳೋದಿಲ್ಲ, ನೀನೇಯೋ ಅಂತ ಹಾಗೆ ಹೇಳೋದಿಲ್ಲ. ನೀನೇಯೋ ಅಂದರೆ ದೀರ್ಘವಾಗಿ ಹೇಳೋದು ಮಾತಾಡ್ತಾನೆ. ಯಾಕೆಂದರೆ ಅವನ ವೇಷ ಕೂಡ ಚಲನೆ ನೋಡಿ ನಿಧಾನ ಮಂದಗತಿದ್ದು. ಆ ಮಂದಗತಿ ಬಂದ ಕೂಡಲೇ ಅದಕ್ಕೆ ವಿಶೇಷವಾದ ಗಾಂಭೀರ್ಯ ಬರ್ತದೆ, ಅದಕ್ಕೆ ಸಾಮಾನ್ಯ ರೌದ್ರ ರಸ ಬರ್ತದೆ. ಅದಕ್ಕೆ ಸರಿಯಾಗಿ ಪದವು ಕೂಡ ಎಳೆದು ಹೇಳಬೇಕಾಗ್ತದೆ. ಹೌದು, ಕರೆಕ್ಟ್ ಅಲ್ವಾ? ಹಾಗಾಗಿ ಆ ಬಿಂಬದ ಕುಣಿತದ ವ್ಯತ್ಯಾಸ, ಮಾತಿನ ವ್ಯತ್ಯಾಸ, ಅದಕ್ಕೆ ಪದ್ಯದ ಲಯದ ವ್ಯತ್ಯಾಸ, ಇದೆಲ್ಲ ಇದೆ. ಆದ್ದರಿಂದ ಗಾತ್ರ ಅನ್ನೋದು ಭಾಳ ಮುಖ್ಯ. ಇದನ್ನು ಅದಕ್ಕೆ ಸರಿಯಾಗಿ ಮುಖವರ್ಣಿಕೆ. ನನ್ನ ತಂಡದಲ್ಲಿ ಮೊದಲನೇ ಸಾರಿ ಅವರ ರೀತಿಯಲ್ಲಿ ಮಾಡಿದ್ರು ಅದನ್ನು. ನಾನು ಹೇಳಿದೆ ಅದರಲ್ಲಿ ನಿಮ್ಮ ಮುಖವನ್ನು ಬೇರೆ ರೀತಿ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದೆ. ಆಮೇಲೆ ಎರಡನೇ ಆಟದಲ್ಲಿ ನಾನೇ ಬರೆದು ತೋರಿಸಿದೆ. ಆಗ ಮುಖ ಇತ್ತನ್ನು ಮೋನೇನೆ ಬೇದ ಆತನ ಅಂತ ಹೇಳಿದ್ರು ಅವರು. ಅವರೇ ಹೇಳಿದ್ರು. ಮುಂದೆ ಆ ಫಾರ್ಮುಲ್ ಪ್ರಕಾರ ಹೋದರು, ಮುಖವೇ ಬೇರೆ ಆಯಿತು. ಹೀಗೆ ಅದು ಬರವಣಿಗೆಯಲ್ಲಿದೆ, ಅದು ಆ ರೇಖೆಯಲ್ಲಿ ಇತ್ಯಾದಿಗಳಲ್ಲಿ ಇರುವಂಥದ್ದು. ಇದನ್ನೆಲ್ಲ ಹಳೆಗಾಲದಲ್ಲಿ ಇದಕ್ಕೆಲ್ಲ ಹೆಚ್ಚಿನ ಮಹತ್ವ ಕೊಡ್ತಿದ್ರು. ಹಾಗಾಗಿ ಈ ರಂಗವನ್ನು ರೀಕನ್ಸ್ಟ್ರಕ್ಟ್ ಮಾಡೋದ್ರಲ್ಲಿ ಈ ದೀವಟಿಗೆ ಆಟದಲ್ಲಿ ಕೂಡ ಆ ಪರಿಕಲ್ಪನೆ ನಾವು ತಂದಿದ್ದೇವೆ. ಅಂದರೆ ಅದೇ ತೆಂಕಿನಲ್ಲಿ ವೀರರಸ ಮತ್ತೆ ರೇಖೆಗಳಿಗೆ, ಬಣ್ಣಗಾರಿಕೆಗೆ ಹೆಚ್ಚು ಮಹತ್ವ ಇದೆ. ಬಡಗಿನಲ್ಲಿ ಆಗುವಾಗ ಹಾಗೆ ಹೇಳಬಾರ್ದು. ಹೇಗೆ ಸರ್? ಹೇಗೆ ಅಂತ ಹೇಳಿದ್ರೆ, ಈಗ ಹೇಗೆ ಟೆಂಟ್ ಮೇಳ ಮಾಡಿಕೊಂಡು ನಾಟಕ ರೀತಿಯಲ್ಲಿ ಆಟ ಆಡಿದ್ರು, ಹಾಗೆಯೇ ಬಡಗುತಿಟ್ಟಿನಲ್ಲಿ ಒಂದು ಕಾಲದಲ್ಲಿ ಇದ್ದ ವ್ಯವಸ್ಥೆಯಿಂದ ನಾಟಕದ ಪ್ರಭಾವದ ಮೂಲಕ ಸ್ವಲ್ಪ ಸ್ವಲ್ಪ ಪ್ಲೇನ್ ಮಾಡ್ಕೊಂಡು ಬಂದದ್ದು. ಹಾಗಾದ್ರೆ ಬಡಗಿನಲ್ಲಿ ಕೂಡ ತೆಂಕಿನ ಹಾಗೆ ಎಲ್ಲ ಇತ್ತು. ಇದ್ರಲ್ಲೇ ಬೇಕಲ್ವಾ? ವೀರಭದ್ರ ನಾಯಕರ ಅತಿಕಾಯನ ವೇಷದ ಚಿತ್ರ ಇದೆ ನೋಡಿ, ಕಾರಂತರ ಪುಸ್ತಕದಲ್ಲಿ ಇದೆ. ಯಕ್ಷಗಾನದಲ್ಲಿ ತೆಂಕುತಿಟ್ಟಿನ ರೀತಿಯಲ್ಲೇ ಮುತ್ತರಿ ಮತ್ತು ಇದೆಲ್ಲ ಹಾಕೊಂಡು ಉಂಟದು. ಇತ್ತದು ಇರಲೇಬೇಕಲ್ಲ, ಬಣ್ಣ ಹಾಗೆ ಇರೋದಲ್ವಾ? ಕರೆಕ್ಟ್. ಬಣ್ಣದಲ್ಲಿ ತುಂಬಾ ವ್ಯತ್ಯಾಸ. ಅಂದ್ರೆ ಇದನ್ನೆಲ್ಲ ಪ್ಲೇನ್ ಮಾಡ್ಕೊಂಡು ಯಾರೋ ಮಠಾಧೀಶರದ ಪ್ರಭಾವ ಇರಬೇಕಿದು. ಇದಕ್ಕೆಲ್ಲ ಈ ಏನು ಗೊತ್ತಿಲ್ಲದ ಮನುಷ್ಯರಿದ್ದಾರಲ್ಲ ಅವರ, ಅಂದ್ರೆ ಬಡಗಿನಲ್ಲಿ ಪ್ಲೇನ್ ಮಾಡಿಕೊಂಡು ಈಗಿನ ಸ್ಥಿತಿಗೆ ತಂದಿದ್ದಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಉಂಟು ಸರ್. ಈಗ ತೆಂಕಿನಲ್ಲಿ ಚೆಂಡೆಗೂ ಬಡಗಿನಲ್ಲಿ ಇರುವ ಚೆಂಡೆಗೂ ವ್ಯತ್ಯಾಸ ಯಾಕೆ ಆ ರೀತಿ ಬಂತು? ಯಾಕೆಂತಂದ್ರೆ ನಾನು ಈಗ ತಿಳಿದ ಹಾಗೆ ಚೆಂಡೆ ಬಂದದ್ದೇ ನಂತರ, ಮೊದಲಿಗೆ ಚೆಂಡೆ ಇರಲಿಲ್ಲ ಅಂತಲೂ ಕೆಲವರೆಲ್ಲ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಕೇವಲ ಮೊದಲೇ ಮತ್ತೆ ಭಾಗವತಿಗೆ ಮಾತ್ರ ಇದ್ದದ್ದು, ಚೆಂಡೆ ಇರಲಿಲ್ಲ. ಚೆಂಡೆ ಯಾವುದೋ ಒಂದು ಕಾಲದ ನಂತರ ಅದು ಬಂತು ಅಂತ ಹೇಳಿದ್ದಾರೆ. ಅದು ತೆಂಕಿನಲ್ಲಿ ಹೆಚ್ಚು ಏನಾಯಿತು, ಸಿಂಕ್ರೊನೈಸ್ ಆಯಿತು. ಬಡಗಿನಲ್ಲಿ ಅದು ಅಷ್ಟು ಸಿಂಕ್ರೊನೈಸ್ ಆಗಲಿಲ್ಲ ಎನ್ನುವಂಥ ಮಾತುಗಳನ್ನು ಕೂಡ ಕೆಲವು ವಿಮರ್ಶಕರು ಹೇಳ್ತಾರೆ. ಇದು ಹೇಗೆ ಸರ್? ಇದರ ಒಂದು ಔಚಿತ್ಯ ಏನು? ಅಂದರೆ ಇದನ್ನು ನೀವು ಹೇಗೆ ವಿಮರ್ಶೆ ಮಾಡ್ತೀರಿ? ಅದು ನೀವು ಹೇಳೋದು ಸರಿ. ಯಾಕಂದರೆ ಸಭಾಲಕ್ಷಣದಲ್ಲಿ ಚೆಂಡೆಯ ಉಲ್ಲೇಖ ಇಲ್ಲ. ಕರೆಕ್ಟ್. ಆಯಿತಾ? ನಾವೇನಾದರೂ ಆಧಾರ ಬೇಕಲ್ಲ, ಏನಾದ್ರು ಹೇಳಿದ್ರೆ ಸಭಾಲಕ್ಷಣದಲ್ಲಿ ಉಲ್ಲೇಖ ಇಲ್ಲ. ಆದರೆ ಒಂದು ಆಗ ಚೆಂಡೆ ಮೊದಲೇನು ಬಾರಿಸುವುದರಲ್ಲೇ ವ್ಯತ್ಯಾಸ ಕಾಣ್ತದೆ. ಈಗ ಹಾಗೆ ನೋಡಿದ್ರೆ ನಿಮ್ಗೆ ಅದರ ಮೂಲ ಸ್ಥಿತಿ ಹೇಗಿದ್ದಿರಬಹುದು ಅನ್ನೋದಕ್ಕೆ ದೊಡ್ಡಾಟ ಮತ್ತು ಮೂಡಲ್ಪಾಯ ಇದನ್ನು ನೋಡಿದ್ರೆ ಗೊತ್ತಾಗ್ತದೆ. ಅಲ್ಲಿ ಮೊದಲೇ ಮಾತ್ರ ಇರೋದು, ಕರೆಕ್ಟ್, ಚೆಂಡೆ ಇಲ್ಲ. ಆ ಮೊದಲೇ ವೀರಸಕ್ಕಾಗುವ ಬಾರಿಸುವ ಅಬ್ಬರ ಬೇರೆ. ಆಮೇಲೆ ಈಗಿನ ಹಾಗೆ ಮೊದಲೇ ಅಲ್ಲ. ಮೊದಲೇ ಸುಮಾರು 30 ಇಂಚು ಉದ್ದ, ಸುಮಾರು 8 ಇಂಚಿನಷ್ಟು ಅಗಲ, ಬಾಯಿ ಅಗಲ ಇದೆ, ವ್ಯಾಸ 8 ಇಂಚಿನಷ್ಟು. ಅದು ಧೋಮ್ ಹೀಗೆ ಎಳಿತಾ ಇರ್ತದೆ. ಅಲ್ಲಿ ನೀವು ತರ್ಕಡೆ ಎಲ್ಲ ಮಾಡಿದ್ರೆ ಗೊಳ ಆಗ್ತದೆ. ಆಗ ಧೀಮ್ ತೋಮ್ ಎದ್ದು ಬಹಳ ಮಿತವಾದ ಪೆಟ್ಟುಗಳನ್ನು ಹಾಕಿದ್ರೆ ಮಾತ್ರ ಅಬ್ಬರಿಸಿ ಕೇಳ್ತದೆ. ಆಮೇಲೆ ಆ ಪದ್ಯದಲ್ಲಿ ಆ ಮೊದಲಿಗೆ ಸಿಗುವ ಶ್ರುತಿ ಉಂಟಲ್ಲ ಭಾಗವತನಿಗೆ, ಬಹಳ ಪ್ರಯೋಜನ. ಹೌದು, ಎಷ್ಟು ಹೊತ್ತು ಎಳಿತದೆ ಅಂತಂದ್ರೆ ಶ್ರುತಿ ಸಿಗ್ತದೆ. ಅದನ್ನು 50 ಸುಮಾರು 40ರ ದಶಕದಲ್ಲಿ ಅದನ್ನು ಸಣ್ಣ ಮಾಡಿ ಈ ದಕ್ಷಿಣಾದಿ ಮೃದಂಗದ ಪೆಟ್ಟುಗಳುಂಟಲ್ಲ, ಅದಕ್ಕೆ ಇವರೆಲ್ಲ ಮಾರು ಹೋದರು. ದಕ್ಷಿಣ ಸಂಗೀತ ಬಂದದ್ದು ಅದರಿಂದಲೇ ಅಲ್ವ. ಆದರೆ ಏನು ಹೇಳ್ತಾ ಇದ್ರು, ದಕ್ಷಿಣಾದಿಯವರು ಗೆದ್ರಿ ಇವರನ್ನು ಅಂತ ಅರ್ಥ. ಹೌದು, ಮತ್ತೆಂಥದ್ದು, ಇವರು ಅಷ್ಟು ಪೊಟ್ಟುಗಳಾದ್ರು ಅಂತ ಅರ್ಥ ಅಲ್ವಾ?
ಹೌದು, ಮೊನ್ನೆ ನಾನು ಕಳೆದ ಸರ್ತಿ ಗುರುರಾಜ ಮಾರ್ಪಳ್ಳಿ ಅವರ ಸಂದರ್ಶನ ಮಾಡುವಾಗ ಅವರು ಹೇಳ್ತಾ ಇದ್ರು, ಎಲ್ಲಾ ಕಲಾ ಪ್ರಕಾರಗಳನ್ನು ಕೂಡ ದಕ್ಷಿಣಾದಿ ಸಂಗೀತ ನುಂಗುತ್ತಾ ಬರ್ತಾ ಇದೆ. ಅದೇ ರೀತಿ ಯಕ್ಷಗಾನದ ಹಿಮ್ಮೇಳವು ಕೂಡ ಸಂಗೀತ ನುಂಗಿದ್ರೆ ಆಮೇಲೆ ಯಕ್ಷಗಾನ ಅಂತ ಉಳಿಯುವುದಿಲ್ಲ. ನುಂಗ್ಲಿಕ್ಕೆ ಬಿಟ್ರೆ ನುಂಗ್ತದೆ. ಕರೆಕ್ಟ್. ಅಂದ್ರೆ ಇವರು ಅಷ್ಟೂ ಏನಡಿ ಅವರ ತಮ್ಮತನ ಇಲ್ಲದಂತಹ ವ್ಯಕ್ತಿಗಳಾಗಿ ಮಾರ್ಪಡ್ತಾ ಇದ್ದಾರೆ. ಕರೆಕ್ಟ್. ಇದಕ್ಕೆ ಎಂತ ಹೇಳೋದು, ನಿಮ್ಮ ಕೈಯಲ್ಲಿ ಇರುವಂತಹ ಅದು ಮಣಿಯೋ ಗಾಜೋ ಎಂತ ತಿಳಿಯೋ ಯೋಗ್ಯತೆ ನಿಮಗೆ ಇಲ್ಲದಿದ್ರೆ ನಾವು ಏನು ಹೇಳಿ ಪ್ರಯೋಜನ? ಅದೇ ಈಗ ಚೆಂಡೆಯ ವಿಚಾರಕ್ಕೆ ಇದರಲ್ಲಿ ಮೊದಲೇ ಇತ್ತು, ಈ ರೀತಿ ಮೊದಲೇ ಆಕಾರ ಇತ್ತು, ಎಲ್ಲ ಇತ್ತು. ಆಮೇಲೆ ಚೆಂಡೆಯ ಪ್ರವೇಶ ದೇವಸ್ಥಾನದಿಂದ ಬಂದದಿರಬೇಕು. ತೆಂಕಿನಲ್ಲಿ ನಿಮಗೆ ಅಲ್ಲಿ ಕೇರಳದಲ್ಲಿ ಇಡೀ ಕೇರಳ ಚೆಂಡೆ ಬಂದದ್ದು. ಹೌದು, ಆಯ್ತಾ? ಆ ಚೆಂಡೆಯನ್ನು ಹಿಡ್ಕೊಂಡು ಬರುವಾಗ ನುಡಿತ ಮಾತ್ರ ಈ ಮದ್ದಳೆಯ ನುಡಿತಗಳನ್ನೇ ಅದರಲ್ಲಿ ಹಾಕಿದ್ರು. ಮದ್ದಳೆ ನುಡಿತದಲ್ಲಿ ಉರುಳಿಕೆಯ ಸಾಧ್ಯತೆಯನ್ನು ಕಂಡುಕೊಂಡ್ರು. ಕರೆಕ್ಟ್. ಕೋಲುಗಳಿಂದ ಈಗ ತರಿಕಿಟ ತಕ ಇದ್ರೆ ತರಿಕಿಟ ಹೀಗೆ ಮಾಡ ತರಿಕಿಟ 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 ಇಷ್ಟು ಅದನ್ನು ಈ ಚೆಂಡೆ ಕೋಲುಗಳನ್ನು ಸಾಧ್ಯ ಆಯಿತು. ಅದನ್ನು ಇದಕ್ಕೆ ಅಳವಡಿಸಿದ್ರು. ಆದರೆ ಧೀಮ್ ತೋಮ್ ತಾಮ್ನ ಸ್ಥಾನ ಬದಲಿಸಿರಲ್ಲ. ಕರೆಕ್ಟ್. ಈಗ ತಾಮ್ನ ಕತ್ರಗಿಡ ದಿನ್ನ ದಿಂತ ತಾಮ್ ತ್ರಗಿಡ ದಿನ್ ತ್ರಿದಿಮ್ ತ್ರಿದಿಮ್ ಹೀಗೆಲ್ಲ ಮಾಡಿಕೊಂಡು ಆ ಸ್ಥಾನವನ್ನು ಗುರುತಿಸ ಹೋದ್ರು ಅವರು. ಕರೆಕ್ಟ್. ಚೆಂಡೆಯಲ್ಲಿ ಅದನ್ನು ಮಾಡಿದ್ದಾರೆ ಅವರು. ಅಲ್ಲಿ ಈ ವಿಶೇಷ ಈ ಯಾವುದರಲ್ಲಿ ದೊಡ್ಡ ದೊಡ್ಡ ರಾಕ್ಷಸ ಪಾತ್ರ ಎಲ್ಲ ಬರುವಾಗ ಅದು ಬಹಳ ಅಬ್ಬರ ಆಯಿತು. ಇದು ಕ್ರಮೇಣ ಬಡಗಿಗೆ ಬಂತು. ಅಂದರೆ ಹರಿವು ತೆಂಕಿನಿಂದ ಬಡಗಿಗೆ. ಇದನ್ನು ನೋಡಿದ್ರು ಇಲ್ಲಿ ಒಂದು ರೀತಿಯಲ್ಲಿ ಚೆಂಡೆ ಈ ಪರಿವರ್ತಿತ ರೂಪದ ಈ ಕೊರಗರ ಚೆಂಡೆ ಉಂಟಲ್ಲ. ಹೌದು, ಕರೆಕ್ಟ್. ಆ ಕೊರಗರ ಚೆಂಡೆಯ ಪರಿವರ್ತಿತ ರೂಪವನ್ನು ಇವರು ಅಂದರೆ ಈ ತಾಸೆ ಕಟ್ತಾರಲ್ಲ, ತಾಸೆ. ಹೌದು ಹೌದು. ತಾಸೆಯ ಅಟ್ಟೆ ಹಾಗೆ ಮಾಡಿ ಇಲ್ಲಿ ಚೆಂಡೆ ಮಾಡಿದ್ರು. ಅದು ತೆಂಕಿನ ಹೋಲಿಕೆಯನ್ನು ಮಾಡಿದ್ರು. ಹೌದು, ಬಡಗಿನಲ್ಲಿ. ಆದರೆ ಶ್ರುತಿಯೆಲ್ಲ ಇರಲಿಲ್ಲ. ಶ್ರುತಿ ಚೆಂಡೆಗೆ ಇಡೀ ಕರಾವಳಿಯಲ್ಲೇ ಇರಲಿಲ್ಲ, ಕಥಗಳಿಯಲ್ಲೂ ಇರಲಿಲ್ಲ. ಶ್ರುತಿ ಮಾಡೋದು ಇರಲಿಲ್ಲ, ಕಾಯಿಸೋದು ಬಾರಿಸೋದು ಅಷ್ಟೇ. ತೆಂಕಿನಲ್ಲಿ ಮೊದಲನೇ ಸಾರಿ ಅದನ್ನು ಶ್ರುತಿಗೆ ಸರಿಯಾಗಿ ಇಡೀ ಒಟ್ಟು ಸುತ್ತ ಇಡೀ ಸರಿ ಮಾಡೋದು. ಒಂದೇ ಶ್ರುತಿ ಏಕಶ್ರುತಿಗೆ ಬರುವಾಗ ಮಾಡೋದು. ಆಮೇಲೆ ಕಣಕಣ ಸ್ವರ ಇತ್ಯಾದಿ ಎಲ್ಲ ಸರಿಯಾಗಿ ಬರುವಾಗ ಮಾಡಿದ್ರು. ಅದನ್ನು ಸುಮಾರು 64ನೇ ಇಸ್ವಿಗೆ ಬಡಗಿನಲ್ಲಿ ಕೆಮ್ಮಣ್ಣು ಆನಂದ, ಅದು ನಮ್ಮ ಕಣ್ಣೆದುರಲ್ಲಿ ಆಗಿರುವಂಥದ್ದು, ಅವರು ಮಾಡಿದ್ರು. ಇಲ್ಲಿ ತೆಂಕಿನಲ್ಲಿ ಯಾರು ಮಾಡಿದ್ದು? ತೆಂಕಿನಲ್ಲಿ ಯಾರು ಅಂತ 2-3 ಹೆಸರು ಹೇಳ್ತಾರೆ. ಸುಮಾರು 40ರ ಈಚೆಗಲ್ಲ, 40ನೇ ಇಸ್ವಿ ಈಚೆಗೆ, ಆಚೆಗಲ್ಲ, ಅದಕ್ಕೆ ಮೊದಲಲ್ಲ. ಯಾಕೆಂದರೆ ರೆಕಾರ್ಡ್ ಕೂಡ ಉಂಟು, ಬಾಕಿದು ರೆಕಾರ್ಡ್ ಉಂಟು ನೋಡಿ. ಚೆಂಡೆಗೆ ನೋಡಿದರೆ ಬಡಗಿನ ಸ್ಥಿತಿಯಲ್ಲಿ ಇದ್ದ ಹಾಗೆ ಉಂಟು. ಹೌದು, ಕರೆಕ್ಟ್ ಕರೆಕ್ಟ್. ಅದೊಂದು ನಾನು ಹೇಳಿದ್ನಲ್ಲ, ಒಂದು ಕಡೆ ನನಗೆ ಒಂದಷ್ಟು ಸಿಕ್ಕಿತ್ತು, ಒಂದು ಸಣ್ಣ ಸಣ್ಣ ತುಣುಕು 2-3 1930ರದ್ದು ಜರ್ಮನಿ ಅವರು ರೆಕಾರ್ಡ್ ಮಾಡಿದ್ದು ಅಂತ ಹೇಳಿ. ಅದರಲ್ಲಿ ಆ ಚೆಂಡೆಗೆ ಅದಕ್ಕೇನು ಒಂದು ಇದಿರಲಿಲ್ಲ. ಆಮೇಲೆ ಮಾಡಿದ್ರು. ಕರೆಕ್ಟ್. ಆ ಡೇಟ್ ನೀವು ತಗೊಂಡ್ರೆ ಹೌದು, ಅಂದ್ರೆ 30ರ ನಾವು ದಶಕ ತಗೊಂಡ್ರೆ ನೀವು ಹೇಳಿದಾಗೆ 40ರ ದಶಕದಲ್ಲೇ ಯಾರು ಅದನ್ನು ಮಾಡಿದ್ರು. ಆಮೇಲೆ ಈಗ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಹೌದು. ಆದರೆ ಈಗ ಇನ್ನೊಂದು ಪ್ರಶ್ನೆ ಬರ್ತದೆ ನೋಡಿ, ನಮ್ಮ ಮೂಲ ಸ್ವರೂಪ ಇದರಲ್ಲಿ ತೆಂಗುತಿಟ್ಟಿನಲ್ಲಿ ಆಗಲಿ ಅಥವಾ ಬಡಗುತಿಟ್ಟಿನಲ್ಲಿ ಆಗಲಿ ಚೆಂಡೆ ಇಲ್ಲದೇ ಇದ್ದದ್ದು. ಆಮೇಲೆ ಚೆಂಡೆ ಅದಕ್ಕೆ ಬಹಳ ಪೂರಕವಾಗಿ ಬಂತು. ಈಗ ನಾವು ಅದನ್ನು ಒಪ್ಪಿಕೊಂಡಿದ್ದೇವೆ. ಅದು ಹೇಗೆ ಅದು ಒಪ್ಪಿಕೊಳ್ಳಿಕ್ಕೆ ಅಂದರೆ ಅದನ್ನು ಈ ಒಂದು ಯಕ್ಷಗಾನಕ್ಕೆ ಅದು ಯಾವುದೇ ರೀತಿಯ ಧಕ್ಕೆ ಮಾಡದೆ ಅದು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಆದದ್ದು ಹೇಗೆ ಸರ್? ಅದು ಮುಖ್ಯವಾಗಿ ಶ್ರುತಿ, ಅದೇ ಹೇಳುದು, ನಾದವನ್ನು ಶ್ರುತಿಗೆ ಕೂಡಿಸಿದ್ರಲ್ಲ, ಅದು ಮೊದಲನೇ ಹೆಜ್ಜೆ. ಆಮೇಲೆ ನಮ್ಮ ಕಾಲ ಅಂತ ಹೇಳಿದ್ರೆ ನಾನು 80ರ ಇಟ್ಕೊಳ್ಳಿ, ಕರೆಕ್ಟ್, 80ನೇ ಇಸ್ವಿವರೆಗೆ ಹೆಚ್ಚು ಕಡಿಮೆ ಹಿಮ್ಮೇಳದ ದೊಡ್ಡ ವ್ಯತ್ಯಾಸ ಆಗಲಿಲ್ಲ. ಚೆಂಡೆ ಬಂದದ್ದು ಹೊರತು ಬೇರೆಂತ ಇಲ್ಲ. ಅಲ್ಲಿ ಒಡ್ಡೋಲ್ಗ, ಚಾರಕರ ಕುಣಿತ, ಆಮೇಲೆ ಪೇಟೆ ಕುಣಿತ, ಯುದ್ಧ, ಇದರಲ್ಲಿ ಮಾತ್ರ ಚೆಂಡೆ ಬಳಕೆ. ಕರೆಕ್ಟ್. ಬಾಕಿ ಉಳಿದಂತೆ ಈ ಬಣ್ಣದ ವೇಷವೇ ಆದರೂ ದುಃಖರಸಕ್ಕೆ ಮೊದಲೇ ಮಾತ್ರ. ಯಾಕೆಂದರೆ ಬಣ್ಣದ ರಾವಣ ದುಃಖಿಸುವಂತಹ ಸಂದರ್ಭವನ್ನು ನಾನು ನೋಡಿದೆ. ಕೇಸರಿ ತಟ್ಟಿ ಕಟ್ಟಿ ಅವರು ಇಲ್ಲೊಂದು ಬಟ್ಟೆ ತಲೆ ಕಟ್ಕೊಂಡು ಬರ್ತಿದ್ರು, ಕಿರೀಟ ತೆಗೆದು ಓಲೆ ಮಾತ್ರ, ಕಿವಿ ಓಲೆ ಮಾತ್ರ ಇಟ್ಕೊಂಡು ಬರ್ತಾಯಿದ್ರು. ಆಗ ಮೊದಲೇ ಮಾತ್ರ ಬಣ್ಣದ ವೇಷದವ ಅಂತ ಇಟ್ಕೊಂಡು ಚೆಂಡೆ ಬರುವಂಥ ಕ್ರಮ ಇಲ್ಲ. ಇಲ್ಲಿ ಪ್ರತಿಯೊಂದಕ್ಕೂ ಚೆಂಡೆ ತಂದದ್ದು ಕೆಮ್ಮಣ್ಣು ಆನಂದ ಬಂದ ಮೇಲೆ. ಬಡಗನ್ನು ಕಾಪಿ ಮಾಡಿದವರು ತೆಂಕಿನವರು.
ಪ್ರತಿಯೊಂದಿಗೆ ಚೆಂಡೆ ಕೆಳಗೆ ಇಡುವುದೇ ಇಲ್ಲ. ಹೌದು, ಇಡುದೇ ಇಲ್ಲ. ಈಗ ಸ್ತ್ರೀ ವೇಷಕ್ಕೆ, ಕುಣಿತಕ್ಕೂ, ಚಾಲು ಕುಣಿತಕ್ಕೆ ಎಲ್ಲದಕ್ಕೂ ಉಂಟು ಎಲ್ಲ ಚೆಂಡೆ ಮಯ. ಹಾಗೆ ಅದು ಅಲ್ಲ, ನಾನು ನೋಡಿದ್ದೇನೆ 8-10 ವರ್ಷದ ಹಿಂದೆ ಕಟೀಲು ಮೇಳದ್ದೇ ಪೂಂಜರ ಭಾಗವತಿಕೆಯಲ್ಲಿ ಆದ ಆಟದಲ್ಲಿ ಚಂಡಮುಂಡರಿಗೆಲ್ಲ ಚೆಂಡೆ ಇರ್ಲಿಲ್ಲ. ಅವರ ಬೇಟೆ ಆಡಿದ ನಂತರ ವೀಣೆ ಪಿಡಿದಿರ್ಪ ಅಷ್ಟು ಪದ್ಯಗಳಿಗೆ ಅದು ಭಾರಿ ಚಂದ ಕೇಳ್ತದೆ. ಈಗ ಚೆಂಡೆ ಏನು ಎಲ್ಲದಕ್ಕೂ ಉಂಟು. ಹಾಗಾಗಿ ಈ ಚೆಂಡೆ ಬೇಕು ಬೇಡ ಅನ್ನೋದು ಅವರವರ ಉಪಯೋಗದ ಮೇಲೆ ಇದೆ. ನನ್ನ ದೃಷ್ಟಿಯಲ್ಲಿ ಶೃಂಗಾರಕ್ಕೆ, ದುಃಖಕ್ಕೆ ಇದಕ್ಕೆಲ್ಲ ಚೆಂಡೆ ಅಗತ್ಯ ಇಲ್ಲ. ಜಲಕೇಳಿಗೂ ಚೆಂಡೆ ಅಗತ್ಯ ಇಲ್ಲ. ಸ್ತ್ರೀ ಪಾತ್ರಗಳವು, ಅಲ್ಲಿ ಕುಣಿದ ಸ್ತ್ರೀ ಪಾತ್ರಗಳು. ಆ ಸ್ತ್ರೀತ್ವ ಹಿಮ್ಮೇಳದಲ್ಲೂ ಕಾಣಬೇಕು, ಪದ್ಯದಲ್ಲಿ ಕಾಣಬೇಕು. ಕರೆಕ್ಟ್. ಅರ್ಥ ಆಯ್ತಾ? ಇವರ ಹಾಡುಗಾರಿಕೆ, ಇವರೇನಾದ್ರು ಕಚೇರಿ ಮಾಡೋದು, ಅವರಿಗೆ ಯಾವ ಸಂಬಂಧವೂ ಇಲ್ಲ ಬೇರೆ. ಅವರ ಗಾನ, ಅವರ ರಾಗ ಇದು ಬಿಟ್ಟರೆ ಯಾವ ಪರಿಗಣನೆಯೂ ಇಲ್ಲ. ನಾವು ಯಾವ ರಸವನ್ನು ಕೊಡ್ತಾ ಇದ್ದೇವೆ, ಅಲ್ಲಿ ಸ್ವರಗಳು ಯಾವುದಿರಬೇಕು, ಹಿಮ್ಮೇಳ ಹೇಗಿರಬೇಕು ಇದನ್ನು ಕೇಳಬೇಕು. ಹಿಂದೆ ಹಾಗಲ್ಲ, ಅದೊಂದು ಪರಂಪರೆಯ ದೃಷ್ಟಿಯಿಂದಾಗಿ ಅದು ಉಳ್ಕೊಂಡಿತ್ತು. ಜಲಕೇಳಿ ಇರಲಿ ಅಥವಾ ದುಃಖ ಇರಲಿ, ಇದು ಯಾವುದಕ್ಕೂ ಚೆಂಡೆ ಬೇಡ. ಚೆಂಡೆ ಇರುವುದು ಅದು ರೌದ್ರಕ್ಕೆ, ವೀರರಸಕ್ಕೆ ಮಾತ್ರ, ಒಡ್ಡೋಲಕ್ಕೆ ಇತ್ಯಾದಿ. ಆ ರೀತಿಯಲ್ಲಿ ರಿವೈವ್ ಮಾಡುವುದು ಕಾಣ್ತದೆ ನನಗೆ. ಮಾಡಬೇಕು, ರಿವೈವ್ ಮಾಡಿದರೆ ಕ್ಷೇಮ. ಇನ್ನು ಅದೇ ಮೈಕಿನ ವಿಷಯ ಹೇಳೋದು ನಾನು ನೋಡಿ, ಮುಕ್ಕಾಲಂಶ ನಮ್ಮ ಪ್ರೇಕ್ಷಕರ ಇದು ಹಾಳಾಗಿ ಯಾವುದು ಆಸ್ವಾದನ ಶಕ್ತಿ ಹೊರಟೋಗ್ಲಿಕ್ಕೆ ಮುಖ್ಯ ಕಾರಣ ಮೈಕ್. ಕರೆಕ್ಟ್. ಮೈಕು ಮತ್ತು ಕಿವಿಯ ಶಕ್ತಿ ಹೊರಟೋಗಿದ್ದಾರೆ. ಈಗ ನೀವು ಮೆಲ್ಲ ಹೇಳಿದರೆ ಅವ್ರಿಗೆ ಕೇಳೋದೇ ಇಲ್ಲ. ಅದನ್ನು ಅವರು ಆ ಗುಣವನ್ನು ವೀಕ್ನೆಸ್ ಆಗಿ ಟರ್ನ್ ಮಾಡಿದ್ರು ನೋಡಿ ಕಲಾವಿದರು ಮಾತ್ರ ಮೇಳದ ಯಜಮಾನ, ಅವ್ರಿಗೆ ಗೊತ್ತಿಲ್ಲ ಅದರ ಬಗ್ಗೆ. ನೀವು ಯಾವುದೇ ಒಂದು ಪ್ರೋಗ್ರಾಮಿಗೆ ಹೋಗಿ ಒಂದು ಕಡೆಯಲ್ಲಿ ಬಯಲಾಟದ ಹಾಗೆ ಮೈಕ್ ಇಟ್ಟುಬಿಡ್ತಾರೆ. ಯಾಕಂದ್ರೆ ಎಲ್ಲರೂ ಕೆಪ್ಪರಾಗಿದ್ದಾರೆ ಅಂತ, ಕೀಬೋರ್ಡರ್ ಆಗಿದ್ದಾರೆ ಅಂತೇಳಿ ಸ್ಪಷ್ಟ ಅವರಿಗೆ. ಇನ್ನು ಆ ಮೈಕ್ನಲ್ಲಿ ಕೆಲಸ ಮಾಡೋರು ನೋಡಿ, ಯಾರು ಎಂಜಿನಿಯರ್ಸ್ ಅಲ್ಲ, ಅಥವಾ ಈ ಅದೇ ಸೌಂಡ್ ಸಿಸ್ಟಮ್ ಅನ್ನು ತಿಳಿದವರಲ್ಲ, ಧ್ವನಿ ವ್ಯವಸ್ಥೆ ಬಗ್ಗೆ ತಿಳಿದವರಲ್ಲ. ಅವರು ನಮ್ಮ ವಾಲ್ಯೂಮ್ ಎಷ್ಟು ಹೈ ಇಟ್ಕೊಂಡು ನಮ್ಮದು ಹೈ ಕ್ಲಾಸ್ ಅಂತ ಮಾಡಿ ತೋರಿಸ್ಬೇಕು ಅವರಿಗೆ, ಹೈ ಇಟ್ಬಿಡ್ತಾರೆ. ಕರೆಕ್ಟ್. ಹಾಗಾಗಿ ಎಷ್ಟು ಜನರಿದ್ದಾರೆ, ಎಷ್ಟು ಜನರಿಗೆ ಎಷ್ಟು ಸದ್ದು ನಾವು ಕೊಡಬೇಕು, ಇದನ್ನು ತಿಳಿಯಲಿಕ್ಕುಂಟು. ನಮ್ಮ ಯಾವ ಆಟದ ಮೇಳದಲ್ಲೂ ಈ ಶಿಸ್ತು ಬರಲಿಲ್ಲ. ಹೌದು. ಹಾಗಾಗಿ ಏನಾಗ್ತದೆ, ಅಲ್ಟಿಮೇಟ್ಲಿ ಯಾರು ಇದರಲ್ಲಿ ಸಫರರ್ಸ್ ಅಂತ ಹೇಳಿದ್ರೆ ಪ್ರೇಕ್ಷಕರು ಅಲ್ವಾ. ಆದ್ದರಿಂದ ಪ್ರೇಕ್ಷಕರು ಅವರ ಕಿವಿಯನ್ನು ಜಾಗ್ರತೆ ಮಾಡೋದು ಒಳ್ಳೆಯದು. ಒಂದು ಅವರಿಗೆ ಒತ್ತಡ ತರಬೇಕು, ಮೇಳ ಯಜಮಾನರಿಗೆ ಕಾಗದ ಹಾಕಬೇಕು, ಆಯಿತಾ, ಅಥವಾ ವ್ಯವಸ್ಥಾಪಕರಿಗೆ ಕಾಗದ ಹಾಕಬೇಕು. ಒಂದು ಕಾರ್ಡ್ ಹಾಕ್ಬೋದು, ನೋಡಿ ನನ್ನ ಕಿವಿ ಲಗಡೆ ಹೋಗಿದೆ, ಇನ್ನು ನಿಮ್ಮ ಮೇಳಕ್ಕೆ ಆಟಕ್ಕೆ ಬರೋದಿಲ್ಲ ನಾನಂತ ಒಂದು ಕಾರ್ಡ್ ಹೋದರೆ ಮರುದಿವಸ ಸರಿಯಾಗ್ತದೆ. ಪ್ರೇಕ್ಷಕರು ಜಾಗೃತರಾಗುವುದು ಕೂಡ ಅಷ್ಟೇ ಮುಖ್ಯ. ಹೌದು. ಅದೇ ಚೆಂಡೆದ್ದು ಇದೆಲ್ಲ ಆಯಿತು. ಬೇರೆ ತೆಂಕು ಬಡಗು, ಈಗ ನೀವು ಏನು ತೆಂಕು ಬಡಗಿನಲ್ಲಿ ಹೆಚ್ಚು ವ್ಯತ್ಯಾಸ ಇಲ್ಲ, ಒಂದೇ ಅಂತ ನೀವು ಹೇಳ್ತಾ ಇದ್ದೀರಿ ಅಲ್ವಾ? ಹಾಗಲ್ಲ. ತೆಂಕು ಬಡ ಒಂದೇ ಅಲ್ಲ. ತೆಂಕಿನಲ್ಲಿ ಅದರದ್ದೇ ಆದ ಕೆಲವು ಸ್ವಭಾವಗಳಿದ್ದಾವೆ. ನಾನು ಹೇಳಿದೆ ಗಾತ್ರ. ಕರೆಕ್ಟ್. ಗಾತ್ರಕ್ಕೆ ಸರಿಯಾಗಿ ಎಲ್ಲ ವ್ಯತ್ಯಾಸ ಆಗಿದೆ ಅಂತ ಹೇಳಿದೆ ನಾನು. ಅದು ತೆಂಕಿನ ಹಾಗೆ ಬಡಗಿನವ್ರು ಮಾಡೋದಕ್ಕೂ ನಾನು ಹೇಳಿದೆ. ಹೌದು, ಅಲ್ಲಲ್ಲ, ನಾನು ಕೇಳಿದ ಪ್ರಶ್ನೆ ತಪ್ಪಾಯಿತು. ನಾನು ಕೇಳಲಿಕ್ಕೆ ಹೊರಟದ್ದೇನು ಅಂತಂದರೆ, ಬಣ್ಣಗಳಲ್ಲಿ, ವೇಷಭೂಷಣಗಳಲ್ಲಿ ಸ್ವಲ್ಪ ಆಯ ಮತ್ತು ಆಕಾರಕ್ಕೆ ವ್ಯತ್ಯಾಸ ಬಿಟ್ಟರೆ ಬೇರೆ ಅಂತ ಏನು ದೊಡ್ಡ ವ್ಯತ್ಯಾಸ ಇಲ್ಲ. ಬೇರೆ ಬೇರೆ ಅಲ್ಲ, ಪರಂಪರೆ ಒಂದು. ಈಗ ಉದಾಹರಣೆಗೆ ಪೂರ್ವರಂಗ ಇಟ್ಕೊಳ್ಳಿ. ಪೂರ್ವರಂಗದಲ್ಲಿ ಬರುವಂಥ ಐಟಮ್ಸಲ್ಲಿ ಕೆಲವು ಬಿಟ್ಟು ಹೋಗಿರ್ಬೋದು. ಈಗ ಬಡಗಿನಲ್ಲಿ ಅರ್ಧನಾರಿ ವೇಷವನ್ನು ಭಾಳ ಬೇಗ ಬಿಟ್ಟು ಹಾಕಿದ್ರು. ಯಾಕಂದರೆ ನಮ್ಮ ಹಿರಿಯಡ್ಕ ಗೋಪಾಲರಾಯರೇ ನೋಡಲಿಲ್ಲ ಅಂತ. ಹಾಗಿರುವಾಗ ಆದರೆ ಆ ಪದಗಳನ್ನು ಹೇಳೋ ಪರಂಪರೆ ಇತ್ತು. ಕರೆಕ್ಟ್. ಪರಂಪರೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ. ಆ ಪದವನ್ನು ಹೇಳ್ತಾ ಇದ್ರು, ವೇಷ ಇಲ್ಲದೆ ಆ ಪದ ಹೇಳ್ತಾ ಇದ್ರು, ಆಯಿತಾ. ಹಾಗೆ ಒಂದೊಂದನ್ನೇ ಸ್ವಲ್ಪ ಸ್ವಲ್ಪ ಬಿಟ್ಟು, ಈಗ ಇಲ್ಲಿ ತೆಂಗಲ್ಲಿ ಏನು ಮಾಡಿದ್ರು, ಎಲ್ಲವನ್ನೂ ಬಿಟ್ಟರು. ಯಾವುದು ನಾನು ನೋಡೋ ಕಾಲದಲ್ಲಿ ಪೂರ್ವರಂಗದಲ್ಲಿ ಬಾಲಗೋಪಾಲ, ಕೋಡಂಗಿ ಇಲ್ಲ, ಕೋಡಂಗಿ ಇತ್ತು, ಇಲ್ಲಿ ಬಯಲಾಟಲ್ಲಿ ಆಡ್ತಿದ್ರಂತೆ. ನಮ್ಮಲ್ಲಿ ಕೋಡಂಗಿಯನ್ನು ರದ್ದು ಮಾಡಿದರು, ಬಾಲಗೋಪಾಲನ್ನು ಶುರು ಮಾಡಿದ್ರು. ಆಮೇಲೆ ಶ್ರೀವೇಷ, ಪೀಟಿಗೆ ಚೆಂಡೆ, ಮಧ್ಯದಲ್ಲಿದ್ದದೆಲ್ಲ ಬಿಟ್ಟರು, ಆಯಿತಾ.
ಈಗ ಏನು ಮಾಡ್ತಾರೆ, ಬರೀ ಪೀಠಿಗೆ ಚಂಡೆಯಿಂದಲೇ ಶುರು ಮಾಡ್ತಾ ಇದ್ದಾರೆ, ಊರನ್ನು ಇಡೀ ಕೈ ಬಿಟ್ಟಿದ್ದಾರೆ. ಹೀಗೆ ಕೈ ಬಿಟ್ಟರೆ ಕಲಾವಿದರಿಗೂ ನೆನಪಿನಲ್ಲಿ ಉಳಿಯೋದಿಲ್ಲ, ಪ್ರೇಕ್ಷಕರಿಗೆ ಹೇಗೆ ಉಳಿಯೋದಿಲ್ಲ, ಅಲ್ಲಿ ಅಷ್ಟು ನಷ್ಟ ಆಯ್ತಲ್ಲ. ಈ ಕಲೆ ಉಂಟಲ್ಲ, ಅದು ಚಿತ್ರಕಲೆ ಇರ್ಬೋದು ಮತ್ತು ಪ್ರದರ್ಶನ, ಮುಖ್ಯವಾಗಿ ಗಾಯನ ಇತ್ಯಾದಿ ಪ್ರದರ್ಶನ ಕಲೆ ಉಂಟಲ್ಲ, ಇದರಲ್ಲಿ ನೀವು ನಿತ್ಯವಾಗಿ ಅದನ್ನು ಅನುಷ್ಠಾನ ಮಾಡೋದು ಬಹಳ ಮುಖ್ಯ. ನೀವು ಗ್ಯಾಪ್ ಬಂತು ಅಂತ ಹೇಳಿದ್ರೆ ಹೊರಟೇ ಹೋಗ್ತದೆ. ಹೌದು, ಕರೆಕ್ಟ್. ಹಾಗೆ ಮಟ್ಟುಗಳು ನೀವು ನಿತ್ಯ ಅಥವಾ ಯಾವಾಗಲೂ ಹೇಳ್ತಾ ಕೇಳ್ತಾ ಇದ್ದರೆ ಒಂದು ರೀತಿಯಲ್ಲಿ ಉಳಿತದೆ. ನೀವು ಸ್ವಲ್ಪ ಚೇಂಜ್ ಮಾಡಿದರೆ ಅಲ್ಲಿಗೆ ಹೋಗ್ತದೆ. ಈಗ ಉದಾಹರಣೆ ಸುರುಟಿ ರಾಗದ ಪದ್ಯಗಳನ್ನು ಕಾಳಿಂಗನವರು ಮಧ್ಯಮಾವತಿಯಲ್ಲಿ ಹೇಳಿ ಶುರು ಮಾಡಿದರು. ಎಲ್ಲರೂ ಸುರುಟಿ ಬಂದು ಕೂಡಲೇ ಮಧ್ಯಮಾವತಿಯಲ್ಲಿ ಹೇಳಿ ಹೋಯ್ತಲ್ಲ, ಸುರುಟಿ ಹೋಯ್ತಲ್ಲ. ಅದರ ವಿಶೇಷತೆ ಪ್ರತ್ಯೇಕತೆಯನ್ನು ನೀವು ಅಭ್ಯಾಸದಲ್ಲಿ ಉಳಿಸ್ಕೊಂಡ್ರೆ ಮಾತ್ರ ಉಳಿತದೆ. ಕರೆಕ್ಟ್. ಇಲ್ಲದಿದ್ದರೆ ಹೊರಟು ಹೋಗ್ತದೆ. ಒಂದು ಕಾಲ ಸುರುಟಿ ಇರಲಿಲ್ಲಪ್ಪ, ಮಧ್ಯಮತ್ತಲ್ಲೇ ಹೇಳೋದು ನಾವು ಅಂತ ಹೇಳ್ತಾರೆ. ಮತ್ತೆ ಹೌದು, ಯಾಕೆಂದರೆ ಅವ್ರಿಗೆ ಪ್ರಾಯ ಆಗ್ತಲ್ವಾ, ಪ್ರಾಯ ಆದ ಕೂಡಲೇ ಹಿರಿಯರಾಗ್ತದೆ, ಹಿರಿಯರಾದ ಕೂಡಲೇ ಪರಂಪರೆ ಆಗ್ತದೆ. ಇದೆಲ್ಲ ಅಪಾಯಗಳು ಇದರಲ್ಲಿ. ಕರೆಕ್ಟ್. ನಾವು ಅದನ್ನು ಶೋಧಿಸಿ ತಿಳಿದು ನಿರ್ಣಯ ಮಾಡಿದರೆ ತುಂಬ ಅಪಾಯಗಳಿದ್ದಾವೆ ಇದರಲ್ಲಿ. ಈಗಿನ ಹಿರಿಯ ಭಾಗವತ ಅಂತ ಹೇಳಿದ್ರೆ ಎಲ್ಲರೂ 60ಗೆ ಹತ್ತಿರ ಇದ್ದವರು ಅಲ್ವಾ, 60 ಹೌದು, 60, 65, 55 ಹೀಗೆ ಇದ್ದಾರೆ. ಅವರು ಹಿರಿಯರಲ್ವ, ಹಾಗಾದರೆ ಅವರು ಹಿರಿಯರ ವಯಸ್ಸಿನಿಂದ ಅವರು ಹಿರಿಯರಾದರು. ದೇವರದಿಂದ ಅವರು ಒಂದು ಕ್ರಮಾಗತವಾಗಿ ಶಿಕ್ಷಣ ಪಡೆದು ಬಂದವರಲ್ಲ, ಸುಸ್ಪಷ್ಟ ಅದು ಹೌದಲ್ವಾ. ಕ್ರಮಾಗತವಾಗಿ ಕಲಿತು ಬಂದವರು ಈ ಕ್ಯಾಸೆಟ್ಗಳನ್ನು ಮತ್ತು ಇದನ್ನು ಕೇಳಿಕೊಂಡು ಅದರ ಹಿಂದೆ ಹೋಗ್ಕೊಂಡು ಅವರು ಬದಲಾವಣೆ ಮಾಡಿ. ಹೌದು, ಕರೆಕ್ಟ್. ಹೌದಾ, ಅದು ಮಾಡಿದ್ದಾರೆ. ಈಗ ಅವರು ನೀವು ಏನು ಅಂತ ಹೇಳ್ತೀರಿ, ಹಿರಿಯರಲ್ಲ ಹೇಳೋದಾ, ಹಿರಿಯರು ಅಂತ ಹೇಳೋದಾ, ಯಕ್ಷಗಾನದ ಬಗ್ಗೆ ರಿಸೋರ್ಸ್ ಪರ್ಸನ್ ಹೌದು ಹೇಳೋದಾ, ಅಲ್ಲ ಹೇಳೋದಾ? ಈಗ ಅವರು ಮಾಡಿರೋ ಈ ಪರಿವರ್ತನೆಯಿಂದಾಗಿ ಕಳೆದು ಹೋಗಿದೆ ಅಲ್ಲ, ಇದಕ್ಕೆ ಯಾರು ಜವಾಬ್ದಾರಿ? ಹಾಗಾಗಿ ಇದು ಬಹಳ ಸೂಕ್ಷ್ಮವಾದ ವಿಚಾರಗಳು. ನಾನು ಬಿಚ್ಚು ಮಾತಿನಿಂದ ಹೇಳಿದ್ದೇನೆ ಇದನ್ನು, ಹೌದಲ್ಲ. ಇದರಿಂದ ನನಗೆ ಯಾರಿಂದಲೂ ಏನು ಆಗಬೇಕಾಗಿಲ್ಲ, ಸ್ಪಷ್ಟ ಹೇಳ್ತೇನೆ, ಆಯಿತಾ? ಅಲ್ಲ, ಅಂದರೆ ಇದರ ಅರ್ಥ ಏನು ಅಂತಂದರೆ ಎಲ್ಲರೂ ಮಾತಿಗೆ ಮಾತ್ರ. ಈಗ ನಾನು ನನ್ನ ಒಂದು ವೈಯಕ್ತಿಕ ನೆಲೆಯಲ್ಲಿ ಒಂದು 75 ಇಂಟರ್ವ್ಯೂ ಮಾಡಿದಾಗ ಎಲ್ಲರೂ ಕೂಡ ಯಕ್ಷಗಾನಕ್ಕೆ ಅಳಿವಿಲ್ಲ ಅಂತ ಹೇಳ್ತಾರೆ. ಅದರ ಜೊತೆಗೆ ಒಂದು ಮಾತು ಸೇರಿಸ್ತಾರೆ, ಯಕ್ಷಗಾನ ಈ ರೂಪದಲ್ಲಿ ಇರುವುದಿಲ್ಲ ಅಂತ. ಅಂದರೆ ಏನು, ನೀವು ಆಗ ಹೇಳಿದಾಗೆ ಒಟ್ಟು ನಾವು ಅವರೇನು ಕೊಟ್ಟಿದ್ದಾರೆ ಅದನ್ನೇ ನಾವು ಯಕ್ಷಗಾನ ಅಂತ ನಂಬಿ ಕೂತ್ಕೊಳ್ಬೇಕಷ್ಟೇ, ಬೇರೆ ದಾರಿ ಇಲ್ಲ. ಈಗ ನನ್ನ ಮಟ್ಟಿಗೆ ಈ ಕಳೆದ ನನ್ನ ಕೆಲಸ ಮಾಡಿದ ಅವಧಿ ಇಟ್ಕೊಳ್ಳಿ, 1995ರಿಂದ ಸಂಖ್ಯೆ ಎಷ್ಟೇ ಇರಲಿ, ನಾನು ಬದ್ಧವಾಗಿ ಅರ್ಪಿತವಾಗಿ ಇದರ ರಿವೈವ್ ಆಗುವಂಥ ಕೆಲಸ ಮಾಡಿದ್ದೇನೆ. ಕರೆಕ್ಟ್. ಅಷ್ಟು ಸಮಯದವರೆಗಾದರೂ ಅದು ಹೊಸ ರೀತಿ ಬಂದದ್ದು ಹೌದಲ್ವಾ? ಹೌದು, ಕರೆಕ್ಟ್. ಹೌದಲ್ವಾ? ಹಾಗಾದ್ರೆ ಅಷ್ಟು ಮಾಡ್ಲಿಕ್ಕೆ ಬರ್ತದೆ. ನೀವು ಇಷ್ಟು ಮೇಳ ನಡೆಸ್ತಾ ಇದ್ದೀರಿ, ಅದರ ಹೆಸರಿನಲ್ಲಿ ದುಡ್ಡು ತಗೊಳ್ತಾ ಇದ್ದೀರಿ, ಬೇರೆ ಬೇರೆ ರೀತಿಯಲ್ಲಿ ಸವಲತ್ತು ಪಡಿತಾ ಇದ್ದೀರಿ, ನಿಮಗೆ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ಕರೆಕ್ಟ್. ಅಂದ್ರೆ ಮನಸ್ಸು ಮಾಡಿ, ನಿಮಗೆ ಮನಸ್ಸಿಲ್ಲ ಅಷ್ಟೇ. ನಿಮಗೆ ಮನಸ್ಸಿಲ್ಲ. ನಿಮಗೆ ನಿಮ್ಮ ಕ್ಷೇತ್ರ ಮಹಾತ್ಮೆ, ನಿಮ್ಮ ಕುಟುಂಬ, ನಿಮ್ಮ ಅರ್ಚಕತ್ವ, ನಿಮ್ಮ ಧರ್ಮದರ್ಶಿತ್ವ ಇದೆಲ್ಲ ಪ್ರಚಾರ ಆಗಲಿಕ್ಕೆ ನೀವು ಕ್ಷೇತ್ರ ಮಹಾತ್ಮೆ ಮಾಡಿದ್ರು, ಸ್ಪಷ್ಟ ಹೇಳ್ತೇನೆ. ಹೌದು, ಕರೆಕ್ಟ್. ಅದನ್ನ ನಾನು ಒಪ್ಪಿಕೊಳ್ತೇನೆ, 100ಕ್ಕೆ 100. ದೇವರ ಅಡ್ವರ್ಟೈಸ್ಮೆಂಟೇ ಮಾಡಿದ್ದು ನಾವು ಯಕ್ಷಗಾನ ಉಪಯೋಗ ಮಾಡಿ. ಕ್ಷೇತ್ರದ ಅಡ್ವರ್ಟೈಸ್ಮೆಂಟ್ ಬೇಕಾಗಿ ಅದುವರೆಗೆ ಈ 40ನೇ ಇಸುವವರೆಗೆ ಈ ಯಕ್ಷಗಾನ ಉಳ್ಕೊಂಡು ಬಂದದ್ದು ಪೌರಾಣಿಕ ಪ್ರಸಂಗಗಳನ್ನು ಆಡಿಕೊಂಡು. ಕರೆಕ್ಟ್. ಅದರಿಂದ ನಿಮಗೆ ಹೆಸರು ಬಂದದ್ದು. ನೀವು ಈಗ ಅದನ್ನು ಇದಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ಗೆ ನೀವು ಬಳಸಿದ್ರೆ ಏನಾಗ್ತದೆ? ಅದು ಹೊರಟೋಯ್ತು, ಯಕ್ಷಗಾನ ಹೊರಟೋಯ್ತು, ಕ್ಷೇತ್ರ ಮಹಾತ್ಮೆ ಉಳಿಯಿತು. ಇದಲ್ಲ, ಇವರಿಗೆಲ್ಲ ಬೇಕಾದ ಕ್ಷೇತ್ರ ಮಹಾತ್ಮೆ ಮತ್ತು ಅವರ ವೈಯಕ್ತಿಕವಾದ ಹೆಸರುಗಳು ಆ ರಂಗಸ್ಥಳದಲ್ಲಿ ಬರುವಂಥದ್ದು. ಇದು ಯಕ್ಷಗಾನಕ್ಕೆ ಪ್ರಯೋಜನಕರ ಅಲ್ಲ, ಸ್ಪಷ್ಟ ಹೇಳ್ತೇನೆ ನಾನು, ಆಯಿತಾ? ಯಕ್ಷಗಾನ ಉಳಿಬೇಕಾದ್ರೆ ಅದರಲ್ಲಿ ರಿಸರ್ಚ್ ವರ್ಕ್ ಆಗಬೇಕು. ರಿಸರ್ಚ್ ಅಂದರೆ ಏನು? ಇದು ಹೇಗಿತ್ತು, ಯಾಕೆ ಮಾಡಿದ್ರು, ಅದರಲ್ಲಿ ಏನೋ ಪ್ರಯೋಜನ ಇದೆ. ಈ ರಿಸರ್ಚ್ನಿಂದ ಬಂದಂಥ ಮಾಹಿತಿಯನ್ನು ನೀವು ಅನುಷ್ಠಾನದಲ್ಲಿ ತರಬೇಕು. ಇಷ್ಟೆಲ್ಲ ಖರ್ಚು ಮಾಡ್ತಾರೆ ಇವರು, ಒಂದು ಮೇಳ ನಡೆಸೋದು ಸಣ್ಣ ವಿಷಯ. ಹೌದು, ಮತ್ತೆ ಮಾಡಿದರೆ ಅದರಿಂದ ಯಕ್ಷಗಾನವಾಗಿ ಉಳಿಯುವುದಿಲ್ಲ ಅಂತ ನೀವೇ ಹೇಳ್ತೀರಿ. ಹೌದು, ಕರೆಕ್ಟ್. ಈಗ ಮೇಳವನ್ನು ಮಾಡೋರೇ ಹೇಳ್ತಾ ಇದ್ದಾರೆ, ನಮಗೆ ಇವತ್ತು
ನಿಮ್ಮ ಪ್ರಸಂಗಗಳನ್ನು ಆಡಿದ ಕಾಲದಲ್ಲಿದ್ದ ಕಲಾವಿದರೆಲ್ಲ ಹೇಳ್ತಾರೆ ಅವರು. ಹೌದು, ಕರೆಕ್ಟ್. ಅದಕ್ಕೆ ಇನ್ನೊಂದು ಇದೇ ಇಲ್ಲ. ಯಾಕೆ ಆಯ್ತು ಅದು? ಯಾಕೆ ಆಯಿತು? ಯಾಕೆ ಹೊಸ ರಿಪ್ಲೇಸ್ಮೆಂಟ್ ಬರಲಿಲ್ಲ? ಬರುವಂಥ ಯಾವ ಸನ್ನಿವೇಶವು ಅದರಲ್ಲಿ ಇಲ್ಲ ಅಂತೇಳಿ ಅರ್ಥ ಅಲ್ವಾ? ಕರೆಕ್ಟ್ ಅಲ್ಲ. ಹಾಗಾಗಿ ನೀವು ಅಂಥ ಕಲಾವಿದರನ್ನು ಹೆಚ್ಚು ಉತ್ತೇಜನ ಮಾಡಿಕೊಂಡು ನೀವು ಇದಕ್ಕೆ ದುಡ್ಡು ಹೂಡದೇ ಇದ್ದರೆ ಇದು ಉಳಿಯುವುದಿಲ್ಲ. ಯಾರು ಅವರ ಮಕ್ಕಳನ್ನು ಯಕ್ಷಗಾನ ಕಲಾವಿದನ ಮಾಡಲಿಕ್ಕೆ ಯಾರು ತಯಾರಿಲ್ಲ. ನಿಮ್ಮ ಮಕ್ಕಳು ನೀವು ಕಳಿಸ್ತೀರಾ? ಇಲ್ಲ. ಕರೆಕ್ಟ್. ಯಾಕೆಂತ ಹೇಳಿದ್ರೆ ಅದು ರೆಮ್ಯುನರೇಟಿವ್ ಅಲ್ಲ. ನಿಮ್ಮ ಮಕ್ಕಳನ್ನು ಇಂಜಿನಿಯರ್ ಮಾಡಿಯೋ ಡಾಕ್ಟರ್ ಮಾಡಿಯೋ ಒಂದು ಸಮಾಜದಲ್ಲಿ ಘನತೆ, ಆಮೇಲೆ ಸಂಪಾದನೆ. ಕರೆಕ್ಟ್. ಇದೆರಡನ್ನು ನೀವು ಹಾರೈಸಿರಿ ಹೊರತು ಯಕ್ಷಗಾನ ಕಲಾವಿದನಾಗಿ ಬಳೆ ಹಾಕೋದು ಹೇಸಿಗೆ ಇವತ್ತು ಹಾಕೋದಿಲ್ಲ. ರಾಜ್ಯ ಪ್ರಶಸ್ತಿ ಇನ್ನೊಂದು ಮತ್ತೊಂದು ಬರ್ತದೆ. ಎಷ್ಟು ಮಂದಿಗೆ ಸಿಗ್ತದೆ ಅದು? ಎಷ್ಟು ಮಂದಿ ಅದರಿಂದ ಪ್ರಯೋಜನ ಪಡಿತಾ ಇದ್ದಾರೆ? ಈಗ ನೀವು ಹೇಳೋದು ಕೆಲವು ಕಲಾವಿದರು ಒಳ್ಳೆ ದುಡ್ಡು ಮಾಡ್ತಾ ಇದ್ದಾರೆ ಅಂತ. ಎಷ್ಟು ಮಂದಿ ಮಾಡ್ತಾ ಇದ್ದಾರೆ ಲೆಕ್ಕ ಕೊಡಿ. ಇಡೀ ಕಲಾವಿದರ ಸಂಖ್ಯೆ ನೋಡಿ. ಹೌದು, ಒಂದು 2,500-3,000 ಸಂಖ್ಯೆಯಲ್ಲಿ ಒಂದು 10, 15, 20 ಜನ ಈ ಸ್ವಲ್ಪ ಹೆಚ್ಚು ಹಣ ಪಡಿತಾ ಇರ್ಬೋದು, ಇಲ್ಲ ಹೇಳೋದು. ಹೌದು ಹೌದು. ಆದರೆ ಅದು ಜೀವಮಾನ ಇಡೀ ಬರೋದಿಲ್ಲ. ಎಷ್ಟು ವರ್ಷ ಬರ್ತದೆ? ನಿಮಗೆ ಮುದಿತನ ಬಂದಾಗ ನಿಮಗೆ ಯಾರಿಗೆ ಬೇಕು? ನಿಮಗೆ ಕರೆಕ್ಟ್. ಯಾರು ಅದನ್ನು ಕಾಯಿಸಿ ಮಾಡೋದಿಲ್ಲ. ಹಾಗಾಗಿ ಬಹಳ ಅಸ್ಥಿರವಾದಂತಹ ಬಾಳುವೆ ಕಲಾವಿದರದು. ಇಂಥಲ್ಲಿ ಅದು ಉಳಿಬೇಕಾಗಿದ್ದರೆ ಅವರಿಗೆ ಆಸೆ ತೋರುವ ಹಾಗೆ ಮಾಡಬೇಕು. ಈಗ ಒಬ್ಬ ಕಥಕಳಿ ಕಲಾವಿದ ಅವು ಪಡೆಯೋ ಸ್ಥಾನಮಾನ ಯಕ್ಷಗಾನ ಹೋಲಿಸಿದ್ರೆ ಎಷ್ಟೋ ಮೇಲೆ. 5 ಸ್ಟಾರ್ ಹೋಟ್ಲಲ್ಲಿ ಕೇಳ್ತಾರೆ ಅವರು. ಹೌದು. ಇಲ್ಲಿ AC ರೂಮಲ್ಲಿ ಉಂಟು ಕೇಳ್ತಾರೆ. ಮೊನ್ನೆ ಹೌದೌದು, ಗೊತ್ತು. ಹೌದು ಹೌದು. ಯಕ್ಷಗಾನ ಎಲ್ಲಿ ಉಂಟು, ಕಥಕಳಿ ಎಲ್ಲಿ ಉಂಟು ಮೊನ್ನೆ ಆರ್ಗನೈಸರ್ಸ್ ತಿಳಿದೋಯ್ತು. ಹೌದೌದು. ಅವರದ್ದು ಫೀಸ್ ಕೂಡ ಹಾಗೆ. ಯಕ್ಷಗಾನಕ್ಕೆ 20-25 ಆದ್ರೆ ಅವರದ್ದು ಲಕ್ಷ ಮೇಲೆ ಹೋಗ್ತದೆ. ಯಾಕಂದ್ರೆ ಅವರು ಅಷ್ಟು ಕೆಲಸ ಇದೆ ಅದರಲ್ಲಿ. ಹೌದು, ಅವರಷ್ಟು ಪರಿಶ್ರಮ ಪಡ್ತಾರೆ. ಅವರ ಸ್ಥಾನಮಾನ ಹಾಗಿದೆ. ಆ ರೀತಿಯ ಸ್ಟೇಜ್ ಬರಲಿ ಅಂದ್ರೆ ನಾವು ಇಲ್ಲಿ ಇನ್ನೊಂದು ನಾನು ಗಮನ ಪಟ್ಟಿದ್ದೇನೆಂದ್ರೆ ಯಕ್ಷಗಾನಕ್ಕೆ ಎಂಚಲಾಪುಂಡು ಇದೊಂದು ಉಂಟು. ಅಂದರೆ ಕಲಾವಿದರು ಅದನ್ನು ರೂಢಿಸಿಕೊಂಡಿದ್ದಾರೆ. ನಾವು ಹೇಗಿದ್ರೂ ಅಡ್ಜಸ್ಟ್ ಆಗ್ತೇವೆ ಅಂತ. ಜನರಿಗೂ ಆ ರೀತಿಯ ಒಂದು ತಾತ್ಸಾರದ, ಅಂದರೆ ಅದು ತಾತ್ಸಾರವೇ ನನ್ನ ಪ್ರಕಾರ. ಹೇಗೂ ಆಗ್ತದೆ ಅಂತಂದರೆ ಅದರ ಅರ್ಥ ಅದು ತಾತ್ಸಾರವಿಲ್ಲ, ಅದು ಗೌರವ ಸರ್. ಹಾಗಾಗಿ ಏನೇ ಇರಲಿ ಅಂತೂ ನಾನು ಒಂದು ಯಕ್ಷಗಾನದ ರಂಗವನ್ನು ನಾನು ಮೆಚ್ಚಿದೆ, ಅದನ್ನು ಪ್ರೀತಿಸಿದೆ, ಅದನ್ನು ಅಭ್ಯಾಸ ಮಾಡಿದೆ, ಅದನ್ನು ಸಾಧ್ಯ ಆದಷ್ಟು ರಿವೈವ್ ಮಾಡಲಿಕ್ಕೆ ನೋಡಿದೆ. ಆಯಿತು. ನನ್ನ ಕಣ್ಣೆದುರಿನಲ್ಲಿ ನ್ಯೂಯಾರ್ಕ್ನ ಟವರ್ ಬಿತ್ತಲ್ಲ, ಹಾಗೆ ಯಕ್ಷಗಾನ ದುಸು ಕೆಳಗೆ ಬೀಳ್ತಾ ಉಂಟು. ಬೀಳ್ತಾ ಇದೆ. ವೇದನೆ ಆಗ್ತದೆ. ಎಂತೆಂಥ ಕಲಾವಿದರು, ಅಳಕೆ ರಾಮರೇಗೌಡ, ಆಮೇಲೆ ತೆಂಕಿನಲ್ಲಿ ತುಂಬ ಹೆಸರು ಹೇಳ್ಬೋದು ನಾನು. ಅವರೆಲ್ಲ ಮೆರೆದು ಒಂದು ರೂಪವನ್ನು ಚೆಂದ ಮಾಡಿಟ್ಟು ಹೋದಂಥ ಆ ರಂಗಸ್ಥಳದಲ್ಲಿ ಅವರನ್ನು ಸಹ ಉಪಯೋಗ ಮಾಡಿಕೊಂಡು ಅವರನ್ನೂ ನಾಶ ಮಾಡಿದ್ರು, ಆ ರಂಗವನ್ನು ನಾಶ ಮಾಡಿದ್ರು. ಏನೋ ಒಂದು ಆಗಿ ಬಂತು. ಇಲ್ಲಿ ಬಡಗಿನಲ್ಲಿ ಚಾಲು ಕುಣಿತ ಅನ್ನುವಂಥ ಹೋಯ್ತಾ ಕರೆಕ್ಟು? ಹೌದು, ಇಲ್ಲಿ ಅದು ತೊಂದರೆ ಇಲ್ಲ. ಚಾಲು ಕುಣಿತ ಅಂತ ಒಂದು ಮಾಡಿದ್ರು. ಕುಣಿತಾ ಇರೋದು ವೇಷಗಳು. ಯಾಕೆ ಅಂತಂತೇಳಿ ಇಲ್ಲ. ನಾನು ಅನೇಕ ಕಲಾವಿದರ ಹತ್ರ ಕೇಳಿದೆ, ನಾನು ಭಾಗವತರ ಹತ್ರ ಕೇಳಿದೆ, ತಡೀರಿ ನೀವು ಆ ಚಾಲು ಕುಣಿತ ಮಾಡ್ತಿರಲ್ಲ, ಅದಕ್ಕೂ ನೀವು ಹಾಡಿದ ಪದ್ಯಕ್ಕೆ ಏನೋ ಸಂಬಂಧ ಉಂಟಾಗ ಹೇಳಿದೆ. ಇಲ್ಲ ಹೇಳಿದ್ರು. ಅವರೇ ಹೇಳಿದ್ರು. ಮತ್ತೆ ಯಾಕೆ ಮಾಡ್ತೀರಿ ಅಂತ ಕೇಳಿದ್ರೆ ಎಂತ ಹೇಳಿದ್ರು ಅವರು? ಮೊದಲಿಗಾರ ಅವನು ಕೈ ತುರಿಸ್ತಾ ಇರ್ತದೆ, ಯಾವಾಗ ಅವನೇ ಹೇಳ್ಕೊಂಡು ಚಾಲು ಕುಣಿತ ಹಾಕೋದು. ಭಾಗವತರು ಕೊಡ್ಲಿಕ್ಕಿಲ್ಲ. ಹಿಂದೆ ಭಾಗವತರು ಸೂಚನೆ ಕೊಟ್ಟರೆ ಮಾತ್ರ ಮೊದಲಿಗಾರ ಏನಾದ್ರು ಮಾಡುವಂಥದ್ದು ಇದ್ದದ್ದು. ಆದರೆ ಇಲ್ಲಿ ನಾನು ರಾಜಾಂಗಣದಲ್ಲಿ ನೋಡಿದೆ, ಭಾಗವತರೇ ನಾನು ನೋಡಿದೆ ಚಾವಿಗೆ ಇದು ಮಾಡ್ತಾರೆ ಮೊದಲೇ ಅವನಿಗೆ. ಹೌದು, ಸನ್ನೆ ಮಾಡ್ತಾರೆ. ಅಂದ್ರೆ ಅವರಿಗೆ ಯಾವುದ್ರಲ್ಲೂ ಸೀರಿಯಸ್ನೆಸ್ ಇಲ್ಲ, ಎಂಥದ್ದು ಮಾಡೋದು ಗೊತ್ತಿಲ್ಲ ಅವರಿಗೆ. ಬಿಡ್ತಿಗೆ ಅಂದರೆ ಏನಂತ ಗೊತ್ತಿಲ್ಲ. ಬಿಡ್ತಿಗೆ ಅಂತ ಹೇಳಿದ್ರೆ ಅದು ಪದ್ಯದ ಭಾವವನ್ನು ಬೂಸ್ಟ್ ಮಾಡಿ ಕೊಡುವಂಥದ್ದು ಭಾಗ. ಅದನ್ನು ಕುಣಿಬೇಕು. ಕರೆಕ್ಟ್. ಯಾವುದನ್ನು ಬಿಡ್ತಿಗೆಯಲ್ಲಿ ಈ ಭಾವನೆ ಏನಿದೆ, ಅಯ್ಯೋ ಅಂತ ಹೇಳಿದ್ರೆ ಅಯ್ಯೋ ಅಂತ ಬರಬೇಕು ಅದರಲ್ಲಿ ಹೆಜ್ಜೆಯಲ್ಲಿ. ಅದಲ್ಲ ಆ ಶೃಂಗಾರದಲ್ಲಿ ಶೃಂಗಾರ. ಹೌದು. ಈಗ ಅದಕ್ಕೆ ಏನು ಬಿಡ್ತಿಗೆಗೆ ಮತ್ತೆ ಪದ್ಯದ ಮೊದಲ ಅರ್ಧಕ್ಕೆ ಸಂಬಂಧವೇ ಇಲ್ಲ ಆಗಿದೆ.
ಹೀಗೆಲ್ಲ ಮಾಡಿದ್ರಿಂದ ಅದು ಅಂದ್ರೆ ದುಃಖದಲ್ಲಿದ್ದವನು ಬಿಡ್ತಿಕೆಯನ್ನು ಭಾರಿ ಒಂದು ಉತ್ತೇಜನದಿಂದ ಭಾರಿ ಚಂದ ಮಾಡಿ ಕುಣಿದನ್ನು ನಾನು ನೋಡಿದ್ದೇನೆ. ಹೌದಲ್ಲ, ನನಗೆ ಆಗ್ಲೇ ಅದೇ ಈ ಪ್ರಶ್ನೆ ನನಗೆ ಇತ್ತು, ಅದು ಯಾಕೆ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಯಾಕೆ ಬರುದು ಅಂತ. ಬಟ್ ಅದನ್ನು ವ್ಯತ್ಯಾಸ ಉಂಟು ಅಂತ ಹೇಳುವವರು ಯಾರು? ಅದು ಉಪ್ಪೂರು ಅವರ ಆತ್ಮಚರಿತ್ರೆಯಲ್ಲಿ ಮೊನ್ನೆ ಮೊನ್ನೆ ಬಿಡುಗಡೆ ಆಯಿತು. ಅದರಲ್ಲಿ ಹೇಳಿದಾರೆ ಅವರು ಏನಂತ ಹೇಳಿದ್ರೆ, ತನಗೆ ಸ್ವರದ ಸ್ಥಿರತೆ ಕಡಿಮೆ ಇತ್ತು, ಕಷ್ಟ ಇತ್ತು ನನಗೆ ಪದ್ಯ ಆಡ್ಲಿಕ್ಕೆ, ಹಾಡಬೇಕಲ್ಲ, ಅಷ್ಟು ಉದ್ದ ಹಾಡಬೇಕಲ್ಲ. ಅದಕ್ಕೆ ತಿಮ್ಮಪ್ಪ ನಾಯಕರು ನನಗೆ ದಾರಿ ಮಾಡಿಕೊಟ್ರು, ಈ ಚಾಲು ಕುಣಿತ ಬಂದದ್ದು ಹಾಗೆ ಅಂತ ಹೇಳಿದ್ರು ಅವರು. ಅದರಲ್ಲಿ ಹೇಳಿದ್ದಾರೆ ಅಂದರೆ ಭಾಗವತರ ಇಷ್ಟು ಎಳಿಲಿಕ್ಕೆ ಯಾರು ಹೇಳಿದ್ರು ನಿಮಗೆ? ಅಷ್ಟು ಎಳಿಲಿಕ್ಕೆ ಇಲ್ಲ ನಿಜವಾಗಾದ್ರೆ, ಅಷ್ಟು ಉದ್ದ ಎಳೆಯುವಂಥ ಸಂದರ್ಭವೇ ಇಲ್ಲ. ಕರೆಕ್ಟ್. ಅದನ್ನು ನೀವೇ ಸೃಷ್ಟಿ ಮಾಡಿ ನಿಮ್ಮ ಬೋನಿಗೆ ನೀವು ಬಿದ್ದರೆ ನಾವು ಏನು ಮಾಡಿ ಬರ್ತದೆ? ಅಗತ್ಯ ಇಲ್ಲ. ಅದು ರಂಗದಲ್ಲಿರುವ ಆ ಪದ್ಯದ ಭಾವ ಏನಿದೆ ಅದನ್ನು ಚಂದಲ್ಲಿ ತೋರಿಸುವಂಥದ್ದು. ಅದಕ್ಕೆ ಅಗರಿಯವರು ಮಾಡಲಿಲ್ವ? ಅಗರಿಯವರದ್ದು ಆಲಾಪನೆ ಇರಲಿಲ್ಲ. ಅಗರಿ ಅಲ್ಲ, ಇಲ್ಲ ಅಂತೇಳಿ ಅಲ್ಲ, ಅಂದ್ರೆ ಈ ರೀತಿ ಆಲಾಪನೆ, ನಾನು ಅದಕ್ಕೆ ಹೇಳಿದ್ದು. ಅವರು ಪದ್ಯವನ್ನು ಬಿಟ್ಟು ಬೇರೆ ವ್ಯವಹಾರವೇ ಇಲ್ಲ. ಪದ್ಯ ಬೇಡುವಂತಹ ಸಂದರ್ಭಗಳಲ್ಲಿ ಕುಣಿತ ಮಾಡಲಿಲ್ಲ, ಹೇಳಿಲ್ಲ ಅವರು. ತದಗಿನ್ನ ನಗದಿಂದ ತೈ ಹೀಗೆಲ್ಲ ಮಾಡಿದ್ದಾರೆ ಅವರು. ಅದು ಅದು ಅವರು ಮಾಡಿದಲ್ಲ, ಅದು ರಂಗದಲ್ಲಿ ಇದ್ದದ್ದು. ಆ ಸಂದರ್ಭಕ್ಕೆ ಸ್ತ್ರೀ ವೇಷ ಪುರುಷ ಜೊತೆ ಕುಣಿಯುವಂಥ ಸಂದರ್ಭ ಇದ್ದರೆ ಅದು ಮಾಡಿದ್ದಾರೆ ಹೊರತು ಸಿಕ್ಕಿದಕ್ಕೆಲ್ಲ ಕುಣಿಯೋದಲ್ಲ, ಹಾಗೆ ಕುಣಿಲಿಕ್ಕಿಲ್ಲ ಆಯ್ತಾ. ಇದು ಏನು, ಅದು ನಿಮ್ಮ ಈ ದೀವಟಿಯಲ್ಲಿ ಬರಲಿಲ್ಲ, ಇದೆಲ್ಲ ಮಾತುಗಳು ಬೇರೆ ಬಂತು. ಹೌದು, ಇದನ್ನು ಕಟ್ ಮಾಡಿ ಆ ದೀವಟಿಗೆ ಅಂಶಕ್ಕೆ ಬೇರೆ ಮಾಡಿ ಸಾಕು ಕೌಶಲ್ಯ. ಸರ್, ಇಷ್ಟೊತ್ತು ಅದೇ ಏನು ದೀವಟಿಗೆ ಬೆಳಕು, ದೀವಟಿಗೆ ಒಂದು ಯಕ್ಷಗಾನ, ದೊಂದಿ ಬೆಳಕಿನ ಯಕ್ಷಗಾನ, ಅದೇ ರೀತಿಯಾಗಿ ಏನು ಬೇರೆ ಬೇರೆ ಆದಂತಹ ಮಾರ್ಪಾಟುಗಳು, ಇದು ಎಲ್ಲದರ ಬಗ್ಗೆ ಬಹಳ ಚೆನ್ನಾಗಿ ಒಂದು ಮನ ಮುಟ್ಟುವ ಹಾಗೆ ವಿವರಣೆ ತಿಳಿಸಿಕೊಟ್ಟಿದ್ದೀರಿ. ಹಾಂ, ಇದು ಹೊಸ ಹಿತ್ಲು ಮಾಲಿಂಗ ಭಟ್ರು ಬರೆದು ತೋರಿಸಿ ಅಂತ. ಕರೆಕ್ಟ್. ಪರಶುರಾಮನ ಸಾಂಪ್ರದಾಯಿಕ ಮುಖವರ್ಣಿಕೆ. ಕರೆಕ್ಟ್. ಹಾಂ, ಆಯ್ತಾ. ಹಾಂ, ನೋಡಿ, ಕುರಿಯ ವಿಠಲ ಶಾಸ್ತ್ರಿಗಳು ಎಲ್ಲ ಬದಲಿಸಿದ್ರು ಅಂತೇಳಿ ಹೇಳ್ತಾರೆ. ಕರೆಕ್ಟ್. ಆದರೆ ಅವರ ಮೇಳದಲ್ಲೇ ಇದ್ದವರು ಇವರು, ಅವರ ಶಿಷ್ಯನೇ ಇವರು. ಆದರೆ ಆ ಕಾಲದಲ್ಲಿ ವಿಠಲ ಶಾಸ್ತ್ರಿಗಳು ಅವರ ವೇಷ ಮಾತ್ರ ನಾಟಕೀಯ ರೀತಿಯಲ್ಲಿ ಮಾಡಿದ್ರೆ ಹೊರತು ಇತರ ಯಾವ ವೇಷವನ್ನು ಬದಲಿಸಲಿಕ್ಕೆ ಅವರು ಅವಕಾಶ ಕೊಡಲಿಲ್ಲ. ಆಮೇಲೆ ಬಣ್ಣದ ಮಾಲಿಂಗ ಇದ್ದದ್ದು ಅವರದೇ ಒಟ್ಟಿಗೆ, ಅವರ ಮೇಳದಲ್ಲೇ. ಅವರಿಂದಾಗಿ ಈ ಎಲ್ಲ ಮುಖವರ್ಣಿಕೆಗಳನ್ನು ಇವರು ಈ ರೀತಿಯಲ್ಲಿ ಅವರು ಮೇಳದಲ್ಲಿ ಮಾಡಲಿಲ್ಲ, ಆದರೆ ಅವರು ನೋಡಿ ಅದನ್ನು ಕಲಿತುಕೊಂಡು ರೀಕನ್ಸ್ಟ್ರಕ್ಟ್ ಮಾಡಿ ತೋರಿಸಿದ್ರು. ಯಾರು? ಹೊಸ ಹಿತ್ಲು ಮಾಲಿಂಗ ಭಟ್ರು. ಅದಲ್ಲ ಅಂದರೆ ಅವರು ತುಂಬ ರಾವಣನ ಚಿತ್ರ ಬರೆದಿದ್ದಾರೆ ಅವರು, ಅವ್ರದ್ದೇ ಮುಖದಲ್ಲಿ. ಯಕ್ಷಗಾನದ ಯಾವೆಲ್ಲ ವೇಷ ವೈವಿಧ್ಯ ಇದೆ ಅದೆಲ್ಲವನ್ನು ಬರೆದು ತೋರಿಸಬಲ್ಲವರಾಗಿದ್ದರು. ಅದರ ಅರ್ಥ ಏನು? ಅಂಥದ್ದೆಲ್ಲ ಅಲ್ಲಿ ವಿಠಲ ಶಾಸ್ತ್ರಿಗಳು ಅವಕಾಶ ಕೊಟ್ಟಿದ್ದಾರೆ. ಕರೆಕ್ಟ್. ಇದನ್ನು ನಾವು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಕರೆಕ್ಟ್. ಆಯ್ತಾ. ಇದರಲ್ಲಿ ವಿಶೇಷತೆ ಏನಂದ್ರೆ, ಈಗ ಇದೇ ವೇಷದ ಜಾಗದಲ್ಲಿ ಮುನಿಯ ವೇಷವನ್ನು ಮಾಡ್ತಾರೆ. ಹೌದು. ಇದು ಯಾವುದು ಗೊತ್ತಿಲ್ಲ, ಇದು ಕಾರ್ತಿವೀರ್ಯಾರ್ಜುನ ಕಾಲದಲ್ಲಿ ಆ ತಾಯಿಗೆ ತಲೆ ಕಡಿಯುವಂಥ ಪರಶುರಾಮ ಇದೆ. ಇದರಲ್ಲಿ ವಿಶೇಷತೆ ಏನಂದರೆ, ಇಡೀ ಮುಖ ಉಗ್ರವಾಗಿ ನೋಡಿ, ಕೆಂಪು. ಯಾಕೆ? ಅವನ ಕೆಲಸ ಯಾವುದು? ಉಗ್ರವಾದ ಕೆಲಸ. ಕರೆಕ್ಟ್. ತಂದೆ ಮಾತಿಗೋಸ್ಕರ ತಾಯಿಯ ತಲೆ ಕಡಿಯುವಂತಹ ಉಗ್ರ ಕೆಲಸಕ್ಕೆ ಅವನು ಹೊರಡ್ತಾನೆ. ಕರೆಕ್ಟ್ ಅಲ್ವಾ? ಅವನ ಸ್ಥಾಯಿ ಭಾವ ಏನು? ಸ್ಥಾಯಿ ಭಾವ ಉಗ್ರತೆ. ರೌದ್ರರಸ. ಆ ರೌದ್ರರಸ ಮುಖದಲ್ಲಿ ಉಂಟು. ಇನ್ನೊಂದು, ಅವ ಅಡ್ಡನಾಮ ಹಾಕಿದ್ದಾನೆ, ಶಿವ ಸಂಕಲ್ಪ. ಅವನ ಗುರು ಶಿವ ಅಲ್ವಾ? ಆಮೇಲೆ ಶಿವ ಅಂತಂದ್ರೇನು? ಬರೀ ಶಿವ, ಶಕ್ತಿ ಇಲ್ಲದೆ ಶಿವ ಇಲ್ಲ. ಶಕ್ತಿಯ ಸಂಕೇತವಾಗಿ ಅಲ್ಲಿ ಉರುಟು ಬೊಟ್ಟಿದೆ ನೋಡಿ. ಆಮೇಲೆ ಅಡ್ಡನಾಮ. ಕರೆಕ್ಟ್. ಆಮೇಲೆ ಮುಖ ಇಡೀ ಉಗ್ರ ಕೆಳಗಿನಿಂದ. ಅದರಲ್ಲಿ ಹಳದಿ, ಕೆಂಪು, ಬಿಳಿ ಎಲ್ಲ ಇದೆ ನೋಡಿ. ಕರೆಕ್ಟ್. ಅದರಲ್ಲಿ ಬಿಳಿ ಅನ್ನೋದು ಅದು ಎದ್ದು ಕಾಣಲಿಕ್ಕೆ ಇರುವಂಥದ್ದು. ಒಂದು ಬಣ್ಣವನ್ನು ಇನ್ನೊಂದು ಎದ್ದು ತೋರಿಸಲಿಕ್ಕೆ ಇರುವಂಥದ್ದು. ಅಲ್ಲಿ ಹಳದಿ ಇದೆ, ಅದು ಅದ್ಭುತ ರಸದ ಸಂಕೇತ. ಕೆಂಪು ರೌದ್ರ ರಸದ ಸಂಕೇತ. ಹೀಗೆ ಬಣ್ಣಕ್ಕೂ ಅರ್ಥ ಇದೆ. ಅದಕ್ಕೆ ಸರಿಯಾಗಿ ಒಂದು ಉತ್ತಮವಾದ ಒಂದು ಡಿಸೈನ್ ಅದು. ಕರೆಕ್ಟ್. ಆಯಿತಾ. ಅವರ ಮುಖ ಸಣ್ಣದು, ಮಾಲಿಂಗ ಭಟ್ಟರದ ಮುಖ ಸಣ್ಣದು.
ದೊಡ್ಡ ಮುಖದವರು ಇದನ್ನು ಬರೆದ್ರೆ ಅದರ ವೈಭವ ಬೇರೆ. ಹೌದು, ಬೇರೆ. ಈಗ ನಮ್ಮ ಕೋಳಿ ರಾಮಚಂದ್ರಾಯರು ಸಮಗಾರ ವಾಸು ಅವರ ಇದೇ ಚಿತ್ರವನ್ನು ಹೇಳ್ತಾ ಇದ್ರು, ಅವರ ವೇಷವನ್ನು ನೋಡಿದ್ದನ್ನು ಹೇಳ್ತಾ ಇದ್ರು. ಅದ್ಭುತ ಅಂದರು. ಭೀಷ್ಮ ವಿಜಯಲ್ಲಿ ಪರಶುರಾಮ ಭೀಷ್ಮನ ಏನು ಕಡಿಮೆ ಇಲ್ಲ, ಎಷ್ಟು ಪದಗಳು ಅಷ್ಟೇ ಅಲ್ವಾ, ಕಡಿಮೆ ಅಲ್ವಾ, ಕರೆಕ್ಟ್, ಅದ್ಭುತವಾಗಿ ಮಾಡ್ತಿದ್ದಂತೆ ಅವರು. ಅಂದ್ರೆ ಈ ಪರಶುರಾಮನ ಈ ವೇಷ ಎಲ್ಲ ಪರಶುರಾಮ ಬರುವ ಪ್ರಸಂಗಕ್ಕೂ ಇದೇ ಆಗ್ಬೇಕಲ್ಲ. ಇದೆ ಪರಶುರಾಮನ ವೇಷ ಇದೆ. ಗಡ್ಡ ಎಲ್ಲ ಇವರು ಮುನಿವೇಷವನ್ನು ಕಲ್ಪಿಸಿ ಮಾಡಿದಂತೆ. ಕರೆಕ್ಟ್ ಮುನಿವೇಷ ಕಲ್ಪನೆ ಮಾಡಿ ಇದೆ ಇದರಲ್ಲಿ ಏನು ವ್ಯತ್ಯಾಸ ಆಗಲಿಕ್ಕಿಲ್ಲ. ಆದರೆ ಇಲ್ಲಿ ಮಾತ್ರ ಇವರು ಬಡಗಿನಲ್ಲಿ ಬಿಳಿ ಗಡ್ಡ ಮತ್ತು ಬಿಳಿ ಮೀಸೆ ಮಾಡಿದ್ರು. ಕರೆಕ್ಟ್. ಯಾವುದಕ್ಕೆ? ಭೀಷ್ಮಾರ್ಜುನದ ಪರಶುರಾಮನಿಗೆ ಹಾಗೆ ಮಾಡಿದರು. ಅದು ಹೇಗೆ ಮಾಡಿದ್ರಿ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ. ಆದರೆ ಉಗ್ರಮುಖ ಅಲ್ಲಿ ಉಂಟು. ನೀವು ಶಿರಿಯಾರ ಮಂಜುನಾಯಕರು ನಿಧನರಾದ್ದು ಅದೇ ವೇಷದಲ್ಲಿ, ವೇಷದ ಬರವಣಿಗೆ ಉಂಟು ನೋಡಿ, ಮುಖದಲ್ಲಿ ಉಂಟು ನೋಡಿ. ಅದು ಕಣ್ಣಿನಲ್ಲಿ ಕೆಂಪು ತುಂಬಿಸಿಯಾರ, ಕಣ್ಣು ಇಡೀ ಈ ಗಂಧರ್ವನ ಹಾಗೆ ಕಣ್ಣು ಕೆಂಪು ಮಾಡಿದ್ರು. ಅಲ್ಲಿ ಉಗ್ರ ಇದೆ ಅದರಲ್ಲಿ. ಹಾಗೆ ಇದೊಂದು ಒಳ್ಳೆ ದಾಖಲೆ ಇದೆ. ಇದು ಏನು ಹೇಳ್ತದೆ ಅಂತ ಹೇಳಿದ್ರೆ, ಅವನ ಆ ಮುಖವರ್ಣಿಕೆ ಅನ್ನೋದು ಆ ಪಾತ್ರದ ಗುಣ ಸ್ವಭಾವ, ಅವನ ಕ್ರಿಯೆ, ಇದನ್ನು ವ್ಯಕ್ತಗೊಳಿಸಿದೆ. ಅವ ಅದ್ಭುತ ಸಾಧಿಸ್ತಾನೆ. ಆಮೇಲೆ ಹೇಗೆ ಸತ್ತ ತಾಯಿಯನ್ನು ಬದುಕಿಸ್ತಾನೆ ಅವ. ಮತ್ತೆ ಅದು ಅದ್ಭುತ ಅಲ್ವ? ಅದು ಅದ್ಭುತ. ಆದ್ದರಿಂದ ಆ ಯೋಗ್ಯತೆ ತನ್ನ ತಂದೆ ಗೊತ್ತಿದೆ ಅಂತ ಹೇಳಿ ಅವನಿಗೆ ಮೊದಲೇ ಗೊತ್ತಿದೆ. ಕರೆಕ್ಟ್. ಆದ್ದರಿಂದ ತಂದೆ ಹೇಳಿದಾಗ ಮಾಡಿದಾನೆ ಅವನು. ಅಂದ್ರೆ ತಂದೆಗೆ ನಿಗ್ರಹದ ಜೊತೆ ಅನುಗ್ರಹ ಗೊತ್ತಿದ್ದೇ ಮಾಡಿದ್ದು, ಮತ್ತೆ ಗೊತ್ತಿದ್ದೇ ಮಾಡಿದವನು ಅಲ್ವಾ? ಹಾಗೆ ಅಲ್ಲಿ ಅದ್ಭುತ ಇದೆ. ಆ ವ್ಯಕ್ತಿತ್ವವೇ ಅದ್ಭುತ, ಆ ಪ್ರಕರಣವೇ ಅದ್ಭುತವಾದ್ದು. ಆದ್ದರಿಂದ ಹಳದಿ ಅದರಲ್ಲಿ ಇಂಪಾರ್ಟೆನ್ಸ್ ಪಡೀತದೆ. ಕರೆಕ್ಟ್. ಹಾಗೆ ಹೀಗೆ ನಾವು ಅದರ ಅರ್ಥ ತಿಳಿದ್ರೆ ಅದರ ಯೋಗ್ಯತೆ. ಒಂದು ಸಾರಿ ತಿಮ್ಮಪ್ಪು, ಕುಂಬಳೆ ತಿಮ್ಮಪ್ಪು, ಪಂಜೆ ತಿಮ್ಮಪ್ಪು ಅಂತ ಹೇಳೋರು. ಹೌದು. ಅವರು ನಮ್ಮ ಪುತ್ತೂರು ನಾರಾಯಣ ಹೆಗಡೆ ಅವರು ಗುರುಗಳಂತೆ. ಅವರು ಅವರ ಹೆಚ್ಚು ಕಡಿಮೆ ಪುತ್ತೂರು ನಾರಾಯಣ ಹೆಗಡೆ ಅವರ ರೀತಿ ಎಲ್ಲ ಅವರದ್ದೇ ಅಂತೆ. ಆ ನಿಲುವು, ಸ್ವರ ತೆಗೆಯೋದು ಅದೆಲ್ಲ ಅವರದ್ದೇ ಅಂತೆ. ಅದನ್ನು ಪಾತಾಳ ವೆಂಕಟರಮಣ ಭಟ್ರು ಹೇಳಿದ್ದಾರೆ, ಬೇಕಾದ್ರೆ ಅವ್ರದ್ದು ಕೇಳಿ ನೋಡಿ. ಅವರು ಅಂದರೆ ಕುಂಬಳೆ ತಿಮ್ಮಪ್ಪ ಅವ್ರ ಹತ್ರ ಕೇಳಿದ್ರೆ, ಹೌದಾ ಅಂಚ ಒಂದು ಋಷಿಯ ತಾಯಿ ಪರಶುರಾಮ ಅವೇನು ಹೆಚ್ಚು ಹೇಳಿದ್ರು ಅಂದರೆ ಅವು ಆಟದ ಪರಶುರಾಮ, ಅವು ಇಪ್ಪು ನಂಜನೆ. ಒಳ್ಳೆ ಉತ್ತರ ಅದು. ಅಲ್ಲಿ ಮುಗಿದು ಮತ್ತೆ ಚರ್ಚೆ ಇಲ್ಲ. ಹೀಗೆ ಮಾಡಿದ್ರೆ ಇಂಥ ಉತ್ತರ ಕೊಡುವಂಥ ಛಾತಿ ಆ ಕಲಾವಿದರಲ್ಲಿ ಇರಬೇಕು. ಯಾಕೆಂದರೆ ಅವ್ರಿಗೆ ಗೊತ್ತಿತ್ತದು. ಅವರು ನನ್ನ ಹಾಗೆ ವೀರ ರೌದ್ರ ಅಂತೇಳಿ ಹೇಳಲಿಲ್ಲ, ಬಣ್ಣದ ಅರ್ಥ ಇದೆಲ್ಲ ಹೇಳಲಿಲ್ಲ. ಅವರು ಚುಟುಕಿನಲ್ಲಿ ಒಂದೇ ಮಾತನ್ನ ಹೇಳಿದ್ರು, ಆಟದ ಪರಶುರಾಮ ಅದು ಇರುವುದು ಹಾಗೆ. ಕರೆಕ್ಟ್. ಬೇಕಾದ್ರೆ ತಕೋ, ಇಲ್ಲ ಬೇಡಾದ್ರೆ ಹೋಗಾಚೆ, ಅದಕ್ಕೆ ಮುಟ್ಬೇಡ ಅಂತ. ಇದು ನಿಷ್ಠೆ ಇರುವ ಕಲಾವಿದ ಹೇಳಬೇಕಾದಂಥ ಒಂದು ಮಾತು. ಆ ಧೋರಣೆಯನ್ನು ಅವರು ತೋರಿಸಿದ್ದಾರೆ. ಸರ್, ಇಷ್ಟು ಹೊತ್ತು ಬಣ್ಣಗಾರಿಕೆ, ಆಮೇಲೆ ವೇಷಭೂಷಣ, ಆಮೇಲೆ ಏನು ದೊಂದಿ ಬೆಳಕಿನ ಆಟ, ಈ ಎಲ್ಲ ವಿಚಾರಗಳ ಬಗ್ಗೆ ಭಾಳ ಸೊಗಸಾಗಿ ವಿವರಣೆ ಕೊಟ್ಟಿದ್ದೀರಿ ಸರ್. ನಿಮ್ಮ ಅನುಭವಗಳನ್ನು ಕೂಡ ಹಂಚಿಕೊಂಡಿದ್ದೀರಿ. ನಿಮಗೆ ಯಕ್ಷಗಾನ ಕಲಾಭಿಮಾನಿಗಳು ಎಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳು. ಇಲ್ಲ, ಅದು ಪರವಾಗಿಲ್ಲ. ನಮಸ್ತೆ ಸರ್. ನಮಸ್ಕಾರ.